ಮುಸ್ಲಿಮರೇ ಅಂತ ಹೇಳ್ತಾ ಇಲ್ಲ ಕುರಾನ್ ಭಾಳ ಸ್ಪಷ್ಟವಾಗಿ ಮುಸ್ಲಿಮರಿಗೆ ಇದನ್ನು ಕಲಿಸಿದೆ. ನನ್ನ ಪ್ರಕಾರ ಒಬ್ಬ ಸೆಕ್ಯುಲರ್ ಆಗಲಿಲ್ಲ ಅಂದರೆ, ಒಬ್ಬ ಧರ್ಮನಿರಪೇಕ್ಷ ಆಗಲಿಲ್ಲ ಅಂದರೆ ಆತ ಮುಸ್ಲಿಂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉದಾಹರಣೆಗಳು ನಿಮಗೆ ಪ್ರವಾದಿ ಮೊಹಮ್ಮದರ ಜೀವನದಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತವೆ ಮತ್ತು ಧರ್ಮಗ್ರಂಥ ಕುರಾನ್ನಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತವೆ. ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ, ಮಾರ್ಕ್ಸ್ವಾದ ಏನು ಹೇಳ್ತದೆ? ಸರ್ಪ್ಲಸ್ ಆ್ಯಂಡ್ ಇಂಟ್ರೆಸ್ಟ್ ಲೀಡ್ಸ್ ಟು ಕ್ಯಾಪಿಟಲಿಸಮ್. ಸರಳವಾಗಿ ನಾವು ಅರ್ಥ ಮಾಡ್ಕೊಂಡಿರೋದು, ಓದ್ಕೊಂಡಿರೋದು ಇದು. ಸರ್ಪ್ಲಸ್ ಏನು? ಲಾಭಾಂಶ, ಭಾಳ ದೊಡ್ಡ ಮಟ್ಟದಲ್ಲಿ ಲಾಭಾಂಶ ಮತ್ತು ಇಂಟ್ರೆಸ್ಟ್, ಬಡ್ಡಿ. ಇದು ಎರಡರ ಹಿನ್ನೆಲೆಯಲ್ಲಿ ಕ್ಯಾಪಿಟಲಿಸಮ್, ಬಂಡವಾಳಶಾಹಿ ಅದು ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಬಂಡವಾಳಶಾಹಿಯಿಂದಾಗಿಯೇ ಮನುಷ್ಯರ ನಡುವೆ ಅಸಮಾನತೆ ಉಂಟಾಗ್ತದೆ ಅನ್ನುವ ಮಾತನ್ನು ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ, ಮಾರ್ಕ್ಸ್ವಾದ ಹೇಳ್ತದೆ. ಕುರಾನ್ನಲ್ಲಿ ಬರ್ತದೆ, ಎರಡು ಕಡೆ ಬರ್ತದೆ, ನೀನು ಮುಸ್ಲಿಮನೇ ಅಲ್ಲ ಅಂತ ಹೇಳ್ಬಿಟ್ಟು. ಒಂದು ಕಡೆ ಅತ್ಯಧಿಕ ಲಾಭಾಂಶ ಮಾಡುವವನು ಮುಸ್ಲಿಮನಲ್ಲ ಅಂತ ಬರುತ್ತೆ, ಇನ್ನೊಂದು ಕಡೆ ಬಡ್ಡಿಯ ವ್ಯವಹಾರ ಮಾಡುವವನು ಮುಸ್ಲಿಮನಲ್ಲ ಅಂತ ಹೇಳಿ ಬರ್ತದೆ. ಮಾರ್ಕ್ಸ್ವಾದದಲ್ಲಿ ಹೇಳಿರುವಂತಹ ತತ್ವಕ್ಕೂ ಇಸ್ಲಾಮಿನಲ್ಲಿ ಹೇಳಿರುವಂತಹ ತತ್ವಕ್ಕೂ ಎಷ್ಟು ಸಾಮ್ಯತೆ ಇದೆ ಅನ್ನೋದನ್ನು ಗಮನಿಸಬೇಕು ನೀವು. ಬಹಳ ಕುತೂಹಲಕರವಾದಂತಹ ಅಂಶ. ನಾವು ಅಧ್ಯಯನದ ದೃಷ್ಟಿಯಿಂದ ನಾವು ಇದನ್ನು ಓದ್ತಾ ಹೋಗಬೇಕು. ನಾವು ಇವತ್ತು ಪ್ರತಿಯೊಂದನ್ನು ರಾಜಕೀಯದ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ನಾವು ನಾಲೆಜ್, ಪ್ರವಾದಿ ಮುಹಮ್ಮದರು ಹೇಳ್ತಾರೆ, ಜ್ಞಾನವನ್ನು ಸಂಪಾದಿಸಬೇಕಾದ್ರೆ ಚೀನಾ ದೇಶಕ್ಕೆ ಬೇಕಾದರೂ ಹೋಗು ನೀನು ಅಂತ ಹೇಳ್ತಾರೆ, ಅವರ ಪ್ರವಾದಿ ವಚನ. ಅವರು ಹಾಗೆ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ 1400 ವರ್ಷಗಳ ಹಿಂದೆ ಚೀನಾದಲ್ಲಿ ಇಸ್ಲಾಂ ಧರ್ಮ ಇರಲಿಲ್ಲ. ಹಾಗಿದ್ರೆ ಯಾವ ಜ್ಞಾನದ ಬಗ್ಗೆ ಅವರು ಹೇಳಿರೋದು? ಚೀನಾ ದೇಶದಲ್ಲಿ ಯಾವ ಜ್ಞಾನ ಇತ್ತು ಆವಾಗ? ಪಿಂಗಾಣಿ ಕಲೆಯಲ್ಲಿ ಬಹಳ ನಿಷ್ಣಾತರಾಗಿದ್ದರು ಅವರು, ಖಗೋಳಶಾಸ್ತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು ಅವರು. ಅದಕ್ಕೆ ಸಂಬಂಧಿಸಿ ಬಹಳ ದೊಡ್ಡ ಅಧ್ಯಯನ ನಡೀತಾ ಇತ್ತಲ್ಲಿ. ಅಂದರೆ ಜ್ಞಾನ ಅನ್ನೋದು ಕೇವಲ ಧಾರ್ಮಿಕವಾದಂತಹ ಜ್ಞಾನ ಅಲ್ಲ, ಬೇರೆ ಬೇರೆ ರೀತಿಯ ಜ್ಞಾನ ಶಾಖೆಗಳಿದೆ. ಅವೆಲ್ಲವನ್ನು ಕೂಡ ನೀನು ಪರಿಗಣಿಸಬೇಕನ್ನುವಂಥ ಮಾತನ್ನು ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಇದನ್ನು ಒಂದು ಮೂಲವಾಗಿ ನಾನು ಹೇಳ್ಕೊಂಡ್ಬಿಟ್ಟು, ಯಾಕೆ ಇದನ್ನು ಆರಂಭದಲ್ಲಿ ಹೇಳಿದೆ ಅಂತ ಹೇಳಿದರೆ, ಬಹಳ ವಿಷಯಗಳು ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಬೇರೆ ಬೇರೆ ಥರ ಇರೋದರಿಂದ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದ್ದು ಮುಸ್ಲಿಮರ ಸಮಸ್ಯೆನೇ, ಬೇರೆ ಬೇರೆ ಅವಶ್ಯಕ ವಸ್ತುಗಳಿಗೆ ಬೆಲೆ ಏರಿಕೆ ಆಗ್ತಾ ಇರೋದು ಮುಸ್ಲಿಮರ ಸಮಸ್ಯೆನೇ. ಅದರಲ್ಲಿ ಪ್ರತ್ಯೇಕವಾದದ್ದೇನಿಲ್ಲ, ಬಹಳ ಕಾಮನ್ ಆದಂಥ ಸಮಸ್ಯೆಗಳು ಮುಸ್ಲಿಮರಿಗೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ ಬೇಕಾದಷ್ಟಿದೆ. ಆದರೆ ಇವತ್ತಿನ ರಾಜಕಾರಣಿಗಳು, ತಮಾಷೆ ನೋಡಿ, ಇವತ್ತಿನ ರಾಜಕಾರಣಿಗಳದ್ದು ಕರ್ನಾಟಕದಲ್ಲಿ ಧರ್ಮ ರಕ್ಷಣೆ ಮಾಡೋ ಕೆಲಸವನ್ನು ರಾಜಕಾರಣಿಗಳು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ರಾಜಕಾರಣಿಗಳ ನಿಜವಾದ ಕೆಲಸ ಏನು? ಆ ರಾಜ್ಯದಲ್ಲಿ ರಸ್ತೆ ಸರಿಯಾಗಿದೆಯಾ? ಆ ಊರಲ್ಲಿ ಬೀದಿ ದೀಪ ಸರಿಯಾಗಿದೆಯಾ? ಆಸ್ಪತ್ರೆ ಸರಿಯಾಗಿದೆಯಾ? ಅಲ್ಲಿ ವೈದ್ಯರಿದ್ದಾರಾ? ಖಾಸಗಿ ಆಸ್ಪತ್ರೆಗಳಲ್ಲಿ ಜನರ ಸುಲಿಗೆ ನಡೀತಾ ಇದೆಯಾ? ಇಂಥವನ್ನು, ಜನರ ಮೂಲಭೂತ ಅವಶ್ಯಕತೆಗಳನ್ನು, ನೀರು, ವಿದ್ಯುತ್ತು, ಇಂಥದ್ದನ್ನೆಲ್ಲ ನೋಡಬೇಕಾಗಿರೋದು ರಾಜಕಾರಣಿಗಳ ಕೆಲಸ. ಆದರೆ ಅವರು ಆ ಕೆಲಸವನ್ನು ಬಿಟ್ಟು ಧರ್ಮ ರಕ್ಷಣೆಗೆ ಭಾಷಣ ಮಾಡ್ತಾ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಅದೇ ಧರ್ಮ ರಕ್ಷಕರ ಕೆಲಸ ಏನು? ಮಠಾಧೀಶರಿರ್ಬೋದು, ಧರ್ಮಗುರುಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಅವರು ಏನು ಹೇಳ್ಕೊಡ್ಬೇಕು ಅಂತ ಹೇಳಿದರೆ, ಮನುಷ್ಯನ ಚೇತನವನ್ನು ಪುನೀತಗೊಳಿಸೋದು ಹೇಗೆ, ಮನುಷ್ಯನನ್ನಾಗಿ ಮಾಡೋದು ಹೇಗೆ, ಆಧ್ಯಾತ್ಮಿಕವಾಗಿ ಮನುಷ್ಯನನ್ನು ಗಟ್ಟಿಗೊಳಿಸೋದು ಹೇಗೆ, ಲೌಕಿಕ ಭೋಗ ಭಾಗ್ಯಗಳಿಂದ ಮನುಷ್ಯನನ್ನು ವಿಮುಖಗೊಳಿಸೋದು ಹೇಗೆ, ಮತ್ತು ಕೊನೆಯದಾಗಿ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು ಹೇಗೆ, ಇದನ್ನು ಹೇಳ್ಕೊಡ್ಬೇಕು. ಅವರೆಲ್ಲ ರಾಜಕೀಯ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಠಾಧೀಶರು, ಧರ್ಮಗುರುಗಳು ಎಲ್ಲ, ನಮ್ಮ ಮಠಕ್ಕೆ 5 ಕೋಟಿ ಕೊಡಿ, ನಮ್ಮ ಜಾತಿಯವನ್ನು MLA ಮಾಡಿ, ನಮ್ಮ ಜಾತಿಯವನ್ನು ಮಂತ್ರಿ ಮಾಡಿ, ನಮ್ಮ ಜಾತಿಯವರಿಗೆ ಮೀಸಲಾತಿ ಕೊಡಿ. ಉಲ್ಟಾ ಆಗಿದೆ ಇಲ್ಲಿ ಪರಿಸ್ಥಿತಿ. ಇದನ್ನು ನಾವು ಸಹಜ ಅಂತ ತಿಳ್ಕೊಂಡಿದ್ದೀವಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ಕರ್ನಾಟಕದಲ್ಲಿ. ಅದು ಭಾಳ ದೊಡ್ಡ ಪ್ರಮಾದ ಆಗಿರೋದು ಇಲ್ಲಿ. ಮುಸ್ಲಿಮರ ಸಮಸ್ಯೆಗಳನ್ನು ನಾವು 2-3 ರೀತಿಯಲ್ಲಿ ವಿಂಗಡಿಸಿ ನಾವು ಮಾತಾಡಬಹುದು. ಬಹಳ ಮುಖ್ಯವಾಗಿ ನಾವು ಮಾತಾಡುವಾಗಲೆಲ್ಲ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತೀವಿ. ಅದಕ್ಕಿಂತ ಮುಖ್ಯವಾದದ್ದು ಅವರ ಶಿಕ್ಷಣದ ಸಮಸ್ಯೆ ಇದೆ, ಸಾಮಾಜಿಕ ಅಭಿವೃದ್ಧಿಯ ಸಮಸ್ಯೆ ಇದೆ, ಬಡತನದ ಸಮಸ್ಯೆ ಇದೆ. ಅದರ ಬಗ್ಗೆ ನಾವು ಮಾತಾಡೋದು ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಕೋಮುವಾದಿಗಳು ಏನು ಒಂದು ಕ್ರಿಯೆಯನ್ನು ಉಂಟು ಮಾಡ್ತಾರೆ ಅಥವಾ ಒಂದು ವಾದ ಮಂಡನೆಯನ್ನು ನಮ್ಮ ಮುಂದೆ ಮಾಡ್ತಾರೆ, ಒಂದು ಎಜೆಂಡಾವನ್ನು ಕೊಡ್ತಾರೆ, ಅದಕ್ಕೆ ಪ್ರತಿಕ್ರಿಯೆ ಕೊಡೋದ್ರಲ್ಲಿ ನಮ್ಮ ಜೀವಮಾನ ಇಡೀ ಹೋಗ್ತಾ ಇದೆ. ಇವತ್ತು ಬೆಳಿಗ್ಗೆಯಿಂದ ನಾವು ಈ ಸಭೆಯಲ್ಲಿ ಮುಸ್ಲಿಂ ಅನ್ನೋದಕ್ಕಿಂತ ಒಂದು 100 ಪಟ್ಟು ಹೆಚ್ಚು ಸಲ RSS ಸಂಘ ಪರಿವಾರ ಅಂತ ಹೇಳ್ತಾ ಇದ್ದೀವಿ ನಾವು. ಇದು ಅವರ ಎಜೆಂಡಾ ಕೂಡ.
ನೀವು ನಿಮ್ಮ ಎಜುಕೇಷನ್ ಬಗ್ಗೆ ಮಾತಾಡಬಾರ್ದು, ನೀವು ನಿಮ್ಮ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಮಾತಾಡಬಾರ್ದು, ನೀವು ನಿಮ್ಮ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಮಾತಾಡಬಾರ್ದು. ನೀವೇನು ಮಾತಾಡಬೇಕು? ಅವರು ಹಾಕಿಕೊಟ್ಟ ಎಜೆಂಡಾಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಒಂದು ಸಲ ಹೇಳ್ತಾ ಇದ್ರು, ಇಲ್ಲಿ ಬಂದಾಗ, ಮಂಗಳೂರಿಗೆ ಬಂದಾಗ ಹೇಳಿರ್ಬೇಕು ಅವರು, ಅದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ಬಿಟ್ಟು. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಯಾರು ಬೇಕಾದರೂ ಖುಷಿ ಬಂದಂಗೆ ಮಾತಾಡ್ಬೋದು, ಖುಷಿ ಬಂದಂಗೆ ಏನಾದರೂ ಮಾಡ್ಕೋಬೋದು. ಅವ್ರ ಮೇಲೆ ಯಾವ ಕೇಸ್ಗಳು ನಡೆಯಲ್ಲ. ಅಕಸ್ಮಾತ್ ಕೇಸ್ಗಳಾದರೆ ಅದು FIRಗಳು ಫೈಲ್ ಆಗಲ್ಲ. FIR ಫೈಲ್ ಆದರೂ ಕೇಸ್ ಮುಂದಕ್ಕೆ ಹೋಗಲ್ಲ ಅನ್ನೋದು ಇತ್ತೀಚೆಗಿನ ಕೆಲವು ತಿಂಗಳುಗಳಲ್ಲಿ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ನಿನ್ನೆ ಟಿಕ್ಕಾಯಿತು ಅವರ ಮೇಲೆ ನಡೆದಿರುವ ಹಲ್ಲೆ ಕೂಡ ಅದಕ್ಕೊಂದು ಉದಾಹರಣೆ. ಶಂಕರ್ ಅವರು ಮತ್ತು ಬೆಳಿಗ್ಗೆ ಮಾತಾಡುವಾಗ ಮಾವಳಿ ಶಂಕರ್ ಮತ್ತು ಗೆಳೆಯರು ಹೇಳಿದರು, ಅದು ಕಾನೂನು ಸುವ್ಯವಸ್ಥೆ ಅತ್ಯಂತ ದರಿದ್ರ ಸ್ಥಿತಿಯಲ್ಲಿದೆ. ಭ್ರಷ್ಟಾಚಾರ 40%, ಅದು ಕೂಡ ಮುಸ್ಲಿಮರ ಸಮಸ್ಯೆನೇ. ನೂರಾರು ಕಾಂಟ್ರಾಕ್ಟರ್ಗಳಿದ್ದಾರೆ ಮಂಗಳೂರಿನಲ್ಲಿ, ನಾನು ನೋಡಿದ್ದೀನಿ. ಮುಸ್ಲಿಮರು 20% ಅಧಿಕಾರಿಗಳಿಗೆ ಕೊಡಬೇಕು, 20% MLAಗಳಿಗೆ, ರಾಜಕಾರಣಿಗಳಿಗೆ ಕೊಡಬೇಕು. ಒಂದು ರಸ್ತೆ ಮಾಡೋದಿದ್ದರೆ 1 ಕೋಟಿಯ ರಸ್ತೆ ಸ್ಯಾಂಕ್ಷನ್ ಆದರೆ 40 ಲಕ್ಷ ಅಲ್ಲೇ ಹೋಯಿತು. ಆಮೇಲೆ ಅವನ ಜೀವನ ನಡೆಸೋದಕ್ಕೊಂದು 10 ಲಕ್ಷ 15 ಲಕ್ಷ ಬೇಕು, ಅದರಲ್ಲಿ ಉಳಿಸ್ಬೇಕು ಅವನು. ಅಂದರೆ 40% 45% ಮಾತ್ರ ಖರ್ಚಾಗ್ತಾ ಇದೆ. ಅದು ಮುಸ್ಲಿಮರ ಸಮಸ್ಯೆ ಮಾತ್ರ ಅಲ್ಲ, ಅದು ಇಡೀ ರಾಜ್ಯದ ಸಮಸ್ಯೆ. ಅದು ಮುಸ್ಲಿಮರದ್ದು ಮತ್ತು ಮುಸ್ಲಿಮೇಶ್ವರ ಸಮಸ್ಯೆ ಈ ಥರದ್ದು ಸಾಮಾಜಿಕ ಆರ್ಥಿಕ ಬದುಕಿಗೆ ಸಂಬಂಧಿಸಿದ್ದು ಪರಸ್ಪರ ಮಿಳಿತವಾಗಿದೆ. ಇದನ್ನು ವಿಂಗಡಿಸಿ ಹೇಳಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಪಠ್ಯಪುಸ್ತಕ ಸಮಿತಿಯ ದೊಡ್ಡ ಚರ್ಚೆ ಬೆಳಿಗ್ಗೆಯಿಂದ ನಡೀತಾ ಇದೆ. ನಾವೇನು ಅಂದ್ಕೊಂಡಿದ್ವಿ ಅಂತ ಹೇಳಿದರೆ ಇವರು ಟಿಪ್ಪು ಸುಲ್ತಾನ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಈಗ ನೋಡಿದರೆ ಬಯಲಿಗೆ ಬರ್ತಾ ಇದೆ, ಇವರು ಬಸವಣ್ಣನ ವಿರೋಧಿಗಳು, ಕುವೆಂಪು ವಿರೋಧಿಗಳು, ನಾರಾಯಣ ಗುರು ವಿರೋಧಿಗಳು. ಇವರ ಬಂಡವಾಳ ಎಲ್ಲ ಏನೀಗ ಹೊರಗೆ ಬರ್ತಾ ಇದೆ. ಹೇಗೆ ಅಂತ ಹೇಳಿದರೆ ಅದು ಎಂತೆಂತಹ ಕ್ವಾಲಿಫೈಡ್ ಅಧ್ಯಕ್ಷರು, ಸದಸ್ಯರು. ಒಬ್ಬ ಅಧ್ಯಕ್ಷರ ಕ್ವಾಲಿಫಿಕೇಷನ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಯಾರಿಗೂ. 3 ತಿಂಗಳಿಂದ ಹುಡುಕ್ತಾ ಇದ್ದಾರೆ ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷನ ಕ್ವಾಲಿಫಿಕೇಷನ್ ಅಂದರೆ ಅವನಿಗೂ ಗೊತ್ತಿಲ್ಲ. ಪುಂಖಾನುಪುಂಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಧ್ಯಕ್ಷರು. ನಾವು ನಿದ್ದೆಗೆಟ್ಟ ಕೆಲಸ ಮಾಡಿದ್ವಿ, ರಾತ್ರಿ ಹಗಲು ಟೆಕ್ಸ್ಟ್ ಬುಕ್ಕನ್ನು ತಿದ್ದೋದಕ್ಕೆ ಹೆಣಗಾಡಿದ್ವಿ. ಆಯ್ತಪ್ಪ, ನಿನ್ನ ಕ್ವಾಲಿಫಿಕೇಷನ್ ಏನು ಗೊತ್ತಿಲ್ಲ. ಎಲ್ಲೋ ಟ್ಯುಟೋರಿಯಲ್ ನಡೆಸ್ಕೊಂಡು ಪಾಠ ಮಾಡ್ತಾ ಇದ್ದವನು ಇವತ್ತು ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷ ಆಗ್ತಾನೆ. ಅಲ್ಲಿ ಪಾಠ ಯಾರ್ದು ಸೇರುತ್ತೆ? ಹೆಂಗ್ ಪುಂಗ್ಲಿ, ಎಲ್ರಿಗೂ ಗೊತ್ತಿದೆ ಅವ್ರ ಪರಿಚಯ, ಹೆಸರು ಹೇಳಬೇಕಾಗಿಲ್ಲ. ಭಟ್ಕಳದ ಅಂಜುಮನ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಡ್ರಾಪ್ಔಟ್. ಗೊತ್ತಾ ನಿಮಗೆ ಮಾವಳಿ ಶಂಕರ್ ಅವರೇ? ಕ್ವಾಲಿಫಿಕೇಷನ್ ಇದು. ಒಂದು ಸಂತೋಷದ ಸಂಗತಿ ಏನಂತ ಹೇಳಿದ್ರೆ, ಇಂಥ ಹೆಂಗ್ ಪುಂಗ್ಲಿಗಳಿಂದಾಗಿ ನಾವೆಲ್ಲ ಒಗ್ಗಟ್ಟಾಗೋದಕ್ಕಾಗಿದೆ. ಅದು ಈಗ ನಾಳೆ ಕುವೆಂಪು ಅವರಿಗೆ ಪರವಾಗಿ ಒಂದು ದೊಡ್ಡ ಸಮಾವೇಶ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸಾವಿರಾರು ಜನ ಸೇರ್ತಾ ಇದ್ದಾರೆ. ನಿನ್ನೆ ಒಂದು ಮೀಟಿಂಗ್ ಕೂಡ ಆಯಿತು. ಭಾಳ ಒಳ್ಳೆಯ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಎದುರುಗಡೆ ಒಂದು ಹಿಂದ್ಗಡೆ ಒಂದು ಹೇಳ್ತಾ ಇದ್ರು, ಇಲ್ಲ ಹಾಗಿಲ್ಲ ಹೀಗೆ ಅಂತ ಹೇಳ್ಬಿಟ್ಟು. ಈಗ ಒಳಗಡೆಯಿಂದ ಬರ್ತಾ ಇದೆ. ಯಾಕಂದರೆ ಅಧಿಕಾರ ಕೈಯಲ್ಲಿರುವಾಗ ನಿಜ ಸ್ವರೂಪ ಬಯಲಿಗೆ ಬರುತ್ತೆ. ನಮ್ಮದೇ ಅಧಿಕಾರ ಅಂತೇಳಿ ಅಹಂಕಾರ ಬಂದಾಗ ಅವರ ನಿಜವಾದಂತಹ ಅವರ ಭಾವನೆಗಳೇನಿದೆ, ಅವರ ವಾದ ಏನಿದೆ, ಅವರ ಆಲೋಚನೆಗಳಿದೆ ಅನ್ನೋದೆಲ್ಲ ಹೊರಗೆ ಬರ್ತಾ ಇದೆ. ಆದರೆ ಇವರನ್ನು ವಿರೋಧಿಸುವಂತಹ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಇವತ್ತು ಹೇಳಬೇಕಾಗಿರೋದು. ಉಡುಪಿನಲ್ಲಿ ಹಿಜಾಬ್ ಪ್ರಕರಣ, ಆ ಶಾಲೆಯಲ್ಲಿ 950 ಮಂದಿ ವಿದ್ಯಾರ್ಥಿನಿಯರಿದ್ದರು. ಅದು ವಿದ್ಯಾರ್ಥಿನಿಯರ ಜೂನಿಯರ್ ಕಾಲೇಜು. ಅಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸು ಮತ್ತು TCH ಈ ಕೋರ್ಸ್ಗಳು ನಡೀತಾ ಇದ್ದವು. ಅತ್ಯುತ್ತಮವಾದಂಥ ಸರ್ಕಾರಿ ಶಾಲೆ, ಭಾಳ ಒಳ್ಳೆಯ ವ್ಯವಸ್ಥೆ ಇತ್ತು, ಒಳ್ಳೆಯ ಅಧ್ಯಾಪಕರಿದ್ದರು, ತುಂಬ ಶಿಸ್ತಿತ್ತು. ವಿದ್ಯಾರ್ಥಿಗಳು ಶಿಕ್ಷಣದ ಹೊತ್ತಿನಲ್ಲಿ ಕ್ಯಾಂಪಸ್ನಿಂದ ಹೊರಗಡೆ ಹೋದರೆ ಪೋಷಕರಿಗೆ ಫೋನ್ ಹೋಗ್ತಾ ಇತ್ತು. ಹೊರಗಡೆ ಹೋಗಬೇಕಾದ್ರೆ ಪರ್ಮಿಷನ್ ಕೇಳಬೇಕಾದ್ರೆ ಪೋಷಕರ ಹತ್ರ ಫೋನ್ ಮಾಡಿ ಕೇಳ್ತಾಯಿದ್ರು, ಈ ಥರ ನಿಮ್ಮ ಮಗಳು ಈಗ 12 ಗಂಟೆಗೆ ಹೊರಗಡೆ ಹೋಗಬೇಕು, ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ ಅಂತೇಳಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಕಳಿಸ್ತಾ ಇದ್ರು. ಅಂದರೆ ಒಂದು ಥರದ ಶಿಸ್ತು ಶೈಕ್ಷಣಿಕ ವಲಯದಲ್ಲಿ. 5 ಮಂದಿ ಹೆಣ್ಣು ಮಕ್ಕಳು ತಲೆ ಮೇಲೆ ನಾವು ಹಿಜಾಬ್ ಹಾಕ್ಕೊಂಡೇ ಕೂತ್ಕೋತೀವಿ, ತಲೆ ವಸ್ತ್ರ ಹಾಕ್ಕೊಂಡೇ ಕ್ಲಾಸ್ನಲ್ಲಿ ಕೂತ್ಕೋತೀವಿ ಅಂತ ಹಠ ಹಿಡಿದ್ರು. ಆ ವಿದ್ಯಾಸಂಸ್ಥೆಯಲ್ಲಿ 98 ಮಂದಿ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದರು. ಈ ಇಡೀ ಪ್ರಕರಣವನ್ನು ನಾವು ವಿಶ್ಲೇಷಿಸಬೇಕಾದಂಥ ಒಂದು ವಿಧಾನ ಇದೆ. ಇದನ್ನು ನಾವು ಮರಿಬಾರ್ದು. ನಮ್ಮ ಎದುರಾಳಿ ಏನೋ ತಪ್ಪು ಮಾಡ್ತಾನೆ, ಏನೋ ಅಸಹ್ಯವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ನಾನು ಅಸಹ್ಯವಾಗಿ ಮಾತಾಡಬೇಕಾಗಿಲ್ಲ, ನಾನು ಆಕ್ರೋಶದಿಂದ ಮಾತಾಡಬೇಕಾಗಿಲ್ಲ, ವಸ್ತುಸ್ಥಿತಿಯನ್ನು ನಾನು ಮಾತಾಡಬೇಕಾಗತ್ತೆ. 93 ಮಂದಿ ವಿದ್ಯಾರ್ಥಿನಿಯರು
ತಲೆ ವಸ್ತ್ರ ಇಲ್ಲದೆ ಅಲ್ಲಿ ಪಾಠ ಕೇಳ್ತಾ ಇದ್ರು, ಎಕ್ಸಾಮ್ ಬರೆದಿದ್ದಾರೆ, ಇಡೀ ವರ್ಷ ಕ್ಲಾಸಿಗೆ ಹೋಗಿದ್ದಾರೆ. ಯಾವ ಮಾಧ್ಯಮದವರು ಕೂಡ ಅವರನ್ನು ಮಾತಾಡಿಸ್ಲಿಲ್ಲ. ಒಂದು ಟಿ ವಿನಲ್ಲಿ ಅವರ ಇಂಟರ್ವ್ಯೂ ಬರಲಿಲ್ಲ. ಏನು ಮೇಡಮ್, ಈ 5 ಮಂದಿದ್ದು ಇಂಟರ್ವ್ಯೂ, ದಿನಕ್ಕೆ 5 ಇಂಟರ್ವ್ಯೂ. ಇಲ್ಲ, ನಾವು ತಲೆ ವಸ್ತ್ರ ಧರಿಸಿಯೇ ತರಗತಿಯಲ್ಲಿ ಕೂತ್ಕೊಳ್ತೇವೆ, ಇಲ್ದಿದ್ರೆ ನಮ್ಮ ಧರ್ಮಕ್ಕೆ ಚ್ಯುತಿ ಬರುತ್ತೆ ಅಂತ. ಯಾವ ಗ್ರಂಥದಲ್ಲಿದೆ, ಯಾವ ಧರ್ಮಗುರು ಇದನ್ನು ಹೇಳಿದ್ದಾರೆ ಅನ್ನೋದನ್ನು ಇವತ್ತು ನಾನು ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮುಸ್ಲಿಮರಿಗೆ. ಯಾರೋ 5 ಮಂದಿ ಹೆಣ್ಣು ಮಕ್ಕಳು ತಲೆಯ ವಸ್ತ್ರ ಇಲ್ಲದೆ ತರಗತಿಯಲ್ಲಿ ಕೂತ್ರೆ ಇಸ್ಲಾಂ ಧರ್ಮ ಪತನ ಆಗೋದಿಲ್ಲ. 1400 ವರ್ಷಗಳ ಇತಿಹಾಸ ಇರುವಂತಹ ಧರ್ಮ ಅದು. ಅಥವಾ ಯಾರೋ 5 ಮಂದಿ ಹೆಣ್ಣುಮಕ್ಕಳು ತಲೆ ವಸ್ತ್ರ ಇಟ್ಕೊಂಡ್ಬಿಟ್ಟು ತರಗತಿಯಲ್ಲಿ ಕೂತ್ಕೊಂಡ್ಬಿಟ್ರೆ ಶಿಕ್ಷಣ ವ್ಯವಸ್ಥೆಯನ್ನು ಕುಸಿದು ಬೀಳೋದಿಲ್ಲ. ರಿಸಲ್ಟ್ 100%ಇಂದ 20%ಗೇನು ಕೆಳಗಿಳಿಯೋದಿಲ್ಲ. ಸರ್ಕಾರ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಆದರೆ ಸರ್ಕಾರಕ್ಕೆ ಏನು ಬೇಕಾಗಿತ್ತು, ಸಂಘ ಪರಿವಾರಕ್ಕೆ ಏನು ಬೇಕಾಗಿತ್ತು, ಅದನ್ನು ನಾವು ತಟ್ಟೆಯಲ್ಲಿಟ್ಟು ಕೊಡ್ತಾ ಇದ್ದೀವಿ. ನಾವು ನಮ್ಮನ್ನು ಹೊಡೆಯೋದಕ್ಕೆ ಶಸ್ತ್ರಾಸ್ತ್ರಗಳನ್ನು ನಾವೇ ಅವರಿಗೆ ಕೊಡ್ತಾ ಇದ್ದೀವಿ. ಇದನ್ನು ಯಾಕೆ ನಾವು ಮಾತಾಡೋದಿಲ್ಲ ನಮ್ಮ ಸಮಾವೇಶದಲ್ಲಿ? ಮುನೀರವರು ಬಹಳ ಸೂಕ್ಷ್ಮವಾಗಿ ಅದನ್ನು ಹೇಳಿದರು. ಅವರು ಬಹುಸಂಖ್ಯಾತರ ಕೋಮುವಾದ ಮತ್ತು ಅಲ್ಪಸಂಖ್ಯಾತರ ಕೋಮುವಾದವನ್ನಂಥದ್ದು. ಕೋಮುವಾದ ಎಲ್ಲಿದ್ದರೂ ಕೋಮುವಾದನೇ. ಅದು ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಬೇಕು ಮುಸ್ಲಿಮರು. ನಾವು ಈ ವಿಷಯದಲ್ಲಿ ರಾಜಿಯ ಮಾತಿಲ್ಲ. ದಕ್ಷಿಣ ಕನ್ನಡದಲ್ಲಿ ಕೊನೆಗೆ ಏನಾಯಿತು, AP ಅಬುಬಕ್ಕರ್ ಮುಸ್ಲಿಯಾರ್ ಅವರು ಬಂದು ಒಂದು ಹೇಳಿಕೆ ಕೊಟ್ಟರು. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅನುಯಾಯಿಗಳಿದ್ದಾರೆ. ಅವರಿಗೆ ಶಿಕ್ಷಣ ಮುಖ್ಯ, ಮೊದಲು ಶಿಕ್ಷಣ ಮುಗಿಸ್ಕೊಳ್ಳಿ, ತಲೆ ವಸ್ತ್ರದ್ದು ಕೋರ್ಟಿಗೆ ಹೋಗಿದೆ, ಕೋರ್ಟ್ನಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಅವರು ಕೊನೆಯಲ್ಲಿ ಹೇಳಿದರು. ಈ ಮಾತನ್ನು ಮುಸ್ಲಿಂ ಮುಖಂಡರು ಆರಂಭದಲ್ಲೇ ಹೇಳಿದ್ದಿದ್ರೆ ಈ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ, ಮತ್ತು ಅದನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳಿಕ್ಕೆ ಸಂಘ ಪರಿವಾರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾವು ಆಲೋಚನೆ ಮಾಡುವಂಥ ಕ್ರಮದಲ್ಲಿ ತಪ್ಪಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಸಮಸ್ಯೆಗಳಾಯಿತು. ಏನು ಮಾಡಬೇಕು, ಇದು ಬಹಳ ಮುಖ್ಯವಾದದ್ದು. ಕರ್ನಾಟಕದಲ್ಲಿ ಮುಸ್ಲಿಮರ ಸ್ಥಿತಿಗತಿ ಸುಧಾರಿಸೋದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು. ಸಾಚಾರ ಸಮಿತಿಯ ವರದಿಯ ಪ್ರಸ್ತಾಪ ಬೆಳಗ್ಗೆ ಆಯಿತು. ಭಾಳ ಮಂದಿಗೆ ಸಾಚಾರ ಅಂದರೆ ಸಾಬ್ರು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಾನು ರಾಯಚೂರಿಗೆಲ್ಲ ಹೋದಾಗ ಅವರು ಸಾಬ್ರು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು, ಸಾಚಾರ್ ಸಾಹೇಬ್ ಅವರು ರಾಜೇಂದರ್ ಸಿಂಗ್ ಸಾಚಾರ್ ಅಂತ ದೆಹಲಿ ಹೈಕೋರ್ಟ್ನ ಜಸ್ಟಿಸ್ ಆಗಿದ್ದವರು. ಅವರು ಇದು ಭಾಳ ಕಷ್ಟ ನಮಗೆ ಸಾಬ್ರಿಗೆ. ಏನು ಇಡೀ ಈಗ ನಾಳೆ ರಾತ್ರಿ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಧಾರಾಕಾರ ಮಳೆ ಬಿದ್ದಿದೆ. ಕಾರಣ ಸಾಬ್ರು. ಬೇರೆ ಏನು ಕೇಳಬೇಕಾಗಿಲ್ಲ, ನೀವು ತರ್ಕ ಗಿರ್ಕ ಏನೂ ಇರಲ್ಲ. ಎಲ್ಲವೂ ಆಗ್ತಾ ಇರೋದು ಸಾಬ್ರಿಂದ ಅಂತ ಹೇಳ್ಬಿಟ್ಟು, ಮುಸ್ಲಿಮರಿಂದ ಅಂತ ಹೇಳ್ಬಿಟ್ಟು. ಸಾಚಾರ್ ವರದಿನಲ್ಲಿ ಒಂದು ಬಹಳ ಮುಖ್ಯವಾದಂಥ ಅಂಶವನ್ನು ಅವರು ಹೇಳ್ತಾರೆ. ಅವರು ಎಲ್ಲ ರಾಜ್ಯಗಳು ಅಲ್ಪಸಂಖ್ಯಾತರ ಆಯೋಗವನ್ನು ರದ್ದುಗೊಳಿಸಬೇಕು ಅಂತ ಹೇಳ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಇದು. ನಮ್ಗೆ ಗೊತ್ತಿದೆಯಾ? ನಮಗೆ ಅಷ್ಟು ಹೇಳಿದ ತಕ್ಷಣ ನಮ್ಮ ಮುಸ್ಲಿಂ ರಾಜಕಾರಣಿಗಳು ಎದ್ದು ನಿಂತ್ಕೋಬೋದು. ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು, ಅಲ್ಪಸಂಖ್ಯಾತರ ಆಯೋಗವನ್ನು ರದ್ದುಗೊಳಿಸೋದು ಹೇಗೆ ಮಾಡ್ತೀರಿ ನೀವು, ನಾನು ವಿರೋಧಿಸ್ತೇನೆ ಅಂತ ಹೇಳ್ಬಿಟ್ಟು ನಮ್ಮ ರಾಜಕಾರಣಿಗಳು ಹೊರಟು ಬಿಡ್ತಾರೆ. ಅವರು ಹೇಳ್ತಾ ಇರೋದು ಬಹಳ ಮಾರ್ಮಿಕವಾಗಿದೆ. ಇಡೀ ದೇಶದಲ್ಲಿ ಅವರು ಓಡಾಡಿ 16-17 ರಾಜ್ಯಗಳಲ್ಲಿ, ಮುಸ್ಲಿಂ ಡೆನ್ಸಿಟಿ ಇರುವಂತಹ ರಾಜ್ಯಗಳಲ್ಲಿ ಓಡಾಡಿ ಸಾವಿರಾರು ಜನರನ್ನು ಮಾತಾಡಿಸಿ ನೋಟ್ಸ್ ಮಾಡಿಕೊಂಡು ಅವರು ಮತ್ತು ಅವರ ಸಮಿತಿಯ ಸದಸ್ಯರು ಆ ವರದಿಯನ್ನು ತಯಾರಿಸಿದ್ದಾರೆ. ಈ ದೇಶದಲ್ಲಿ, ಕರ್ನಾಟಕದ ಸಹಿತ ಇಡೀ ದೇಶದಲ್ಲಿ ಮುಸ್ಲಿಮರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿ ದಲಿತರಿಗಿಂತ ಕಡೆಯಾಗಿದೆ. ಸರ್ಕಾರಿ ಹುದ್ದೆಗಳಲ್ಲಿ ಪ್ರಾತಿನಿಧ್ಯ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದೆ ಅನ್ನುವ ಮಾತನ್ನು ಹೇಳ್ತಾ ಅವರು ಅದಕ್ಕೆ ಪರಿಹಾರಗಳನ್ನು ಹೇಳುವಾಗ ಹೇಳ್ತಾರೆ, ಮೀಸಲಾತಿದ್ದು ಒಂದು ವಿಚಾರ ಅವರು ಹೇಳ್ತಾ ಇರುವಂಥದ್ದು, ಅದ್ರ ಬಗ್ಗೆ ಬೇರೆ ಚರ್ಚೆ ಮಾಡ್ಬೋದು. ಅಲ್ಪಸಂಖ್ಯಾತರ ಆಯೋಗಗಳನ್ನು ರದ್ದು ಮಾಡಿ ಪ್ರತಿ ರಾಜ್ಯದಲ್ಲೂ ಸಮಾನ ಪ್ರಾತಿನಿಧ್ಯದ ಆಯೋಗಗಳನ್ನು ರಚಿಸಬೇಕು ಅನ್ನುವ ಮಾತನ್ನು ಹೇಳ್ತಾರೆ. ಇದು ಇವತ್ತು ಆಗಬೇಕಾಗಿರೋದು. ನಮ್ಮ ಸಮ್ಮೇಳನದಲ್ಲಿ ಇದಕ್ಕೆ ಸಂಬಂಧಿಸಿ ಒಂದು ನಿರ್ಣಯವನ್ನು ನಾವು ತಗೊಳ್ಬೇಕಾಗತ್ತೆ. ನಾವು ಸಮಾನ ಪ್ರಾತಿನಿಧ್ಯದ ಆಯೋಗ ಅಂದರೆ ಏನು? ಆ ರಾಜ್ಯದ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಸಮಾನವಾಗಿ ಸಿಗೋ ಥರ ನೋಡ್ಕೋಬೇಕು ಅನ್ನುವಂಥದ್ದು. ಈಗಿರುವಂಥ ಅಸಮಾನತೆ ನಮಗೆಲ್ಲರಿಗೂ ಗೊತ್ತಿದೆ. ಯಾವ್ಯಾವ ಸಮುದಾಯಕ್ಕೆ ಎಷ್ಟು MLAಗಳಿದ್ದಾರೆ, ಯಾವ್ಯಾವ ಸಮುದಾಯಕ್ಕೆ ಎಷ್ಟು MP ಗಳಿದ್ದಾರೆ, ಪ್ರತಿಯೊಂದು ನಮಗೆ ಗೊತ್ತಿದೆ ಎಷ್ಟು ಅಸಮಾನತೆ ಇದೆ ಅನ್ನುವಂಥದ್ದು. ಅದೇ ರೀತಿ ಚಿನ್ನಪ್ಪ ರೆಡ್ಡಿ ಆಯೋಗ, ನಾಗನಗೌಡ 1952ರಲ್ಲಿ ನೇಮಕವಾದಂಥ ನಾಗನಗೌಡ ವರದಿ, ಸಮಿತಿಯ ವರದಿ, ಆಮೇಲೆ ಚಿನ್ನಪ್ಪ ರೆಡ್ಡಿಯ ವರದಿ, ವೆಂಕಟಸ್ವಾಮಿ ಆಯೋಗದ ವರದಿ, ಪ್ರತಿಯೊಂದು ವರದಿನಲ್ಲೂ ಕರ್ನಾಟಕದ ಮುಸ್ಲಿಮರಲ್ಲಿ ಸುಮಾರು 17 ವೃತ್ತಿಪರ ಗುಂಪುಗಳನ್ನು ಗುರುತಿಸ್ತಾರೆ ಅವರು, ವೃತ್ತಿಯ ಆಧಾರದ ಮೇಲೆ. ಭಾಳ ಮಂದಿಗೆ ದಲಿತರು ಇವತ್ತು ಕಕ್ಕಸ್ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನಾವು ಹೇಳ್ತೀವಲ್ವಾ. ಬಿಜಾಪುರದ ಬಸ್ ಸ್ಟ್ಯಾಂಡಲ್ಲಿ ಇಳಿದು ನೀವು ಅಲ್ಲಿ ಕಕ್ಕಸಿಗೆ ಹೋಗಿ, ನೀವು
ಅಲ್ಲಿ ಮುಸ್ಲಿಂ ಮಹಿಳೆಯರು ಕಕ್ಕಸ್ ಕ್ಲೀನ್ ಮಾಡ್ತಾರೆ. ಆ ಸಮುದಾಯದ ಹೆಸರು ಬಾಂಗಿ. ಚಪ್ಪರ್ ಬಂದ್, ದರ್ವೇಶ್, ಫಕೀರ್, ನಾಲ್ಬಂದ್, ಎಷ್ಟೊಂದು ಸಮುದಾಯಗಳಿದೆ. ವೀರಭಾಷಾ ಅವ್ರ ಹತ್ರ ದೊಡ್ಡ ಪಟ್ಟಿನೇ ಇದೆ, ಅದರ ಸಾಕಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಇಂತಹ ಅತ್ಯಂತ ದಮನಿತ, ಮುಸ್ಲಿಮರೇ ದಮನಿತರು, ಅವರ ಒಳಗಡೆ ಅತ್ಯಂತ ದಮನಿತರಾಗಿರುವಂತಹ ಈ ವೃತ್ತಿ ಗುಂಪುಗಳೇನಿದೆ ಅದನ್ನು ಸರ್ಕಾರ ಜಾತಿ ಅಂತ ವಿಂಗಡಿಸ್ಬೋದು. ಆ ವೃತ್ತಿ ಗುಂಪುಗಳಿಗೆ ಸರಿಯಾದ ಸೂಕ್ತ ಸೌಲಭ್ಯ ನೀಡಬೇಕಾದಂತಹ ಒಂದು ವಿಚಾರವನ್ನು ನಾವು ಪರಿಗಣಿಸಬೇಕಾಗಿದೆ. ಎಷ್ಟೊಂದು ಪ್ರಬಲ ಜಾತಿಗಳಿಗೆ ಅಭಿವೃದ್ಧಿ ನಿಗಮಗಳನ್ನು ಸರ್ಕಾರ ಸ್ಥಾಪನೆ ಮಾಡಿದೆ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಇದೆ, ಬೇರೆ ಬೇರೆ ದೊಡ್ಡ ಜಾತಿಗಳ ಅಭಿವೃದ್ಧಿ ನಿಗಮ ಇದೆ. ಈ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕಾದಂಥ ಬಹಳ ಅಗತ್ಯ ಇವತ್ತು ಕರ್ನಾಟಕದಲ್ಲಿದೆ. ಅದಕ್ಕಾಗಿ ನಾವು ಒತ್ತಾಯ ಮಾಡಬೇಕಾಗಿದೆ. ನಾವು ಅವರ ಮನೆಗಳಿಗೆ ಹೋಗಿ ನೋಡಿದರೆ ಗೊತ್ತಾಗುತ್ತೆ, ಅವರ ಹಳ್ಳಿಗಳಿಗೆ ಹೋಗಿ ನೋಡಿ ಗೊತ್ತಾಗುತ್ತೆ ಎಷ್ಟು ದಯನೀಯ ಸ್ಥಿತಿಯಲ್ಲಿದ್ದಾರೆ, ಶಿಕ್ಷಣದಲ್ಲಿ ಎಷ್ಟು ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ನಮಗೆ ಮುಖ್ಯವಾಗಿ ಮುಸ್ಲಿಮರಿಗೆ ಸಂಬಂಧಿಸಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇದೆಯಲ್ಲ, ಇದು ಪ್ರತ್ಯೇಕ ಯಾಕೆ ಅಂತ ಹೇಳಿ ಕೇಳ್ಬೋದು. ಆ ಪ್ರಶ್ನೆ ಬರುತ್ತೆ, ರಾಜಕೀಯ ಪ್ರಶ್ನೆ ಅದು. ಆ ಅಭಿವೃದ್ಧಿ ನಿಗಮದ ಪರಿಸ್ಥಿತಿಯು ಕೂಡ ಎಷ್ಟು ಚಿಂತಾಜನಕವಾಗಿದೆ ಅಂತ ಹೇಳಿದರೆ, ನಾನು ನಮ್ಮನ್ನೇ ಪಟ್ಟಿ ನೋಡ್ತಾ ಇದ್ದೆ. ವಿಧಾನ ಪರಿಷತ್ನಲ್ಲಿ BM ಫಾರೂಕ್ ಅವರು ಒಂದು ಪ್ರಶ್ನೆ ಕೇಳಿದರು, ಅದಕ್ಕೆ ಸರ್ಕಾರ ನೀಡಿದಂಥ ಉತ್ತರವನ್ನು ಗಮನಿಸ್ತಾ ಇದ್ದೆ. 2015-16ರಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 796 ಕೋಟಿ ರೂಪಾಯಿ ಅನುದಾನ ಇತ್ತು. 15-16ರಲ್ಲಿ ಅಲ್ಲಿಂದ ಅದು ಕಡಿಮೆ ಆಗ್ತಾ ಬಂತು. ಈಗಿನ ಸರ್ಕಾರ ಏನು ಅಧಿಕಾರಕ್ಕೆ ಬಂತು, ಕಡಿಮೆ ಆಗ್ತಾ ಬಂತು. 2020-21ರಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರುವಂತಹ ಅನುದಾನ ಕೇವಲ 52 ಕೋಟಿ ರೂಪಾಯಿ. 2015-16ರಲ್ಲಿ 1110 ಕೋಟಿ ರೂಪಾಯಿ ಇತ್ತು. ಆವಾಗಿನ ಲೆಕ್ಕಪತ್ರವನ್ನು ನಾವು ನೋಡೋದು ಗಮನಿಸ್ತೀವಿ. ಆ ನಿಗಮದ ಮೂಲಕ ಕಳೆದ ಒಂದು 3 ವರ್ಷಗಳ ಹಿಂದಿನ ನಾವು ಅಂಕಿಅಂಶವನ್ನು ನೋಡಿದರೆ 100 ಮಂದಿ ಮುಸ್ಲಿಂ ಹುಡುಗರು ಅರಿವು ಯೋಜನೆ ಅಡಿಯಲ್ಲಿ ಶೈಕ್ಷಣಿಕ ಲಾಭವನ್ನು ಪಡ್ಕೊಂಡ್ರು, ಆರ್ಥಿಕ ಒಂದು ನೆರವನ್ನು ಪಡ್ಕೊಂಡ್ರು. ತಮ್ಮ ಶಿಕ್ಷಣದ ಒಂದು ಉನ್ನತಿಗಾಗಿ ಬಹಳ ಮಂದಿಗೆ ಅದು ಸಹಾಯ ಆಯಿತು. ಇವತ್ತು ಅರಿವು ಯೋಜನೆಗೆ ಅರ್ಜಿ ಹಾಕಿದರೆ ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಹೆಣ್ಮಗಳು ನನ್ನ ಹತ್ರ ಬಂದಿದ್ದರು. ಅಭಿವೃದ್ಧಿ ನಿಗಮದ ಅಧಿಕಾರಿ, ನಿಮಗೆ ಅವರು ಲೇಡಿ IAS ಆಫೀಸರ್ ಇದ್ದಾರೆ, ಅವರು ನಿಮ್ಗೆ ಗೊತ್ತಿದೆ, ಸ್ವಲ್ಪ ಅವರಿಗೆ ಹೇಳಿ ಅಂತ ಹೇಳ್ಬಿಟ್ಟು ಅವರಿಗೆ ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಅವರಿಗೆ ಅಲ್ಲಿ ಸೀಟ್ ಸಿಕ್ಕಿದೆ. ಅವರಿಗೆ 2,50,000 ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಅಭಿವೃದ್ಧಿ ನಿಗಮದಿಂದ ಸಹಾಯಧನವಾಗಿ. ಕೊರೋನಾ ಇರೋದ ಕಾರಣದಿಂದಾಗಿ ನಿಮಗೆ ನಾವು ಅಷ್ಟು ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, 30,000 ರೂಪಾಯಿ ಕೊಡ್ತೀನಿ ಅಂತ ಪತ್ರ ಬಂದಿದೆ ನಿಗಮದಿಂದ ಅವರಿಗೆ. ಅವರು ಸಾಲ ಮಾಡಿ ಯಾರ ಹತ್ರನೋ ಅದನ್ನು ದುಡ್ಡು ಕಟ್ಟಿದ್ದಾರೆ, ಅಪ್ಲಿಕೇಶನ್ ತುಂಬಿ ಕಳಿಸಿದ್ದಾರೆ, ಅಲ್ಲಿಂದ ಅವರ ಕಾಗದ ಬಂದಿದೆ, ಏನು ಮಾಡಬೇಕು ಅಂತ ಅಳ್ತಾ ಇದ್ದಾರೆ. ತುಂಬ ಪ್ರಕರಣಗಳು ಈ ಥರದ್ದು. ಆಮೇಲೆ ಆ ಅಭಿವೃದ್ಧಿ ನಿಗಮ ಕೂಡ ಹೇಗೆ ಇದೆ ಅಂತ ಹೇಳಿದರೆ, ಸರ್ಕಾರದ ಒಂದು ರೀತಿಯಲ್ಲಿ ಪಕ್ಷಪಾತ. ಅಲ್ಲಿ ಒಳಗಡೆ ಕೂತಿರೋರು ಮ್ಯಾನೇಜರ್ ಮುಸ್ಲಿಮರು, ಕ್ಲಾರ್ಕ್ ಮುಸ್ಲಿಮರು, ಫಸ್ಟ್ ಡಿವಿಷನ್ ಕ್ಲಾರ್ಕ್ ಮುಸ್ಲಿಮರು. ಒಬ್ಬರು ಚಪ್ಪಲಿ ಅಂಗಡಿಯವರು ನನ್ನ ಸ್ನೇಹಿತರು ಒಬ್ಬರು ಕಳಿಸಿದರು. ಅವರಿಗೆ ಕೆನರಾ ಬ್ಯಾಂಕ್ನಿಂದ 2 ಲಕ್ಷ ರೂಪಾಯಿ ಸಾಲ ಸಿಕ್ಕಿತ್ತು ಚಪ್ಪಲಿ ಅಂಗಡಿ ವಿಸ್ತರಣೆ ಮಾಡೋದಕ್ಕೆ. ಅವರೊಂದು ಮೆಟ್ಟಲ ಕೆಳಗಡೆ ಒಂದು ಸಣ್ಣ ಜಾಗದಲ್ಲಿ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ರು. ಅದನ್ನು ಸ್ವಲ್ಪ ದೊಡ್ಡದು ಮಾಡೋದಕ್ಕೆ ಪಕ್ಕದಲ್ಲಿ ಒಂದು ಶಾಪ್ ಇತ್ತು ಅವರಿಗೆ, ಅದಕ್ಕೆ ಮಾಡೋದಕ್ಕೆ 2 ಲಕ್ಷ ಸಾಲ ಸಿಕ್ತು ಅವರಿಗೆ. ಅದರಲ್ಲಿ 1 ಲಕ್ಷ ರೂಪಾಯಿ ಅಲ್ಪಸಂಖ್ಯಾತರ ಆಯೋಗದಿಂದ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಅಂತ ಅಲ್ಲಿಗೆ ಒಂದು ಅಪ್ಲಿಕೇಶನ್ ಹಾಕಿದರು. ಕನಿಷ್ಠ 8 ತಿಂಗಳು ಚಪ್ಪಲಿ ಸವಿಸಿದ್ರು ಅವರು. ಆ ಅರ್ಜಿ ಮುಂದಕ್ಕೆ ಹೋಗಲಿಲ್ಲ. MD ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆ ಮಾತಾಡಿ ಆಯಿತು. ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅವರು ಮುಸ್ಲಿಮರು, ಅವ್ರಿಗೆ ಮಾತನಾಡಿ ಆಯಿತು. ಅವರು ಫೋನ್ ಮಾಡಿ ಹೇಳಿದರು ಅರ್ಜಿ ಮುಂದಕ್ಕೆ ಹೋಗ್ತಾ ಇಲ್ಲ, ಪರ್ಸೆಂಟೇಜ್ ಕೊಡದೆ ಆ ಅರ್ಜಿ ಮುಂದಕ್ಕೆ ಹೋಗಲ್ಲ ಅನ್ನೋದನ್ನು ಅಲ್ಲಿಯ ಮುಸ್ಲಿಂ ಮ್ಯಾನೇಜರ್ ಭಾಳ ಸ್ಪಷ್ಟವಾಗಿ ಹೇಳಿದರು ಅವರಿಗೆ. ಕೊನೆಗೆ ಹಠ ಹಿಡಿದು ನಾನೇ ಹೋಗಿ ಅಲ್ಲಿ ನಾಳೆ TVನವರನ್ನು ಕರ್ಕೊಂಬರ್ತೀನಿ, ನಿನ್ನ ಮುಂದೆ ಕೂತ್ಕೊಂಡ್ಬಿಡ್ತೀನಿ ಅಂತೇಳಿ ಹೇಳಿ ದಬಾಯಿಸಿದ ನಂತರ ಅಷ್ಟೊತ್ತಿಗೆ ಕೆನರಾ ಬ್ಯಾಂಕ್ನವ್ರು ನೋಟಿಸ್ ಬಂದಿತ್ತು, ನಿಮ್ಮದು ಅವಧಿ ಮುಗಿದಿದೆ, ಇನ್ನೊಂದು ಸಲ ಅರ್ಜಿ ಹಾಕಿ ಅಂತ 2 ಲಕ್ಷ ರೂಪಾಯಿಗೆ. ಅಂದರೆ ಯಾರು ನಮ್ಮ ಶತ್ರುಗಳು? ರಾಜಕೀಯದಲ್ಲೂ ಕೂಡ ನೋಡಿ, ಇದು ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಭಾಳ ಕಷ್ಟಪಟ್ಟು 7 ಮಂದಿ MLAಗಳು ಆಯ್ಕೆ ಆಗ್ತಾ ಇದ್ದಾರೆ. ಶಂಕರ್ ಅವರೇ, 16% ನಮ್ಮ ಜನಸಂಖ್ಯೆ. ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ನಡೆಸಿದಂತಹ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಗಣತಿ ಏನಿದೆ, ಆ ಗಣತಿಯ ಪ್ರಕಾರ ನಾವು 79 ಲಕ್ಷ ಜನ ಇದ್ದೇವೆ ಕರ್ನಾಟಕದಲ್ಲಿ.
ದಲಿತರ ಜನಸಂಖ್ಯೆ 1.08 ಕೋಟಿ. ಅದು ಬಿಟ್ಟರೆ ಎರಡನೆಯ ಬಹುದೊಡ್ಡ ಸಮುದಾಯ ಇರೋದು ಮುಸ್ಲಿಮರದ್ದು ಕರ್ನಾಟಕದಲ್ಲಿ. ಆ ನಂತರದ ಸ್ಥಾನ ಲಿಂಗಾಯತರಿಗೆ, ಆ ನಂತರದ ಸ್ಥಾನ ಒಕ್ಕಲಿಗರಿಗೆ ಬರ್ತಾ ಇದೆ ಜನಸಂಖ್ಯೆ ಆಧಾರದಲ್ಲಿ. ಆ ವರದಿಯನ್ನು ಇದುವರೆಗೆ ಬಹಿರಂಗಪಡಿಸಿಲ್ಲ, ಸರ್ಕಾರ ಸ್ವೀಕಾರ ಕೂಡ ಮಾಡಿಲ್ಲ ಅದನ್ನು. ಆಯೋಗದ ಅಧ್ಯಕ್ಷರು ಅದನ್ನು ಕೊಂಕಳಲ್ಲಿ ಹಿಡ್ಕೊಂಡ್ಬಿಟ್ಟು ಓಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ಸರ್ಕಾರಕ್ಕೆ ಕೊಟ್ಟರೆ ತಗೊಳ್ಳಿಕ್ಕೆ ತಯಾರಿಲ್ಲ ಅವರು, ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾರು ತಗೊಳ್ಳಿಕ್ಕೆ ತಯಾರಿಲ್ಲ. 2 ವರ್ಷಗಳ ಕಾಲ 1,20,000 ಜನರನ್ನು ಒಳಗೊಂಡು ಮಾಡಿದಂಥ ಸಮೀಕ್ಷೆ ಅದು. ಟೀಚರ್ಗಳು, ಬೇರೆ ಬೇರೆ ಸರ್ಕಾರಿ ನೌಕರರು, ಸುಮಾರು 16 ಕೋಟಿ ರೂಪಾಯಿ ಖರ್ಚಾಗಿದೆ ಆ ಸಮೀಕ್ಷೆಗೆ. ನಿಮ್ಮ ಸರ್ಕಾರವೇ ಮಾಡಿದಂತಹ ಒಂದು ಸಮೀಕ್ಷೆಯನ್ನು ವರದಿ ಸ್ವೀಕರಿಸಿ ಅಂದರೆ, ಜಾರಿಗೊಳಿಸೋದಲ್ಲ, ಸ್ವೀಕರಿಸಿ ಅಂದರೂ ತಗೊಳ್ಳಿಕ್ಕೆ ತಯಾರಿಲ್ಲ ಇವತ್ತು ಸರ್ಕಾರ. ಆ ಸಮೀಕ್ಷೆಯ ಪ್ರಕಾರ ನಾನು ನಮ್ಮ ಕಾಂಗ್ರೆಸ್ ಗೆಳೆಯರಿಗೆ ಯಾವಾಗಲೂ ಕೇಳ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ನಾವು ಬಹುತೇಕ ಮುಸ್ಲಿಮರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಜೀತದಾಳುಗಳು. ಕಾಂಗ್ರೆಸ್ ನಾಯಕರು ಇಲ್ಲಿದ್ದಾರೆ, ಅವ್ರು ಜಗಳ ಮಾಡ್ತಾರೆ ನನ್ನ ಜೊತೆ, ಗೊತ್ತಿದೆ ನನಗೆ. ಹನೀಫ್ ವಕೀಲರು ಇದ್ದಾರೆ. ಇದು ವಸ್ತುಸ್ಥಿತಿ. ಇದು ಕಣ್ಣು ಮುಚ್ಚಿ ತಗೊಂಡೋಗಿ 224 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬಿಡ್ತೀವಿ. ಪ್ರಯೋಜನ ಏನು? 50-60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ದಯನೀಯವಾಗಿ 3ನೇ ಸ್ಥಾನದಲ್ಲಿ ಇರ್ತಾರೆ. ಸೋಲೋದು ಗ್ಯಾರಂಟಿ ಅಂತ ನಮಗೆ ಗೊತ್ತಿರುತ್ತೆ, ಹೋಗಿ ಅವರಿಗೆ ಗುದ್ದೋದು. ಜೀತಗಾರಿಕೆಗೂ ಒಂದು ಲಿಮಿಟ್ ಇದೆ ಸ್ವಾಮಿ. ಈ ರಾಜಕೀಯ ಜೀತಗಾರಿಕೆ ಇದೆಯಲ್ಲ, ಇದನ್ನು ಬಿಡಬೇಕು ನಾವು ಮೊದಲನೇದಾಗಿ. ಅದನ್ನು ಬಿಟ್ಟರೆ ನಾವು ರಾಜಕೀಯವಾಗಿ ನಮ್ಮ ಬಲ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಸಮುದಾಯದಲ್ಲಿ, ಬೇರೆ ಬೇರೆ ಪಕ್ಷಗಳಲ್ಲಿ ಒಳ್ಳೆ ಅಭ್ಯರ್ಥಿಗಳಿದ್ದಾಗ ಯಾಕೆ ನೀವು ಆಯ್ಕೆ ಮಾಡಬಾರ್ದು ನೀವು ಅವರನ್ನು? ಶ್ರೀರಾಮ್ ರೆಡ್ಡಿ ಥರದಂತಹ ಒಬ್ಬ ರಾಜಕೀಯ ನಾಯಕ, ನಮಗೆಲ್ಲರಿಗೂ ಗೊತ್ತಿದೆ ಅವರ ಸಾಮರ್ಥ್ಯ ಏನು ಅಂತ ಹೇಳ್ಬಿಟ್ಟು. ಪಕ್ಷದ ಜೊತೆಗೆ ಅವ್ರದ್ದು ಭಿನ್ನಾಭಿಪ್ರಾಯ ಏನೇ ಇರ್ಬೋದು. ಬಾಗೇಪಲ್ಲಿನಲ್ಲಿ 30,000 ಮುಸ್ಲಿಂ ಮತಗಳಿದೆ. ಶ್ರೀರಾಮ್ ರೆಡ್ಡಿಗೆ ಕಣ್ಣು ಮುಚ್ಕೊಂಡು ಹಾಕ್ಬೋದು. ನಿಜವಾದ ಸೆಕ್ಯುಲರ್ ಮನುಷ್ಯ, ಜನರ ಬಗ್ಗೆ ಕಾಳಜಿ ಇದ್ದಂಥ ಮನುಷ್ಯ. ಮುಸ್ಲಿಮರು ಹಾಕೋದಿಲ್ಲ. ಬೇಕಾದಷ್ಟು ಹೋರಾಟಗಾರರಿದ್ದಾರೆ, ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ, ಬೇರೆ ಬೇರೆ ಪಕ್ಷ ಇಲ್ದಿರೋರಿದ್ದಾರೆ, ಬಂಡಾಯಗಾರರಿದ್ದಾರೆ, ಪಕ್ಷಗಳದ್ದು ಭಿನ್ನಮತೀಯರಿದ್ದಾರೆ. ವ್ಯಕ್ತಿಗಳನ್ನು ನೋಡಿ, ಅವರ ಸಾಮರ್ಥ್ಯವನ್ನು ನೋಡಿ ಮತವನ್ನು ಹಾಕುವಂತಹ ಒಂದು ಪ್ರತಿಭೆ, ಒಂದು ಸಾಮರ್ಥ್ಯವನ್ನು ನಾವು ರೂಢಿಸಿಕೊಳ್ಳಿಲ್ಲ ಅಂತ ಹೇಳಿ ಆದರೆ ಭಾಳ ಕಷ್ಟ ಇದೆ. ನಾವು ಬೇರೆಯವರನ್ನು ಬೈದು ಪ್ರಯೋಜನ ಇಲ್ಲ ಇದಕ್ಕೆ. ಮುಸ್ಲಿಮರು ಹೀಗೆ ಕಣ್ಣು ಮುಚ್ಚಿ ಒಂದು ಪಕ್ಷಕ್ಕೆ ಓಟು ಹಾಕೋದ್ರಿಂದಲೇ BJPಗೆ ಇವತ್ತು 30-35 ಸ್ಥಾನಗಳು ಸುಲಭವಾಗಿ ಗೆಲ್ಲಿಕ್ಕಾಗ್ತಾ ಇದೆ ಕರ್ನಾಟಕದಲ್ಲಿ. ಇದು ಬಹಳ ವಾಸ್ತವ. ಇದು ನನ್ನ ಹತ್ರ ಅಂಕಿಅಂಶ ಇದೆ. ಯಾವ ಕ್ಷೇತ್ರಗಳು ಅನ್ನೋದನ್ನು ಗುರುತು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಕಳೆದ 5-6 ಚುನಾವಣೆಗಳ ಏನು ಮತದಾರರ ಏನಿದೆ ಸಂಖ್ಯೆ ಏನಿದೆ, ಪಡೆದಿರುವಂಥ ಮತಗಳ ಸಂಖ್ಯೆ ಏನಿದೆ, ಅಭ್ಯರ್ಥಿಗಳು, ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಾನು ಬಹಳ ಮುಖ್ಯವಾದದ್ದು ಎಲ್ಲದಕ್ಕೂ ಬೇರೆಯವರನ್ನು ದೂರೋದಲ್ಲ, ನಮ್ಮ ಸಾಮರ್ಥ್ಯ ನಮಗೆ ಅರಿವಿರಬೇಕು. ರಾಜಕೀಯವಾಗಿ ನಮ್ಮ ಮಹತ್ವ ಏನಿದೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿರಬೇಕು ನಮಗೆ. ಕೋಮುವಾದದ ವಿರುದ್ಧ ಇವತ್ತು ಹೋರಾಟ ಮಾಡುವವರು ಯಾರು? ಭಾಳ ಸ್ಪಷ್ಟವಾಗಿ ಹೋರಾಟ ಮಾಡುವವರು ಯಾರು? ಯಾವ ಪಕ್ಷದವರು? ನಮಗೆಲ್ಲರಿಗೂ ಗೊತ್ತಿದೆ, ಎಡಪಕ್ಷದವರು. ಅವರಿಗೆ ಓಟ್ ಬರಲಿ ಬಿಡಲಿ, ಅವರು ಹೇಳೋದನ್ನು ಹೇಳ್ಕೊಂಡು ಹೋಗ್ತಾರೆ ಅವರು. ನಮ್ಮ ಪ್ರಯೋಗಗಳೆಲ್ಲ ಹೇಗೆ ವಿಫಲ ಆಗ್ತಾ ಇದೆ ನೋಡಿ. ಒಂದು ಕಾಲದಲ್ಲಿ JDSಗೆ ಇಲ್ಲೇ ಕರಾವಳಿನಲ್ಲಿ ಸಡನ್ನಾಗಿ ಮುಸ್ಲಿಮರು ಒಲವು ತೋರಿಸ್ಬಿಟ್ಟು ಕಾಂಗ್ರೆಸ್ ನಮಗೆ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮತದಾನ ಮಾಡಿದರು. 5 ಮಂದಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಸ್ಲಿಮರು ಆಯ್ಕೆಯಾದರು JDSನಿಂದ. ಇಡೀ ಜಿಲ್ಲಾ ಪಂಚಾಯತಿಗೆ ಆಯ್ಕೆಯಾಗಿದ್ದು 5 ಮಂದಿ. 5 ಮಂದಿ JDSನಿಂದ ಆಯ್ಕೆಯಾದರು. ಆಯ್ಕೆಯಾಗಿ 3 ತಿಂಗಳಾಗಲಿಕ್ಕಿಲ್ಲ, ದೇವೇಗೌಡರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೊರಟೋಗ್ಬಿಟ್ರು. ಬ್ರಹ್ಮನಿರಸನ ಆಯಿತು. ಬ್ಯಾಕ್ ಟು ದಿ ಪೆವಿಲಿಯನ್. ನಮ್ಮ ದುರಂತ ನೋಡಿ ನಮ್ಮದು. ಈಗ ಇನ್ನೊಂದು ಹೊಸ ಪಕ್ಷ ಬಂದಿದೆ, ಆಮ್ ಆದ್ಮಿ ಅಂತ ಹೇಳಿಬಿಟ್ಟು. ಏನೋ ಆಶಾದಾಯಕವಾಗಿ ಮಾತಾಡ್ತಾ ಇದ್ದಾರೆ. ಭಾಳ ಮಂದಿ ಮುಸ್ಲಿಮರು ನನಗೆ ಕೇಳ್ತಾ ಇದ್ರು, ಹೇಗಿದೆ ಅಂತ ಹೇಳ್ಬಿಟ್ಟು. ಅದರ ನಡುವೆ SDPI ಇದೆ. ಸ್ಪಷ್ಟವಾದಂತಹ ಸೈದ್ಧಾಂತಿಕ ನಿಲುವು ಇಲ್ಲದಂತಹ ಪಕ್ಷಗಳಿದೆಯಲ್ಲ, ಅವುಗಳ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಯಾಕಂದರೆ ರಾಜಕೀಯ ಅಂದರೆ ಸಿದ್ಧಾಂತ. ತಮಾಷೆಯ ವಿಷಯ ಏನು ಅಂತ ಹೇಳಿದ್ರೆ, ನೀವು ಮುಸ್ಲಿಮರಿಗೆ ರಾಜ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ, ನಿಮ್ಮ ರಾಜಕೀಯ ಸಿದ್ಧಾಂತ ಏನು ಅಂತ. ರಾಜಕೀಯ ಸಿದ್ಧಾಂತ ನಂಗಂದ್ರೆ ಏನು ಅಂತ ಕೇಳ್ತಾರೆ ಅವರು. ಅವ್ರಿಗೆ ಯಾವ ಸಿದ್ಧಾಂತವೂ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಕ್ಯಾಪಿಟಲಿಸಮ್ ಅಂತ ಇದೆ, ಲೆಫ್ಟಿಸ್ಟ್ ಅಂತ ಇದೆ, ಸೆಂಟ್ರಿಸ್ಟ್ ಅಂತ ಇದೆ, ರೈಟಿಸ್ಟ್ ಅಂತ ಇದೆ, ಸೋಷಿಯಲಿಸಮ್ ಅಂತ ಇದೆ. ಸಿದ್ಧಾಂತದ ಬಗ್ಗೆ ಅರಿವಿಲ್ಲ ನಮಗೆ. ನಾವು ಬರೇ ದಾಳಗಳಾಗಿ ಬಳಕೆ ಆಗ್ತಾ ಇದ್ದೀವಿ. ನಾವು ಒಂದು ಗುಮ್ಮವನ್ನು ತೋರಿಸಿ ನಮ್ಮನ್ನು ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕೋ ರೀತಿಯಲ್ಲಿ ನಮ್ಮನ್ನು ಬಳಕೆ ಮಾಡ್ತಾ ಇದ್ದಾರೆ, ರಾಜಕೀಯ ದಾಳವಾಗಿ ಬಳಕೆ ಮಾಡ್ತಾ ಇದ್ದಾರೆ.
ಇದರ ಪರಿಣಾಮವಾಗಿಯೇ ಅರಸು ಕಾಲದಲ್ಲಿ ಒಟ್ಟು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ 21 ಮಂದಿ ಮುಸ್ಲಿಮರಿದ್ದರು. ಇವತ್ತು 7 ಮಂದಿಗೆ ಬಂದು ಹಿಡಿದಿದ್ದೀವಿ ವಿಧಾನಸಭೆಯಲ್ಲಿ. ಅವರು ಕಷ್ಟಪಟ್ಟು ಗೆಲ್ತಾ ಇದ್ದಾರೆ. ಅವರು ಮುಂದಿನ ಚುನಾವಣೆಯಲ್ಲಿ ಅವರು ಗೆಲ್ತಾರೆ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇಲ್ಲ. ಅದು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ. ರಾಜ್ಯಸಭೆಯಲ್ಲಿ ಒಬ್ಬರು ಸದಸ್ಯರಿದ್ದಾರೆ ಈಗ, ನಾಸಿರ್ ಹುಸೇನ್. ಇನ್ನೆರಡು ವರ್ಷದಲ್ಲಿ ಅವ್ರದ್ದು ಅವಧಿ ಮುಗೀತದೆ. ಆಮೇಲೆ ರಾಜ್ಯಸಭೆಯಲ್ಲೂ ಒಬ್ಬರು ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. JDSಗೆ ಒಂದು ಪಕ್ಷವನ್ನು ಈ ಸಲ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಅವಕಾಶ ಇತ್ತು, ಮುಸ್ಲಿಮರನ್ನು ಆಯ್ಕೆ ಮಾಡಿ ಅಂತ ನಾವೆಲ್ಲ ಒತ್ತಡ ಹಾಕಿದ್ವಿ. ಆಗಲಿಲ್ಲ. ಅವರು ಕುಪೇಂದ್ರ ರೆಡ್ಡಿ ಅವರಿಗೆ ಕೊಟ್ಟರು. ಈಗ ಏನಾಗಿದೆ ಅಂತ ಹೇಳಿದರೆ, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಿಂದ ಇನ್ನೊಂದು ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಯಾರು? ಮುಸ್ಲಿಂ ಅಭ್ಯರ್ಥಿಯನ್ನು. ಎಷ್ಟನೇ ಅಭ್ಯರ್ಥಿ? 3ನೇ ಅಭ್ಯರ್ಥಿ. ಅಲ್ರಿ, ಮುಸ್ಲಿಮರ ಬಗ್ಗೆ ನಿಮಗೆ ಪ್ರೀತಿ ಇದ್ದರೆ ಮೊದಲನೇ ಅಭ್ಯರ್ಥಿಯಾಗಿ ಹಾಕ್ರಪ್ಪ ನೀವು ಕಾಂಗ್ರೆಸ್ನವರು. ಈ ಅಳಿದುಳಿದ 22 ಓಟ್ಗಳನ್ನು ಇಟ್ಕೊಂಡ್ಬಿಟ್ಟು 3ನೇ ಅಭ್ಯರ್ಥಿ ನೀನೇನು ದುಡ್ಕೊಂಡು ಉಳಿದ ಓಟ್ಗಳನ್ನು ಖರೀದಿಸು, ಇಲ್ಲ ಸೋಲು ನಿನ್ನ ಕರ್ಮ ಅಂತೇಳಿ ಹೇಳಿದರೆ ಹೇಗೆ? ಅಲ್ಲೂ ರಾಜಕೀಯ ದಾಳ ಬಳಕೆ. ಯಾವ ರೀತಿ ನಮ್ಮನ್ನು ಪೊಲಿಟಿಕಲ್ ಪಾರ್ಟೀಸ್ ಬಳಸ್ತಾ ಇದ್ದಾರೆ ಅನ್ನೋದು. BJP ಅವರನ್ನು ಬಿಟ್ಬಿಡಿ. ಅವರು 224 ಟಿಕೆಟ್ನಲ್ಲಿ 1 ಟಿಕೆಟನ್ನು ಅವರು ಮುಸ್ಲಿಮರಿಗೆ ಕೊಡಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಮುಸ್ಲಿಂ ದ್ವೇಷ ಆ ಮಟ್ಟಕ್ಕಿದೆ. ಅವ್ರದ್ದು ಮುಸ್ಲಿಂ ದ್ವೇಷ ಅನ್ನೋದು ಅವರ ಬಾಡಿನಲ್ಲಿ ಅಂತರ್ಗತವಾಗಿರುವಂಥದ್ದು. ಆದರೆ ಉಳಿದ ಪಕ್ಷಗಳಾದರೂ ಹೇಗೆ ಮಾಡ್ತಾ ಇವೆ? ಹಾಗಂತ ಹೇಳಿ ನಾವು ರಾಜಕೀಯ ಪಕ್ಷಗಳನ್ನು ದೂರ್ತಾ ಕೂತ್ಕೊಂಡ್ರೆ ಆಗುತ್ತಾ? ಒಳಗಡೆ ಇರುವಂಥ ನಾಯಕರು ಆ ಪಕ್ಷದ ಮೇಲೆ ಒತ್ತಡ ಇರಬೇಕಾಗಿದೆ. ನಾನು ಕಾಂಗ್ರೆಸ್ ನಾಯಕರಿಗೆ, ಮುಸ್ಲಿಂ ನಾಯಕರಿಗೆ ಕೇಳ್ತಾ ಇದ್ದೆ, ಒಂದು 30 ಟಿಕೆಟ್ ಈ ಸಲ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕೊಡಿ ಅಂತ ಹೇಳಿ. ಅಲ್ಲ, ಕೊಡ್ಬೋದು, ಆದರೆ ಅವ್ರು ಗೆಲ್ಲೋದಿಲ್ವಲ್ಲ ಅಂತ ಕೇಳಿದರು. ನಾನು ಹೇಳಿದೆ, ನೀವು 55, 60, 80 ಟಿಕೆಟ್ ಲಿಂಗಾಯತರಿಗೆ ಕೊಡ್ತೀರಿ ಕಾಂಗ್ರೆಸ್ ಪಕ್ಷದವರು. 80 ಮಂದಿ ಗೆಲ್ತಾರಾ? ಎಷ್ಟು ಮಂದಿ ಗೆಲ್ತಾರೆ? 25 ಜನ ಗೆಲ್ತಾರೆ ಕಾಂಗ್ರೆಸ್ನಿಂದ ಲಿಂಗಾಯತರು. ಇವತ್ತು ಲಿಂಗಾಯತ ಸಮುದಾಯ ಪೂರ್ತಿಯಾಗಿ BJPಯ ಹಿಂದೆ ಇದೆ ರಾಜಕೀಯವಾಗಿ. ನಮ್ಗೆ ಗೊತ್ತಿರೋ ಸತ್ಯ ಇದು. ಇದರಲ್ಲಿ ದೂರೋದಲ್ಲ, ವಸ್ತುಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಅವರಿಗೆ 80 ಟಿಕೆಟು 85 ಟಿಕೆಟ್ ಕೊಟ್ಟು ನೀವು 25 ಗೆದ್ದರೆ ಪರವಾಗಿಲ್ಲ ಅಂತ ಹೇಳೋರು, ನಮಗೆ 30 ಟಿಕೆಟ್ ಕೊಟ್ಟುಬಿಟ್ಟು ಆಯ್ತು ಒಂದು 10, 15 ಗೆಲ್ಲಿ ಅಂತೇಳಿ ಗೆಲ್ಲಿಸ್ಬೇಕಲ್ಲ ನೀವು. ಯಾವ ಕ್ಷೇತ್ರದಲ್ಲಿ ಬೇರೆ ಧರ್ಮದ ಒಬ್ಬ ಅಭ್ಯರ್ಥಿಯನ್ನು ಕಾಂಗ್ರೆಸ್ನವರು ಹಾಕ್ತಾರೆ, ಅಲ್ಲಿ ಮುಸ್ಲಿಮರೆಲ್ಲ ಅವರಿಗೆ ಓಟ್ ಹಾಕಬೇಕು. ಅದೇ ಕಾಂಗ್ರೆಸ್ನಿಂದ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಹಾಕಿದರೆ ಬೇರೆ ಧರ್ಮದ ಕಾಂಗ್ರೆಸ್ನಲ್ಲಿರೋರೇ ಓಟ್ ಹಾಕಲ್ಲ. ಇದು ಟ್ರ್ಯಾಜಿಡಿ ನೋಡಿ. ಅಂದರೆ ಪಕ್ಷದ ಮತ ಅನ್ನುವಂತಹದ್ದು ಕೂಡ ಕೋಮುವಾದದ ಒಂದು ದಾಳಿಗೆ ಸಿಕ್ಕು ಛಿದ್ರವಾಗ್ತಾ ಇದೆ. ನಿಜ, ರಾಜಕೀಯ ಬೇರೆ, ಧಾರ್ಮಿಕತೆ ಬೇರೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಧರ್ಮ ಶ್ರದ್ಧೆ ಅನ್ನೋದು, ಧಾರ್ಮಿಕತೆ ಅನ್ನೋದು, ಧರ್ಮ ಅನುಯಾಯಿ ಆಗಿರ್ತೀನಿ ಅನ್ನೋದು ಬೇರೆ. ರಾಜಕೀಯ ಅನ್ನೋದು ಬೇರೆ. ನಮ್ಮ ಮುಸ್ಲಿಮರಲ್ಲಿ ಒಂದು ಅಭ್ಯಾಸ ಇದೆ, ಧರ್ಮ ಮತ್ತು ರಾಜಕೀಯ ಎರಡನ್ನು ಬೆರೆಸಿ ಮಾತಾಡೋದು. ಯಾವುದೋ ರಾಜಕೀಯ ಸಮಸ್ಯೆ ಬಂದರೆ ಅದಕ್ಕೆ ಧರ್ಮದ ನೆಲೆಯಲ್ಲಿ ಉತ್ತರ ಕೊಡಲಿಕ್ಕೆ ಹೋಗೋದು. ಇದರ ವ್ಯತ್ಯಾಸವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಬಹಳ ಸ್ಪಷ್ಟವಾಗಿ ನಾವು ಮಾತಾಡೋದನ್ನು ಕಲ್ತ್ಕೋಬೇಕು. ನಾವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಹದಿನಾಲ್ಕು ಜಿಲ್ಲಾ ಪಂಚಾಯತ್ಗಳಲ್ಲಿ ಕರ್ನಾಟಕದಲ್ಲಿ ನೀವು ಗಾಬರಿ ಆಗ್ತೀರಿ. ನೀವು ಒಂದೊಂದು ಜಿಲ್ಲಾ ಪಂಚಾಯತಿನಲ್ಲಿ 60, 65, 70 ಸದಸ್ಯರಿದ್ದಾರೆ. ಅಭಿವೃದ್ಧಿಯ ಫಂಡ್ ದೊಡ್ಡ ಮಟ್ಟದಲ್ಲಿ ಕೆಳಗಡೆ ಹೋಗೋದು ಜಿಲ್ಲಾ ಪಂಚಾಯತ್ಗಳಲ್ಲಿ. ನಮ್ಮಲ್ಲಿ 14 ಜಿಲ್ಲಾ ಪಂಚಾಯತಿಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಜಿಲ್ಲಾ ಪಂಚಾಯತ್ ಸದಸ್ಯ ಇಲ್ಲ. ಒಂದು ಸಮುದಾಯ, ಅತ್ಯಂತ ದೊಡ್ಡ ಜನಸಂಖ್ಯೆಯನ್ನು, ಮತದಾರರನ್ನು ಹೊಂದಿರುವಂತಹ ಒಂದು ಸಮುದಾಯ ತಲುಪಬಹುದಾದಂಥ ಅತ್ಯಂತ ದಯನೀಯ ಸ್ಥಿತಿ ಅಂದರೆ ಇದು. ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಮಾತಿಲ್ಲ, ನಮ್ಮ ಪ್ರಾತಿನಿಧ್ಯ ಇಲ್ಲ. ಈ ದಯನೀಯ ಸ್ಥಿತಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ, ಇದರಿಂದ ಮುಂದುವರಿಯೋದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮದೇ ಆದಂತಹ ಒಂದು ರಾಜಕೀಯ ಸಿದ್ಧಾಂತವನ್ನು ನಾವು ರೂಪಿಸಿಕೊಳ್ಳುವ ಕಡೆಗೆ ನಾವು ಗಮನ ಹರಿಸಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಕನ್ನಡದ ಸಂಸ್ಕೃತಿ ಅಂದರೆ ಏನು ಅನ್ನೋದನ್ನು ಕೂಡ ಮುಸ್ಲಿಮರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಬೇಕಾದಷ್ಟಿದೆ ಹೇಳುವಂಥ ವಿಷಯಗಳು. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಇವತ್ತು ಲೆಕ್ಕ ಹಾಕಿದರೆ ಕರ್ನಾಟಕ ರಾಜ್ಯದ ವಕ್ಫ್ ಮಂಡಳಿ ಇಂಡಿಯನ್ ರೈಲ್ವೇಸನ್ನು ಬಿಟ್ಟರೆ ಅತ್ಯಂತ ಆರ್ಥಿಕವಾಗಿ ಅತ್ಯಂತ ಬಲಿಷ್ಠವಾಗಿರುವಂತಹ ಸಂಸ್ಥೆ. ಅಷ್ಟು ಆಸ್ತಿ ಇದೆ. ಭಾಳ ಮಂದಿ ಸಂಘ ಪರಿವಾರದ ನನ್ನ ಗೆಳೆಯರು ಕೇಳ್ತಾ ಇದ್ರು, ಅದೇಗೆ ಅಷ್ಟು ಆಸ್ತಿ ಬಂತು, ಸರ್ಕಾರನೇ ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು. ಅದು ಸರ್ಕಾರ ಕೊಟ್ಟಿದ್ದಲ್ಲ ಸ್ವಾಮಿ. ಅದು ಯಾರೋ ಮುಸ್ಲಿಂ ಹಿರಿಯರು
ದಾನ ಧರ್ಮ ಮಾಡಿ ವಕ್ಫಿಗೆ ಬಿಟ್ಟುಕೊಟ್ಟಿರೋದು. ಬೆಂಗಳೂರಿನಲ್ಲಿ ಬಹಳ ದೊಡ್ಡ 5 ಸ್ಟಾರ್ ಹೋಟ್ಲಿದೆ, ವಿಂಡ್ಸರ್ ಮ್ಯಾನರ್. ಅದು ವಕ್ಫ್ನ ಆಸ್ತಿ. ಅದು 90 ವರ್ಷಗಳಿಗೆ ಲೀಸ್ ಕೊಟ್ಟಿರೋದು. ಅವರು ಲೀಸ್ ಬಿಡ್ಲಿಕ್ಕೆ ಕೇಳ್ತಾ ಇಲ್ಲ. ಈಗ ಎಷ್ಟೋ ವರ್ಷಗಳಿಂದ ಅವರು ಕೇಸ್ ಹಾಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾರೆ ಅವರು ಕೋರ್ಟ್ನಲ್ಲಿ. ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ. ಶಂಕರ್ ಅವರಿಗೆ ಗೊತ್ತಿದೆ ಅದು ಎಂಥ ಜಾಗದಲ್ಲಿದೆ. ಅದೊಂದು ಮುಖ್ಯಮಂತ್ರಿ ಅವರ ಮನೆ ಎದುರುಗಡೆ ಇದೆ ಅದು. ಅಂತಹ ಆಸ್ತಿ ಪ್ರತಿ ಜಿಲ್ಲೆನಲ್ಲೂ ಇದೆ. ಏರ್ಪೋರ್ಟ್ ರೋಡಲ್ಲಿ 315 ಎಕರೆ ಜಾಗ ಇದೆ ಸರ್, ವಕ್ಫ್ ಮಂಡಳಿ ಹೆಸರಿನಲ್ಲಿ. 75 ಎಕರೆ ಮಾತ್ರ ಅವರ ಸ್ವಾಧೀನದಲ್ಲಿದೆ. ಉಳಿದ ಅಷ್ಟು ಎಕರೆಗಳು ಕೇಸ್ನಲ್ಲಿದೆ, ಕೋರ್ಟ್ನಲ್ಲಿ. ಯಾರ್ಯಾರೋ ಕೇಸ್ ಆಗ್ತಾ ಇದ್ದಾರೆ. ಆಮೇಲೆ ತುಂಬ ಕಡೆ ವಕ್ಫ್ ಆಸ್ತಿಯನ್ನು ಮುಸ್ಲಿಂ ಶಾಸಕರು ಲೀಸ್ಗೆ ತಗೊಂಡಿದ್ದಾರೆ. ಬಾಡಿಗೆ ಎಷ್ಟು? ತಿಂಗಳಿಗೆ 50 ರೂಪಾಯಿ, ತಿಂಗಳಿಗೆ 100 ರೂಪಾಯಿ. ಆ ಶಾಸಕರು ಆ ಆಸ್ತಿಯನ್ನು ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಬಾಡಿಗೆ ಎಷ್ಟು? 15,000, 25,000, 30,000. ನಮ್ಮವರೇ ನಮ್ಮನ್ನು ಶೋಷಣೆ ಮಾಡ್ತಾ ಇರುವಂತಹ ಈ ಕರಾಳ ಸತ್ಯಗಳ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ. ನಾವು ಮುಸ್ಲಿಂ ಸಮ್ಮೇಳನ ಅಂತ ಹೇಳಿದ್ರೆ ಅಯ್ಯೋ ಅಂಥೇಳಿ ಗೋಳೋ ಅಂಥೇಳಿ ಅಳೋದು, ಅವನನ್ನು ಕೈ ತೋರಿಸೋದು, ಇವನನ್ನು ಕೈ ತೋರಿಸೋದಲ್ಲ. ನಮ್ಮ ನಾಯಕರ ವೈಫಲ್ಯ ಏನಿದೆ, ನಮ್ಮ ರಾಜಕಾರಣಿಗಳ ವೈಫಲ್ಯ ಏನಿದೆ. 40 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಕೇಂದ್ರ ಸರ್ಕಾರದಲ್ಲಿ ಸಂಸದರಾಗಿ ಅಲ್ಪಸಂಖ್ಯಾತರ ಖಾತೆಯ ಸಚಿವರಾಗಿದ್ದಂತಹ ಒಬ್ಬ ವ್ಯಕ್ತಿ, ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾರೆ, ನಾವು ಅಲ್ಪಸಂಖ್ಯಾತರೇ ಅಲ್ಲ, ನಾವು ದೊಡ್ಡ ಸಂಖ್ಯೆಯಲ್ಲಿದ್ದೀವಿ, ನಾವು ಭಾರತದಲ್ಲಿ ಅಲ್ಪಸಂಖ್ಯಾತರು ಅನ್ನೋ ಪಟ್ಟಿಯನ್ನು ತೆಗೆದುಬಿಡಬೇಕು ಅಂತ ಹೇಳ್ಬಿಟ್ಟು. ತಮಾಷೆ ಅಂದರೆ ಅವರು 8 ವರ್ಷಗಳ ಕಾಲ ಅಲ್ಪಸಂಖ್ಯಾತ ಖಾತೆ ಸಚಿವರಾಗಿದ್ದರು. ಆವಾಗ ಹೇಳಿಲ್ಲ ಈ ಮಾತನ್ನು, ರಿಟೈರ್ಡ್ ಆದಮೇಲೆ ಹೇಳ್ತಾ ಇದ್ರಿ. ಇದು ನಿಜವಾದ ದುರಂತ ಮುಸ್ಲಿಮರದ್ದು. ಮುಸ್ಲಿಮರೇ ಶೋಷಣೆ ಮಾಡುವಂಥ ಪರಿಸ್ಥಿತಿ ಕೂಡ ಇದೆ. ನಮ್ಮ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸದ ಪ್ರಶ್ನೆ, ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಹಿಜಾಬಿಗೆ ಸಂಬಂಧಿಸಿ. ಶಿಕ್ಷಣ ಮುಖ್ಯ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಶಿಕ್ಷಣವೇ ಮುಖ್ಯ. ಶಿಕ್ಷಣ ಪಡೆದ ನಂತರ ಅವರವರ ತೀರ್ಮಾನವನ್ನು ಅವರು ಹೆಣ್ಮಕ್ಳು ತಗೋತಾರೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು. ಹಾಗಂತ ಹೇಳಿಬಿಟ್ಟು ಒಂದೇ ಕಡೆಯಿಂದ ಎಲ್ಲರೂ ಬಡಿಗೆ ತಗೊಂಡು ಮುಸ್ಲಿಮರನ್ನು ಹೊಡೆಯೋದು ಅಲ್ಲ. ಅದು ನನಗೆ ಗೊತ್ತಿದೆ. ನಾನು ಮಾತಾಡುವಾಗಲೂ ಬಹಳ ಎಚ್ಚರದಿಂದ ಮಾತಾಡ್ತಾ ಇದ್ದೀನಿ ನಾನು. ಯಾಕಂದರೆ ಮೊದಲೇ ಶೋಷಣೆಗೆ ಒಳಗಾದ, ಮೊದಲೇ ದಮನಿತರಾದ, ಮೊದಲೇ ದುಃಖಿತರಾದಂತಹ ಮುಸ್ಲಿಮರ ಜೊತೆಗೆ ನಾವು ನಿಲ್ಲಬೇಕಾಗಿದೆ. ಆ ಕಾರಣಕ್ಕಾಗಿ ಹಿಜಾಬ್ ಪ್ರಕರಣದಲ್ಲಿ ಕೂಡ ನಾನು ಅವರ ಪರವಾಗಿ ನಾನು ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡ್ತಾ ಇದ್ದೆ. ಸರ್ಕಾರಕ್ಕೆ ಮಾತ್ರ ಹೃದಯ ಇಲ್ಲ. ಸರ್ಕಾರಕ್ಕೆ ನಿಜಕ್ಕೂ ಮಾತ್ರ ಹೃದಯ ಇದ್ದಿದ್ರೆ ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿ ಸಮವಸ್ತ್ರದಲ್ಲಿ ಬಿಡ್ರಿ, ಒಂದು ತಲೆವಸ್ತ್ರವು ಸಮವಸ್ತ್ರ ಅಂತ ಪರಿಗಣಿಸಿದರೆ ಏನು ಆಕಾಶ ಬಿದ್ದೋಗೋದಿಲ್ಲ. ಶಿಕ್ಷಣ ವ್ಯವಸ್ಥೆ ಕುಸಿದು ಬಿದ್ದೋಗೋದಿಲ್ಲ. ರಿಸಲ್ಟ್ ಏನು 100%ಇಂದ 15%ಗೆ ಹಿಡಿದೋಗೋದಿಲ್ಲ ಅನ್ನೋ ಬುದ್ಧಿ ಅದು ಇರಬೇಕಾಗಿತ್ತು ಮುಖ್ಯಮಂತ್ರಿಗೆ. ಆದರೆ ಈ ಮುಖ್ಯಮಂತ್ರಿಯ ಪಂಚೇಂದ್ರಿಯಗಳೆಲ್ಲ ಬಂದಾಗಿದೆ. ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದರೆ ಪ್ರಚ್ಛನ್ನ ಭ್ರಷ್ಟಾಚಾರ, ಪ್ರಚ್ಛನ್ನ ಕೋಮುವಾದ ಮತ್ತು ಇನ್ಎಫಿಷಿಯನ್ಸಿ, ಅದಕ್ಷತೆ. ಅಂತಹ ಸರ್ಕಾರವನ್ನು ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಸಮಸ್ಯೆಗಳ ಬಗ್ಗೆ, ನಮ್ಮ ಪ್ರಾತಿನಿಧ್ಯದ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿ ಇವತ್ತಿದೆ. ಆದರೆ ನಾನು ಆಶಾವಾದಿ. ಮುಂದಿನ ಸಲ ನೀವು ಈ ಸಮ್ಮೇಳನ ಇಲ್ಲಿ ಮಾಡುವಾಗ ನಾನು ಚಿನ್ನದ ರಸ್ತೆಯಲ್ಲೇ ಬರ್ತೀನಿ, ಬುಲೆಟ್ ಟ್ರೈನಲ್ಲೇ ಹೋಗ್ತೀನಿ ಬೆಂಗಳೂರಿಗೆ. ಹಾಗೆ ರೂಪಾಯಿಗೆ $15 ಖಂಡಿತ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಕನ್ನಡದ ಸಂಸ್ಕೃತಿ, ಅಣ್ಣ ಬಸವಣ್ಣನ ಸಂಸ್ಕೃತಿ, 12ನೇ ಶತಮಾನದ ಬಸವಣ್ಣ ಮತ್ತು ಶರಣರು ಹೇಳಿಕೊಟ್ಟಂತಹ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ. ಅದು ಸಂಸ್ಕೃತದ ಯಜಮಾನಿಕೆಯನ್ನು ಹೀಗೆಳೆದು ತಿರಸ್ಕರಿಸಿ ಕನ್ನಡದ ಮೂಲಕ ಸಾಹಿತ್ಯವನ್ನು ಕಟ್ಟಿದಂತಹ ಸಂಸ್ಕೃತಿ. ಅದು ಶಿಶುನಾಳ ಶರೀಫರ ಸಂಸ್ಕೃತಿ. ಆಧ್ಯಾತ್ಮಿಕವಾದಂತಹ ಸಾಲುಗಳನ್ನು, ಕವನದ ಸಾಲುಗಳ ಮೂಲಕ ಮನೆ ಮನೆಗೆ ಹೋಗಿ ಸಹೋದರತೆಯನ್ನು, ಸೌಹಾರ್ದವನ್ನು ಬೋಧಿಸಿದಂತಹ ಶಿಶುನಾಳ ಶರೀಫರ ಸಂಸ್ಕೃತಿ. ಅದು ಕನ್ನಡದ ಮೊದಲ ಡಿಕ್ಷನರಿ. 20 ವರ್ಷಗಳ ಕಾಲ ಈ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿ, ಸಂತೆಗಳಿಗೆ ಹೋಗಿ, ಜನರ ಹತ್ರ ಹೋಗಿ ಕನ್ನಡದ 40,000 ಶಬ್ದಗಳನ್ನು ಹೆಕ್ಕಿ ತೆಗೆದು ಡಿಕ್ಷನರಿಯನ್ನು ಕೊಟ್ಟಂತಹ ಮೊದಲ ಕನ್ನಡದ ಅತ್ಯುತ್ತಮ ಡಿಕ್ಷನರಿ. ಇವತ್ತಿಗೂ ಕೂಡ ಕನ್ನಡದ ಪತ್ರಿಕಾಲಯಗಳಲ್ಲಿರುವಂತಹ ಏಕೈಕ ಡಿಕ್ಷನರಿ ಕಿಟ್ಟಲ್ ಡಿಕ್ಷನರಿ, ರೆವರೆಂಡ್ ಫಾದರ್ ಕಿಟ್ಟಲ್ ಅವರು ಕಟ್ಟಿದಂತಹ ಸಂಸ್ಕೃತಿ. ಇಂಗ್ಲಿಷ್ನ ಯಜಮಾನಿಕೆಯ ವಿರುದ್ಧ ಬಹಳ ಸ್ಪಷ್ಟವಾಗಿ ಮಾತಾಡಿದಂತಹ ರಾಷ್ಟ್ರಕವಿ ಕುವೆಂಪು ಅವರ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ. ಸಿನಿಮಾಗಳ ಮೂಲಕ ಇಡೀ ಕನ್ನಡ ನಾಡನ್ನು ಒಟ್ಟುಗೂಡಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ. ಬಸವಣ್ಣ, ಶಿಶುನಾಳ ಶರೀಫ, ರೆವರೆಂಡ್ ಫಾದರ್ ಕಿಟ್ಟಲ್, ಮಹಾಕವಿ ಕುವೆಂಪು, ಡಾಕ್ಟರ್ ರಾಜ್ಕುಮಾರ್, ಈ 5 ರತ್ನಗಳನ್ನು ಇಟ್ಕೊಂಡು ನಾವು ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತಾಡಬೇಕು. ನಾವು ಇದರ ಜೊತೆಗೆ ಬೇಕಾದಷ್ಟು ಹೆಸರುಗಳು ಬರ್ತವೆ. ಸಾಮಾಜಿಕ ರಾಜಕೀಯ ಒಂದು ಅಸ್ಮಿತೆಯನ್ನು ಕರ್ನಾಟಕಕ್ಕೆ ತಂದುಕೊಟ್ಟಂತಹ ಟಿಪ್ಪು ಸುಲ್ತಾನ್, ಕೃಷಿಗೆ ಸಂಬಂಧಿಸಿರಬಹುದು,
ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿರಬಹುದು, ಪಹಣಿ ವ್ಯವಸ್ಥೆಗೆ ಸಂಬಂಧಿಸಿರ್ಬೋದು. ಟಿಪ್ಪು ಸುಲ್ತಾನ್ ನೀಡಿದಂಥ ಕೊಡುಗೆಗಳನ್ನು ನೀವು ಎಷ್ಟು ಕಂಠ ಶೋಷಣೆ ಮಾಡಿದರೂ ಅದನ್ನು ಹೀಗಳಿಲಿಕ್ಕಾಗಲಿ ಅಥವಾ ಅದನ್ನು ನಿರಾಕರಿಸಲಿಕ್ಕಾಗಲಿ ನಿಮ್ಗೆ ಸಾಧ್ಯ ಇಲ್ಲ. ಇದೆಲ್ಲ ಸೇರಿ ಒಟ್ಟುಗೂಡಿದಂತಹ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ. ಅದೇ ರೀತಿ ಕರ್ನಾಟಕದ ಮುಸ್ಲಿಮರು ಒಂದು ಕಡೆ ಕನ್ನಡ ಮಾತೃಭಾಷೆಯವರು, ಒಂದು ಕಡೆ ಬ್ಯಾರಿ ಮಾತೃಭಾಷೆಯವರು, ಒಂದು ಕಡೆ ಉರ್ದು ಮಾತೃಭಾಷೆಯವರು, ಇನ್ನೊಂದು ಕಡೆ ನವಾಯಿತಿ ಮಾತೃಭಾಷೆಯವರು, ಮಾಪಿಳ್ಳೆ ಮಾತೃಭಾಷೆಯವರು, ತಮಿಳು ಮಾತೃಭಾಷೆಯವರು, ತೆಲುಗು ಮಾತೃಭಾಷೆಯವರು, ವೈವಿಧ್ಯಮಯವಾದಂಥ ಸಂಸ್ಕೃತಿ ಮುಸ್ಲಿಮರದ್ದು. ಕರ್ನಾಟಕದ ಸಂಸ್ಕೃತಿಗೆ ಪೂರಕವಾಗಿ ಆ ಸಂಸ್ಕೃತಿ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಾನು ಹೇಳಬೇಕಾಗಿರೋದು ಇಷ್ಟೇ. ದಯವಿಟ್ಟು ಮುಸ್ಲಿಮರನ್ನು ಪ್ರತ್ಯೇಕತೆಯ ದೃಷ್ಟಿನಲ್ಲಾಗಲಿ ಅಥವಾ ಬಲಿಪಶುಗಳು ಎನ್ನುವ ದೃಷ್ಟಿನಲ್ಲಾಗಲಿ ನೋಡದೆ ಈ ರಾಜ್ಯದ ಆರ್ಥಿಕತೆಗೆ ಅವರು ನೀಡ್ತಾ ಇರುವಂಥ ಕೊಡುಗೆಯ ಮೂಲಕ ನೋಡಿ, ಈ ರಾಜ್ಯದ ಸೌಹಾರ್ದದ ಬದುಕಿಗೆ, ಸಾಮಾಜಿಕ ಬದುಕಿಗೆ ಅವರು ನೀಡಿರುವಂತಹ ಕಲೆ, ಸಂಸ್ಕೃತಿ, ಸಾಹಿತ್ಯಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳನ್ನು ನೋಡಿ. ನಾಡಗೀತೆ ಇವತ್ತು ನಿಸಾರ್ ಅಹಮದ್ ಅವರದು, ಜೋಗದ ಸಿರಿ ಬೆಳಕಿನಲ್ಲಿ ನಾವೆಲ್ಲರೂ ಹಾಡ್ತೀವಿ. ನಾವು ಇವತ್ತು ಬಹಳ ಜನಪ್ರಿಯವಾದಂತಹ ಕುವೆಂಪು ಅವರ ನಾಡಗೀತೆ, ಅದು ಶಿಷ್ಟವಾಗಿರುವಂತಹ ಮತ್ತು ಅಧಿಕೃತವಾಗಿರುವಂತಹ ನಾಡಗೀತೆ. ಆದರೆ ಇವತ್ತು ಜನಮಾನಸದಲ್ಲಿ ಕರ್ನಾಟಕದ ಬಗ್ಗೆ ನಾವು ಹಾಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಬರೋದು ಜೋಗದ ಸಿರಿ ಬೆಳಕಿನಲ್ಲಿ. ಬಹಳ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ, ಇಡೀ ಜಗತ್ತಿನ ಪ್ರವಾಸಿಗರನ್ನು ಸೆಳೆಯುವಂತಹ ಗೋಲ್ ಗುಂಬಜ್, ಪಿಲ್ಲರ್ ಇಲ್ಲದೆ ನಿಂತಿರುವಂತಹ ಮಹಾ ಗುಂಬಜ್ನ ಕೌತುಕ, ಬೇಕಾದಷ್ಟು ನಾವು ಪಟ್ಟಿ ಮಾಡ್ಬೋದು. ಇದನ್ನು ಕರ್ನಾಟಕದ ಸಂಸ್ಕೃತಿನಲ್ಲಿ ಮಿಳಿತವಾಗಿ ಯಾವ ರೀತಿ ಬಿಜಾಪುರದ ಆದಿಲ್ ಶಾಹಿ ದೊರೆ ಸಂಗೀತಕ್ಕೆ ಮತ್ತು ತತ್ವಶಾಸ್ತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳಿಗೆ ಸಂಬಂಧಿಸಿ 106 ಪುಸ್ತಕಗಳಿದೆ, ಶಿಲ್ಪಶಾಸ್ತ್ರಗಳಿಗೆ ಸಂಬಂಧಿಸಿ. ಇದೆಲ್ಲವನ್ನು ನಾನು ಪಟ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಇಂತಹ ಒಂದು ಸಮಾವೇಶವನ್ನು ಮಾಡೋದರ ಮೂಲಕ ಕಮ್ಯುನಿಸ್ಟ್ ಪಾರ್ಟಿ, ಮಾರ್ಕ್ಸಿಸ್ಟ್ ಪಾರ್ಟಿ ಒಂದು ಬ್ರ್ಯಾಂಡ್ನಿಂದ ಹೊರಗೆ ಬಂದಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಾನು ಬಹುಶಃ ಇಂತಹ ಸಮಾವೇಶಗಳನ್ನು ಮಾಡಿದರೆ ಮುಸ್ಲಿಮರು ಕೂಡ ಇಲ್ಲ, ಇಲ್ಲಿ ನಮ್ಮ ರಾಜಕೀಯ ಪ್ರತಿನಿಧಿಗಳಿದ್ದಾರೆ, ಈ ಪಕ್ಷದಕ್ಕೆ ನಾವು ಮತ ಹಾಕಿದರೆ ಪರವಾಗಿಲ್ಲ, ಇವರು ನಮ್ಮ ಪರವಾಗಿ ಮಾತಾಡ್ತಾರೆ, ನಮ್ಮ ವಿಚಾರಗಳನ್ನು, ನಮ್ಮ ಸಮಸ್ಯೆಗಳನ್ನು ಇವರು ಮಾತಾಡ್ತಾರೆ ಅನ್ನುವಂಥ ಒಂದು ತಿಳುವಳಿಕೆ, ಅರಿವು ಮುಸ್ಲಿಮರಿಗೆ ಇಂಥ ಸಮಾವೇಶಗಳಿಂದ ಬರುವ ಸಾಧ್ಯತೆ ಇದೆ. ಆ ಮೂಲಕ ಒಂದು ಬಾಂಧವ್ಯ ಕ್ರಿಯೇಟ್ ಆಗ್ಬೋದು. ಪಕ್ಕದ ಕೇರಳದಲ್ಲಿ ಆಗಿದೆ ಅದು. ಪಕ್ಕದ ಕೇರಳದಲ್ಲಿ ಮುಸ್ಲಿಮರಿಗೆ ಇವತ್ತು ಮಾರ್ಕ್ಸಿಸ್ಟ್ ಪಾರ್ಟಿ ಅನ್ನೋದು ಅಸ್ಪೃಶ್ಯ ಪಾರ್ಟಿ ಅಲ್ಲ, ಅವರದೇ ಪಕ್ಷ. ಎಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎಷ್ಟೋ ಜಿಲ್ಲೆಗಳಲ್ಲಿ ಅದೇ ರೀತಿಯ ಒಂದು ನೆಲೆಗಟ್ಟು ಈ ಜಿಲ್ಲೆಯಲ್ಲಿಯೂ ಕೂಡ ನಿಮಗೆ ಲಭಿಸಲಿ. ತನ್ಮೂಲಕ ನೀವು ಗಟ್ಟಿಯಾಗಿ ಮಾತನಾಡಲಾಗದ ಒಂದು ಸಮುದಾಯದ ಕುರಿತು ನಿಮ್ಮ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಜಾರಿಗೆ ತನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮುಖ್ಯವಾಗಿ ಗೆಳೆಯ ಮುನೀರ್ ಕಾಟಿಪಳ್ಳ ಅವರು ಇಲ್ಲಿಗೆ ನನ್ನನ್ನು ಬಹಳ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಕರ್ನಾಟಕ ಮುಸ್ಲಿಮರ ರಾಜಕೀಯ, ಸಾಂಸ್ಕೃತಿಕ ಮತ್ತು ಒಟ್ಟು ಈ ಮುಸ್ಲಿಮರ ಸ್ಥಿತಿಗತಿಯನ್ನು ಬಹಳ ಅಚ್ಚುಕಟ್ಟವಾಗಿ, ಸುದೀರ್ಘವಾಗಿ ವಿಸ್ತರಿಸಿ ಮಾತಾಡಿದಂಥ BM ಹನೀಫ್ರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಭಾಳ ಪ್ರಮುಖವಾಗಿ ಬಶೀರ್ ಬೈಕಂಪಾಡಿ ಮಾಜಿ ಉಪಮೇಯರ್, ಬ್ಯಾರಿ ಕವಿ ಹುಸೇನ್ ಕಾಟಿಪಲ್ಲ, ಹಿರಿಯ ನ್ಯಾಯವಾದಿ BM ಹನೀಫ್ ಇವರೆಲ್ಲ ಉಪಸ್ಥಿತಿಯನ್ನು ಗೌರವಿತವಾಗಿ ಗೌರವಿಸುತ್ತಾ ಮುಂದಕ್ಕೆ ಈ ಗೋಷ್ಠಿಯನ್ನು ಉದ್ದೇಶಿಸಿ ಚಿಂತಕರು, ಬರಹಗಾರರು ಮತ್ತು ಹೋರಾಟ ಚಳವಳಿಗಳಲ್ಲಿ ಒಂದು ಮಾರ್ಗದರ್ಶನವನ್ನು ನೀಡುತ್ತಾ ಹೋರಾಟ ಚಳವಳಿಗಳಲ್ಲಿ ಭಾಗವಹಿಸಿ ಅನೇಕ ಕವನ ಸಂಕಲನಗಳನ್ನು ರಚನೆ ಮಾಡಿರುವಂಥ ಪೀರ್ ಬಾಷಾರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತೀನಿ. ಸಂಗಾತಿಗಳೇ, ಈ ಹೊತ್ತು ನಿಮ್ಮೆಲ್ಲರ ಎದುರಿಗೆ ಮಾತಾಡೋದಕ್ಕೆ ಒಂದು ಸಣ್ಣ ರೋಮಾಂಚನ ಕೂಡ ನನಗೆ ಆಗಿದೆ. ಕಾಮ್ರೇಡ್ ಭಯ್ಯಾರೆಡ್ಡಿಯವರು ಫೋನ್ ಮಾಡಿ ಪೀರ್ ಭಾಷಾ ಬರಬೇಕಯ್ಯ ನೀನು ಅಂತಂದಾಗ ಅದು ನನಗೆ ಇಲ್ಲದ ಒಂದು ಥ್ರಿಲ್ ಆಯಿತು. ಕಾಮ್ರೇಡ್ ಭಯ್ಯಾರೆಡ್ಡಿಯವರು SFIನ ರಾಜ್ಯಾಧ್ಯಕ್ಷರು ಮತ್ತು SY ಗುರುಶಾಂತ್ರವರು SFIನ ರಾಜ್ಯ ಕಾರ್ಯದರ್ಶಿಯವರಾಗಿದ್ದಾಗ ನಾನು SFIನ ಸಂಗಾತಿಯಾಗಿ ಇಡೀ ರಾಜ್ಯ ತುಂಬ ಓಡಾಡಿ ಉತ್ಸಾಹದಿಂದ ಚಟುವಟಿಕೆ ಮಾಡಿರ್ತಕ್ಕಂಥ ಸಂಗಾತಿ ನಾನು. ಒಂದು ಥರ ನನಗೆ ಯಾವ ಭಾವನೆ ಉಂಟಾಗ್ತಾ ಇದೆ ಅಂತಂದರೆ,
ಸುಮಾರು ವರ್ಷ ಸುಮಾರು ಒಂದು 25 ವರ್ಷ ಮನೆ ಬಿಟ್ಟು ಹೋಗಿ ಹೊರಳಿ ನಾನು ಬೆಳೆದ ಮನೆಗೆ ಬಂದಾಗ ಬೆಳೆಸಿದ ಸಂಗಾತಿಗಳ ಜೊತೆಗೆ ಒಡನಾಡಿದರೆ ಒಂದು ಸಣ್ಣ ರೋಮಾಂಚನ ಆಗ್ತದೆ. ಬೆಳೆಸಿದವರು ಅಂದರೆ ಇದು ನಾನು ಬೆಳೆದ ಮನೆ, ಇದು ನಾನು ಬೆಳೆದ ಮನೆ, ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಆ ಸಣ್ಣ ರೋಮಾಂಚನವನ್ನು ಕೂಡ ಇಟ್ಟುಕೊಂಡು ನಾನು ಮಾತಾಡೋದಕ್ಕೆ ಆರಂಭಿಸ್ತೇನೆ. ಈಗಾಗಲೇ ಹಿರಿಯ ಮಿತ್ರ ಹನೀಫ್ ಅವರು ತುಂಬ ವಿವರವಾಗಿ ಮಾತಾಡಿದ್ದಾರೆ. ಈ ವಿಷಯದ ತುಂಬ ಈ ಹರಹುಗಳನ್ನು ಇಟ್ಕೊಂಡು ಭಿನ್ನ ಆಯಾಮಗಳಲ್ಲಿ ಭಿನ್ನ ನೆಲೆಗಳಲ್ಲಿ ಇದನ್ನು ಈಗಾಗಲೇ ಚರ್ಚಿಸಿದ್ದಾರೆ. ನಾನು ಮತ್ತೆ ಇದು ರಿಪೀಟ್ ಆಗದ ಹಾಗೆ ನಾನು ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗಲೇ ಹೇಳಿದಾಗೆ ನಾನು ಕೂಡ ಇದೇ ಗರಡಿ ಮನೆಯವನಾಗಿರೋದ್ರಿಂದ ಭಾಷಣ ಮಾಡುವುದನ್ನು ಚೆನ್ನಾಗಿ ಕಲ್ತಿದ್ದೇನೆ. ಆದರೆ ಈ ಹೊತ್ತು ಭಾಷಣಗಳು ಮಾಡುವ ಸಮಯ ಇದಲ್ಲ. ಭಾಷಣಗಳಿಂದ ಹೊರತಾಗಿ ಒಂದಿಷ್ಟು ಮಾತುಕತೆ ಮಾಡೋದಕ್ಕೆ ಸಾಧ್ಯ, ಆದರೆ ಇದು ಹೆಚ್ಚು ಉಪಯುಕ್ತ ಅಂಥೇಳಿ ನಾನು ಅಂದ್ಕೊಂಡು ಸಿದ್ಧಪಡಿಸಿರ್ತಕ್ಕಂಥ ಟಿಪ್ಪಣಿಗಳನ್ನು ಇಟ್ಕೊಂಡು ಒಂದಿಷ್ಟು ತಾತ್ವಿಕ ಸಂಗತಿಗಳ ಸುತ್ತ ಚರ್ಚೆ ಮಾಡಬಹುದಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಪ್ರಜ್ಞಾಪೂರ್ವಕವಾಗಿ ಭಾಷಣ ಆಗಬಹುದಾದ ನನ್ನ ಶೈಲಿಯನ್ನು ಬದಲಿಸಿಕೊಂಡು ಮಾತುಕತೆಯ ಶೈಲಿಗೆ ನಾನು ಒಗ್ಗಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಸಂಗಾತಿಗಳೇ, ಈಗಾಗಲೇ ಹನೀಫ್ ಅವರು ಮಾತಾಡುವಾಗ ಒಂದು ಮಾತು ಹೇಳ್ತಾ ಇದ್ದರು. ಕಮ್ಯುನಿಸ್ಟರು ಯಾವಾಗಲಿಂದ ಮುಸ್ಲಿಮರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಎನ್ನುವಂಥದ್ದ ಪ್ರಶ್ನೆ ಯಾರೋ ಭಾಳ ದೊಡ್ಡ ಬುದ್ಧಿಜೀವಿಗಳು ಕೇಳಬೇಕಾಗಿಲ್ಲ. ಅದು ನನ್ನ ಮಗನೇ ಕೇಳಿದಾನೆ ಆ ಪ್ರಶ್ನೆ. ಅದು ನನ್ನ ಮಗ ಕೂಡ ಕೇಳಬಹುದಾದ ಅತ್ಯಂತ ಸಾಮಾನ್ಯವಾದ ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ದೊಡ್ಡ ಬುದ್ಧಿವಂತಿಕೆ ಏನಿಲ್ಲ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಗೋಷ್ಠಿಗೆ ಬರೋದಕ್ಕಿಂತ ಮುಂಚೆ ನನ್ನ ಮಗ ಮನೆಯಲ್ಲಿ ಕೇಳ್ತಾ ಇದ್ದ, 14 ವರ್ಷ ಅವನಿಗೆ. ಅಪ್ಪ, ಕಮ್ಯುನಿಸಮ್ ಅಂತಂದರೆ ಅಥಿಸಿಸಮ್ ಅಲ್ವಾ, ಅಂದರೆ ಒಂದು ಭೌತವಾದಿ ನೆಲೆಯಲ್ಲಿ ಅವನಿಗೆ ಸಣ್ಣ ತಿಳುವಳಿಕೆ ಇದೆ ಅದೆಲ್ಲ. ಆ ರೀತಿ ಇರೋದರಿಂದ ಕಮ್ಯುನಿಸ್ಟರು ಒಂದು ಧಾರ್ಮಿಕ ಸಮುದಾಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಗಳು ಬಂದಾಗ ಇಲ್ಲಿ ಯಾವ ಗೊಂದಲಗಳು ಇಲ್ಲದೆ ಸ್ಪಷ್ಟವಾಗಿ ನಾವು ನಿರ್ವಚಿಸ್ಕೊಳ್ಬೇಕಾಗಿದೆ, ನಾವು ಸ್ಪಷ್ಟ ಮಾಡ್ಕೋಬೇಕಾಗಿದೆ. ಕಮ್ಯುನಿಸ್ಟರು ಮಾತಾಡ್ತಾ ಇರುವಂಥದ್ದು ಇಸ್ಲಾಮಿನ ಬಗ್ಗೆ ಅಲ್ಲ, ಕಮ್ಯುನಿಸ್ಟರು ಮಾತಾಡ್ತಾ ಇರೋದು ಮುಸಲ್ಮಾನರ ಬಗ್ಗೆ ಅಂತ. ಕಮ್ಯುನಿಸ್ಟರು ಮುಸಲ್ಮಾನರ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಕೂಡ ಮುಸಲ್ಮಾನರ ಏಳಿಗೆಗಾಗಿ ಅಂತ ಮಾತ್ರ ಅಲ್ಲ. ಮುಸಲ್ಮಾನರ ಏಳಿಗೆಯು ಒಂದು ರಾಷ್ಟ್ರದ ಏಳಿಗೆಯನ್ನು ಒಳಗೊಳ್ಳುವ ಸಂಗತಿಯಾಗಿರೋದ್ರಿಂದ, ಅಂದರೆ ಮುಸಲ್ಮಾನರ ಏಳಿಗೆಯನ್ನು ಒಳಗೊಂಡಂತೆ ಒಂದು ರಾಷ್ಟ್ರೀಯ ಸಂದರ್ಭವೂ ಕೂಡ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮುಸಲ್ಮಾನರನ್ನು ಒಳಗೊಂಡಿರಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಒಟ್ಟಾರೆ ಹಿನ್ನೆಲೆಯೊಳಗೆ ಈ ಮುಸ್ಲಿಂ ಎನ್ನುವಂತಹ ಒಂದು ಚರ್ಚೆ ಬರ್ತದೆ ಹೊರತು ಪ್ರತ್ಯೇಕವಾಗಿ ಮುಸಲ್ಮಾನರನ್ನೇ ದೃಷ್ಟಿ ಇಟ್ಟುಕೊಂಡು ಈ ಸಂದರ್ಭ, ಈ ಸನ್ನಿವೇಶ ಇಲ್ಲಿ ಸಮಾವೇಶ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು ಮುಸ್ಲಿಂ ಎನ್ನುವಂತಹ ಒಂದು ಸಮುದಾಯವನ್ನು ಅದರ ವರ್ಗ ಗುಣಗಳ ಆಧಾರದಲ್ಲಿ, ಅದರ ವರ್ಗ ಲಕ್ಷಣದ ಆಧಾರದಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದಾದರೆ, ನಾವು ಸಮುದಾಯವಾದಿಗಳಾಗಿರುವಂಥ ಕಮ್ಯುನಿಸಮ್ ಅಂತಂದರೆ ಮತ್ತೇನೂ ಅಲ್ಲ, ಅದು ಕನ್ನಡಕ್ಕೆ ಸರಿಯಾಗಿ ಅರ್ಥ ಮಾಡ್ಕೋಬೋದು ಅನ್ನೋದಾದರೆ ಅದನ್ನು ಸಮುದಾಯವಾದಿ ಸಿದ್ಧಾಂತ ಅಂತ ಅನ್ಬೋದು. ಕಮ್ಯೂನ್ ಅಂದರೆ ಸಮುದಾಯ ಅಷ್ಟೇ, ಅದು ಸರಳವಾಗಿ. ನಾನು ಇದನ್ನು ಸರಳೀಕರಿಸ್ತಾ ಇದ್ದೇನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಮತ್ತು ಈ ಹೊತ್ತು ಇದನ್ನು ಹೀಗೆ ಸರಳೀಕರಿಸಬೇಕಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಮುಸ್ಲಿಮರ ವರ್ಗ ಲಕ್ಷಣಗಳ ಆಧಾರದಲ್ಲಿ ಹೇಳಬೇಕನ್ನೋದಾದರೆ, ಮುಸ್ಲಿಮರು ಬಹುತೇಕವಾಗಿ ವಿಶೇಷವಾಗಿ ಭಾರತದ ಮುಸ್ಲಿಮರು ಇದು ಒಂದು ಶ್ರಮಜೀವಿ ವರ್ಗ, ಇದು ಒಂದು ಸ್ಪಷ್ಟವಾದ ಶ್ರಮಜೀವಿ ವರ್ಗ. 70-80ಕ್ಕಿಂತ ಹೆಚ್ಚಾಗಿ ಭಾರತದ ಮುಸ್ಲಿಮರು ಬೇರೆ ಬೇರೆ ನೆಲೆಯಲ್ಲಿ ಶ್ರಮಜೀವಿಗಳೇ ಆಗಿದ್ದಾರೆ. ಸುಮಾರು ಒಂದು 20ರಷ್ಟು ಮುಸ್ಲಿಮರು ಮಾತ್ರ, ಒಂಚೂರು 20-25ರಷ್ಟು ಮುಸ್ಲಿಮರು ಒಂದು ಮಧ್ಯಮ ವರ್ಗದ ಸ್ವರೂಪದಲ್ಲಿ ಇರ್ಬೋದು, ಈ ಮಧ್ಯಮ ವರ್ಗದ ಸ್ವರೂಪದಲ್ಲಿ ಇರ್ಬೋದು. ಇದರಲ್ಲಿ ಮೇಲ್ವರ್ಗ ಎಷ್ಟಿದೆ ಅಂತಂದರೆ ಒಂದು 5-10% ಇರಬಹುದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಬಹುತೇಕವಾದ ಒಂದು ಶ್ರಮಜೀವಿ ವರ್ಗವೇ ಆಗಿರುವುದರಿಂದ ಧಾರ್ಮಿಕವಾದ ಅನನ್ಯತೆ ಇದು ಆರೋಪಿಸಲ್ಪಟ್ಟ ಅನನ್ಯತೆ ಅಂತಲೇ ನಾನು ಭಾವಿಸ್ತೇನೆ. ಯಾಕಂದರೆ ವೃತ್ತಿ ಅನನ್ಯತೆ, ಇದು ಶ್ರಮಜೀವಿ ಅನನ್ಯತೆ ಇದು. ಹಾಗಾಗಿ ನಾವು ಶ್ರಮಜೀವಿ ಚಳವಳಿಯನ್ನು ಮಾಡುವಂತಹ ಸಂದರ್ಭದೊಳಗೆ ಒಂದು ಧಾರ್ಮಿಕ ಅನನ್ಯತೆಗೆ ಲಗತ್ತಾಗಿರುವಂತಹ ಸಮುದಾಯದ ವರ್ಗ ಲಕ್ಷಣಗಳನ್ನು, ವರ್ಗ ಸ್ವರೂಪಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ವರ್ಗ ಚಳವಳಿಯಲ್ಲಿ ತೊಡಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿರುತ್ತೆ. ಈ ಪ್ರಯತ್ನ ನಾವು ಮಾಡದೆ ಹೋದರೆ ಒಂದು ರಾಷ್ಟ್ರೀಯ ಸಂದರ್ಭದಲ್ಲಿ, ಒಂದು ದೇಶದ
ಸಾಮಾಜಿಕ ಸಂದರ್ಭದಲ್ಲಿ ದುಡಿಯೋ ವರ್ಗಗಳ ಸಾಂಸ್ಕೃತಿಕ ಅನನ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಾಗಲಿ ಅಥವಾ ಸಾಂಸ್ಕೃತಿಕ ಅನನ್ಯತೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ವರ್ಗ ಚಳುವಳಿಗೆ ಪರಿವರ್ತನೆ ಮಾಡುವುದರಲ್ಲಿ ನಾವು ವಿಫಲವಾಗ್ತೇವೆ. ಆದರೆ ಹಾಗೆ ವಿಫಲ ಆಗದಂತೆ ಮುಸಲ್ಮಾನರ ಸಾಂಸ್ಕೃತಿಕ ಅನನ್ಯತೆಯ ಹಿಂದಿರ್ತಕ್ಕಂಥ ಒಂದು ವರ್ಗ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಅವರನ್ನು ಮೇನ್ ಸ್ಟ್ರೀಮಿಗೆ ತರುವಂತಹ ಅಥವಾ ವರ್ಗ ಚಳುವಳಿಯಲ್ಲಿ ತೊಡಗಿಸಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಪ್ರಯತ್ನ ಮಾಡಿದೆ ಅಂತ ನಾನಂತೂ ಅಂದ್ಕೊಳ್ತೇನೆ. ಹಾಗಾಗಿ ಇಂಥ ಒಂದು ವಿಶಾಲ ಪ್ರಯತ್ನದ ಹಿನ್ನೆಲೆಯೊಳಗೆ ಇವತ್ತು ಈ ಪ್ರಯತ್ನ ನಡೀತಾ ಇದೆ ಅಂತ ನಾನಂತೂ ಅಂದ್ಕೊಳ್ತೇನೆ. ನಾನು ಹೀಗೆ ಹೇಳುವಾಗ ಕಮ್ಯುನಿಸ್ಟರು ಮಾಡ್ತಾ ಇರುವಂತಹ ಅಥವಾ CPM ಪಕ್ಷ ಮಾಡ್ತಾ ಇರುವಂತಹ ಪ್ರಯತ್ನವನ್ನು ಒಬ್ಬ ಲೇಖಕನಾಗಿ ಪೀರ್ ಬಾಷಾ ಸಮರ್ಥಿಸ್ಕೊಳ್ತಾ ಇದ್ದಾನೆ ಅಂತ ಅಲ್ಲ, ಅಥವಾ ವಕ್ತಾರಿಕೆಯಾಗಿ ವಕ್ತಾರನ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಅಲ್ಲ. ಆದರೆ ಅದರ ಬದಲಾಗಿ ಒಬ್ಬ ನಾಡಿನ ಇತಿಹಾಸ, ಒಂದು ವರ್ಗ ಚಳುವಳಿ ಮತ್ತು ಅಥವಾ ಒಂದು ಸಾಂಸ್ಕೃತಿಕ ಚಳುವಳಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವಂತಹ ಮತ್ತು ವಿಶ್ಲೇಷಿಸುವಂತಹ ಜವಾಬ್ದಾರಿ ಕೂಡ ಆತನದ ಆಗಿರ್ತದೆ ಅಂಥೇಳಿ ನಾನಂತೂ ಅಂದ್ಕೊಳ್ತೇನೆ. ಮತ್ತು ಈ ಹಿನ್ನೆಲೆಯಲ್ಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಮುಸ್ಲಿಮರ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ವಿವರಿಸೋದಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನಾನಂತ ಅಂದ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಮತ್ತೊಂದು ಆಯಾಮಕ್ಕೆ ನಾನು ಹೊರಳ್ತಾ ಇದ್ದೇನೆ. ಪ್ರಭುತ್ವದ ದಮನದ ನೆಲೆಯಲ್ಲಿ ಈ ಸಂದರ್ಭದೊಳಗೆ ವರ್ಗ ಚಳವಳಿ ಮತ್ತು ಮುಸ್ಲಿಮರ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ ಮತ್ತೊಂದು ಆಯಾಮದ ಕಡೆ ನಾವು ಯೋಚನೆ ಮಾಡಬೇಕಾಗಿದೆ. ಯಾವುದು ಅಂತಂದರೆ, ಈ ಹೊತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಪ್ರಭುತ್ವ ವ್ಯವಸ್ಥೆ ಏನಿದೆ, ಬಹಳ ಸ್ಪಷ್ಟವಾಗಿ ಇದು ಭಾರತದ ಪ್ರಭುತ್ವ ವ್ಯವಸ್ಥೆ ಈಗಾಗಲೇ ಫ್ಯಾಸಿಸ್ಟ್ ಒಂದು ಸ್ವರೂಪವನ್ನು ಒಳಗೊಂಡಿದೆ ಮತ್ತು ಫ್ಯಾಸಿಸ್ಟ್ ಪ್ರಭುತ್ವವಾಗಿದೆ ಅನ್ನೋದ್ರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡಿಕೊಂಡು ಈಗಿನ ಫ್ಯಾಸಿಸಮ್ಮಿನ ಆರಂಭಿಕ ಹಂತವೋ ಅಥವಾ ಇನ್ನೂ ಮುಟ್ಟಿಲ್ಲವೋ ಈಗಾಗಲೇ ಆಗಿದೆಯೋ ಅಂತ ಗೊಂದಲ ಪಡುವಂಥ ಸ್ಥಿತಿ ಇದು ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ಮಟ್ಟಿಗೆ ಇದು ಈಗಾಗಲೇ ಇದು ಒಂದು ಫ್ಯಾಸಿಸ್ಟ್ ರಿಜಿಮ್ ಅಂತೇಳಿ ನಾವು ತೀರ್ಮಾನಕ್ಕೆ ಬರುವಂಥ ಅಗತ್ಯ ಇದೆ ಅಂತ ನಾನಂತೂ ಅಂದ್ಕೊಳ್ತೇನೆ. ಫ್ಯಾಸಿಸ್ಟ್ ರಿಜಿಮ್ ಅಂತ ಹೇಗೆ ಅಂದ್ಕೋಬಹುದು? ಆದರೆ ಅದು ಯಥಾವತ್ತಾಗಿ ಮುಸೋಲಿನಿ ಮಾಡಿರ್ತಕ್ಕಂಥ ರೀತಿಯ ಅಥವಾ ಹಿಟ್ಲರ್ ಮಾಡಿರುವಂಥ ರೀತಿಯ ಒಂದು ಜನಾಂಗಿಕ ಹಿನ್ನೆಲೆಯಲ್ಲಿರ್ತಕ್ಕಂಥ ಒಂದು ದಮನಕಾರಿ ಆಡಳಿತ ಮಾತ್ರ ಅದೇ ರೀತಿ ಇರಬೇಕು ಅಂತಲ್ಲ. ಭಾರತದ ಸಂದರ್ಭದೊಳಗೆ ಭಾರತದ ಸಾಂಸ್ಕೃತಿಕತೆ ಮತ್ತು ಭಾರತದ ಒಂದು ಚದುರಿದ ಸಮುದಾಯಗಳ ಒಂದು ವಿನ್ಯಾಸದ ಹಿನ್ನೆಲೆಯಲ್ಲಿ ವರ್ತಮಾನದ ಭಾರತದ ಪ್ರಭುತ್ವವು ತನ್ನದೇ ಆದ ಇರತಕ್ಕಂಥ ಒಂದು ದಮನಕಾರಿ ನೀತಿಯನ್ನು ಅನುಸರಿಸ್ತದೆ. ಹಾಗಾಗಿ ಫ್ಯಾಸಿಸಮ್ ಅನ್ನುವಂಥದ್ದು ಭಾರತದ ಸಂದರ್ಭದೊಳಗೆ ಅದು ಸಮಕಾಲೀನಗೊಂಡಿದೆ. ಅಂದರೆ ಫ್ಯಾಸಿಸಮ್ ಸಮಕಾಲೀನಗೊಂಡಿದೆ, ಅದು ತನ್ನ ರೂಪವನ್ನು ಬದಲಿಸಿಕೊಂಡಿದೆ. ಹಾಗಾಗಿ ಖಂಡಿತವಾಗಿ ಕೂಡ ಇದು ಫ್ಯಾಸಿಸಮ್ ಮುಂದೆ ಬರಬಹುದು ಎನ್ನುವಂಥ ಸ್ಥಿತಿಯಲ್ಲ. ಈಗಾಗಲೇ ನಾವು ಭಾರತೀಯ ಫ್ಯಾಸಿಸಮ್ಮಿನ ಆಡಳಿತಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎನ್ನುವಂತಹದ್ರ ಬಗ್ಗೆ ಒಂದು ಸ್ಪಷ್ಟ ಪರಿಕಲ್ಪನೆ ನಮಗಿರಬೇಕಾಗಿದೆ ಅಂತ. ಈ ತಿಳುವಳಿಕೆಗೆ ನಾವು ಬರದೇ ಹೋದರೆ ನಾವು ಪರ್ಯಾಯಗಳನ್ನು ಕಟ್ಟುವುದರಲ್ಲಿ ವಿಫಲವಾಗ್ತೇವೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಅಂಥೇಳಿ. ಮತ್ತು ಈ ಭಾರತೀಯ ಫ್ಯಾಸಿಸಮ್ ಅಂತ ಆಮೇಲೆ ಇನ್ನೊಂದು ನಾನು ಇಲ್ಲಿ ಸ್ಪಷ್ಟೀಕರಿಸಬೇಕಾಗಿದೆ. ಬೆಳಗಿನ ಗೋಷ್ಠಿಯಲ್ಲಿ ಈ ಗೋಷ್ಠಿಗಿಂತ ಮುಂಚೆ ನಡೆದುವಂತಹ ಒಂದು ಗೋಷ್ಠಿಯಲ್ಲಿ ಚರ್ಚೆ ಆಗ್ತಾಯಿತ್ತು ಪ್ರಯೋಗಶಾಲೆ ಎನ್ನುವಂತಹ ಪದ. ನನಗೆ ಇದು ಪ್ರಯೋಗಶಾಲೆ ಅಂತ ಅನ್ನಿಸ್ತಾ ಇಲ್ಲ. ಎಷ್ಟು ವರ್ಷ ಅಂದರೆ ಆರಂಭದ ಸಂದರ್ಭದಲ್ಲಿ ಅಥವಾ ಒಂದು ಚಿಕ್ಕ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಕಾಲಮಿತಿಯಲ್ಲಿ ಪ್ರಯೋಗ ಎನ್ನುವಂಥದ್ದು ನಡೀತಾ ಇರ್ತದೆ. ಇಡೀ ಕರಾವಳಿ ಪೂರ್ತಿ ಎಲ್ಲ ಕಾಲಕ್ಕೂ ಪ್ರಯೋಗಶಾಲೆಯೇ ಆಗಿರೋದಿಲ್ಲ, ಅಥವಾ ಇಡೀ ಕರ್ನಾಟಕ ಪೂರ್ತಿ ಪ್ರಯೋಗಶಾಲೆ ಆಗೋದಿಲ್ಲ. ಆದರೆ ಈಗಾಗಲೇ ಪ್ರಯೋಗದ ಮುಖಾಂತರವಾಗಿ ಸಾಬೀತಾಗಿರುವಂತಹ ನಿಯಮಗಳನ್ನು ಅಥವಾ ಫಲಿತಗಳನ್ನು ಇಟ್ಕೊಂಡು ಕಾರ್ಯಾಚರಣೆ ಎನ್ನುವಂಥದ್ದು ಈಗಾಗಲೇ ಆರಂಭವಾಗಿದೆ ಎನ್ನುವಂಥದ್ರ ಬಗ್ಗೆ ನಾವು ಸ್ಪಷ್ಟ ತಿಳುವಳಿಕೆಯನ್ನು ಹೊಂದಿರಬೇಕು. ಅಂದರೆ ಈ ಹೊತ್ತು ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಆಗಲಿ ನಡೀತಾ ಇರುವಂತಹ ಈ ಜನಾಂಗಿಕ ದಮನಕಾರಿ ಒಂದು ಕಾರ್ಯಾಚರಣೆ ಏನಿದೆಯಲ್ಲ, ಇದು ಈಗಾಗಲೇ ತನ್ನ ದಿಗ್ವಿಜಯವನ್ನು ಸಾಧಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಇದು ಬರೀ ಪ್ರಯೋಗ ಮಾತ್ರ ಅಲ್ಲ, ಇದು ಒಂದು ದಿಗ್ವಿಜಯ, ಇದು ಮುನ್ನಡೆ, ಫ್ಯಾಸಿಸಮ್ಮಿನ ಮುನ್ನಡೆ. ಇದು ಈಗಾಗಲೇ ಜನತೆಯ ಮನಸ್ಸಿನ ಮೇಲೆ, ಜನತೆಯ ಉತ್ಪಾದನಾ ಸಂಬಂಧದ ಮೇಲೆ, ಜನತೆಯ ಸಾಂಸ್ಕೃತಿಕ ವಿನ್ಯಾಸಗಳ ಮೇಲೆ ಪ್ರಭಾವ ಬೀರಿರೋದ್ರಿಂದ ಇದು ಪ್ರಯೋಗ ಮಾತ್ರ ಅಲ್ಲ, ಈಗಾಗಲೇ ಇದು ಒಂದು ನಕಾರಾತ್ಮಕ ಒಂದು ಮುನ್ನೋಟವನ್ನು, ನೆಗೆತವನ್ನು ಇದು ಸಾಧಿಸಿದೆ ಅಂಥೇಳಿ ನಾವು ಅಂದ್ಕೊಳ್ಳೋದ್ರಲ್ಲಿ ತುಂಬ ಅಗತ್ಯ ಇದೆ ಅಂಥೇಳಿ ನಾನಂತೂ ಅಂದ್ಕೊಳ್ತೇನೆ.
ಸೊ ಹಾಗಾಗಿ ಮುಸ್ಲಿಮರು ಮತ್ತು ಕಮ್ಯುನಿಸ್ಟರಿಗಿರ್ತಕ್ಕಂಥ ಸಂಬಂಧವನ್ನು ತಾತ್ವಿಕ ನೆಲೆಯಲ್ಲಿ ನಾವು ಸ್ಪಷ್ಟಪಡಿಸ್ಕೋಬೇಕು ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಮುಸ್ಲಿಮರ ಸ್ಥಿತಿಗತಿ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವಾಗ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ರಾಜಕಾರಣದ ಒಂದು ತಾತ್ವಿಕ ನೆಲೆ ಏನಿದೆ ಅದು ಬರೀ ಸಾವರ್ಕರ್ ಮುಖಾಂತರ ಮಾತ್ರ ಅಲ್ಲ, ಅದು ಚಿಂತನಗಂಗಾದ ಮುಖಾಂತರವಾಗಿ ಅತ್ಯಂತ ಸ್ಪಷ್ಟವಾಗಿದೆ. ಚಿಂತನಗಂಗಾದ ಮುಖಾಂತರವಾಗಿ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಗೋಳವಲ್ಕರ್ ಏನು ಹೇಳ್ತಾನೆ, ಒಳಗಿನ ಅಪಾಯಗಳು ಎನ್ನುವಂತಹ ಅಧ್ಯಾಯದಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ನರು ಮತ್ತು ಕಮ್ಯುನಿಸ್ಟರು ಇವರುಗಳನ್ನು ಒಳಗಿನ ಅಪಾಯಗಳು ಅಂಥೇಳಿ ಬಹಳ ಸ್ಪಷ್ಟವಾಗಿ ನಿರ್ಧರಿಸ್ತಾನೆ ಗೋಳವಲ್ಕರ್. ಹಾಗಾಗಿ ಇದು RSS ಪ್ರಣೀತ, ಅಂದರೆ ಈಗಾಗಲೇ ಯಾವುದನ್ನು ನಾವು ಮತೀಯ ರಾಷ್ಟ್ರವಾದ ಅಂತ ಹೇಳ್ತೀವೋ ಆ ಮತೀಯ ರಾಷ್ಟ್ರವಾದವು ಅತ್ಯಂತ ಖಚಿತವಾಗಿ ಈ ದೇಶದ ಮುಸಲ್ಮಾನರನ್ನು, ಕ್ರಿಶ್ಚಿಯನ್ನರನ್ನು ಮತ್ತು ಕಮ್ಯುನಿಸ್ಟರನ್ನು ಒಳಗಿನ ಅಪಾಯಗಳು ಅಂಥೇಳಿ ಅಥವಾ ತನ್ನ ನೇರ ಎದುರಾಳಿಗಳು, ತನ್ನ ನೇರ ಶತ್ರುಗಳು ಅಂಥೇಳಿ ಸ್ಪಷ್ಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ನಮ್ಮನ್ನು ಶತ್ರುಗಳು ಅಂಥೇಳಿ ಪರಿಗಣಿಸಿದ ನಮ್ಮ ಶತ್ರು ಏನಿದ್ದಾನೆ ಇವತ್ತು ಪ್ರಭುತ್ವದಲ್ಲಿ, ಆತ ನಮ್ಮನ್ನು ಒಂದು ಪರಿಧಿಯಲ್ಲಿ ನಿಲ್ಲಿಸಿದ್ದಾನೆ. ಈ ಒಂದು ಸ್ಟ್ರಾಟಜಿ ಆಧಾರದಲ್ಲಿ ಆದರೂ ಕೂಡ ಮುಸಲ್ಮಾನರು, ಕಮ್ಯುನಿಸ್ಟರು ಮತ್ತು ಕ್ರಿಶ್ಚಿಯನ್ನರು ಒಂದು ತಾತ್ವಿಕವಾಗಿರುವಂತಹ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಅಥವಾ ತಾತ್ವಿಕ ನೆಲೆಯಲ್ಲಿ ಒಂದಾಗಿ ಅದರ ಮುಖಾಂತರವಾಗಿ ಈ ಫ್ಯಾಸಿಸಮನ್ನು ಸೋಲಿಸುವಂತಹ ಒಂದು ಅಗತ್ಯ ಇದೆ ಅಂಥೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಹಾಗಾಗಿ ಮತ್ತು ಇಷ್ಟು ಮಾತ್ರವಲ್ಲ, ಭಾರತ ಒಂದು ವಿಚಿತ್ರವಾಗಿರುವಂತಹ ಒಂದು ದೇಶ. ಯಾಕೆ ವಿಚಿತ್ರವಾಗಿರುವಂತಹ ದೇಶ ಹೇಳ್ತೀನಿ ಅಂತಂದರೆ, ಭಾರತದಲ್ಲಿರ್ತಕ್ಕಂಥ ಮನುವಾದ ಸಿದ್ಧಾಂತ ಏನಿದೆ ಅದು ಅದರಲ್ಲಿ ವಿಶೇಷವಾಗಿ ವೈದಿಕ ಸಿದ್ಧಾಂತದ ಆಧಾರದಲ್ಲಿ ಗುಪ್ತರ ಕಾಲದೊಳಗೆ ಮರುರೂಪಿಸಲ್ಪಟ್ಟಿರ್ತಕ್ಕಂಥ ಮನುವಾದದ ಮುಖಾಂತರವಾಗಿ ನಿರ್ದಿಷ್ಟಪಡಿಸಿಕೊಂಡಿರ್ತಕ್ಕಂಥ ಒಂದು ಆಲೋಚನಾ ಕ್ರಮ ಏನಿದೆಯಲ್ಲ, ಅದು ಭಾರತದಲ್ಲಿರ್ತಕ್ಕಂಥ ಜಾತಿವಾದಿ ವ್ಯವಸ್ಥೆಯನ್ನು ಒಂದು ವಿನ್ಯಾಸಗೊಳಿಸಿದೆ ಮತ್ತು ಅದನ್ನು ಸಂಹಿತೆಗೆ ವಿಧಿಬದ್ಧಗೊಳಿಸಿದೆ. ಒಂದು ನಿರ್ದಿಷ್ಟ ಸಂಹಿತೆಗೆ ಇದು ವಿಧಿಬದ್ಧಗೊಳಿಸಿದೆ. ಹಾಗಾಗಿ ಭಾರತದ ಸಾಂಸ್ಕೃತಿಕತೆಯ ಸ್ವರೂಪ ಏನಿದೆಯಲ್ಲ, ಇದು ಜಾತಿ ಎನ್ನುವಂಥದ್ದು ಕೂಡ ಇದು ಭಾರತದ ಒಂದು ಕಡೆಗಣಿಸಲಾಗದ ವಾಸ್ತವ ಎನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಭಾರತದಲ್ಲಿ ದಮನ ಎನ್ನುವಂಥದ್ದೇನಿದೆಯಲ್ಲ, ಶೋಷಣೆ ಎನ್ನುವಂಥದ್ದೇನಿದೆ, ಇದು ಕೇವಲ ವರ್ಗದ ಆಧಾರದಲ್ಲಿ ಮಾತ್ರ ನಡೀತದೆ ಅಂತಂದರೆ ಖಂಡಿತವಾಗಿ ಕೂಡ ನಾವು ತಪ್ಪು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಅದು ತಪ್ಪು ತೀರ್ಮಾನ ಅನ್ನಬೇಕಾಗುತ್ತೆ. ಭಾರತದಲ್ಲಿರ್ತಕ್ಕಂಥ ಪ್ರಭುತ್ವ ವ್ಯವಸ್ಥೆ ಏನಿದೆಯಲ್ಲ, ಅದು ವರ್ಗದ ಆಧಾರದಲ್ಲಿ ಮಾತ್ರ ಅದು ಶೋಷಣೆಯನ್ನು ಮಾಡ್ತಾ ಇಲ್ಲ, ಜಾತಿ ಕ್ರಮದ ಮುಖಾಂತರವಾಗಿಯೂ ಕೂಡ ಇದು ಶೋಷಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ವರ್ಗ ಮತ್ತು ಜಾತಿ ಇವೆರಡೂ ಕೂಡ ಪ್ರಭುತ್ವ ವ್ಯವಸ್ಥೆಗೆ ಅಥವಾ ಶೋಷಕ ವ್ಯವಸ್ಥೆಯ ಒಂದು ರಚನೆಗಳಾಗಿದ್ದಾವೆ ಎನ್ನುವಂತಹ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಈ ವರ್ಗದ ಹಿನ್ನೆಲೆಯಲ್ಲಿ ಮುಸಲ್ಮಾನರನ್ನು ಅರ್ಥ ಮಾಡಿಕೊಳ್ತಾನೆ, ಜಾತಿಯ ಹಿನ್ನೆಲೆಯಲ್ಲಿಯೂ ಕೂಡ ಮುಸಲ್ಮಾನರನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಪಡಿಸ್ಕೋಬೇಕಾಗಿದೆ. ಯಾಕಂದರೆ ಭಾರತ ದೇಶದ ಮುಸಲ್ಮಾನರು ಇವತ್ತು ಏನಿದಾರಲ್ಲ, ಭಾರತ ದೇಶದ ಮುಸಲ್ಮಾನರು ಇವರು ನೇರವಾಗಿ ಅರಬಸ್ಥಾನದಿಂದನೂ ಅಥವಾ ಮರುಭೂಮಿಯಿಂದನೂ ಬಂದಿರತಕ್ಕಂಥ ಮುಸಲ್ಮಾನರಲ್ಲ. ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಒಂದು ಕಾಲದ ಶೂದ್ರ ಸಮುದಾಯವೇ ಆಗಿದೆ. ಇದು ಶೂದ್ರ ಸಮುದಾಯವೇ ಆಗಿದೆ. ಹಾಗಾಗಿ ಇವತ್ತಿಗೂ ಕೂಡ ಭಾರತದಲ್ಲಿರ್ತಕ್ಕಂಥ ಆ ಮುಸಲ್ಮಾನರ ಒಂದು ಜೀವನ ಕ್ರಮದೊಳಗೆ ಯಾವುದನ್ನು ಸೋಕಾಲ್ಡ್ ಭಾರತೀಯ ಸಂಸ್ಕೃತಿ ಅಂತ ಏನು ಕರಿತೇವೆ, ಇದು ಹಾಸುಹೊಕ್ಕಾಗಿದೆ. ನೋಡಿ, ಇವತ್ತು ಕಾಲುಂಗುರ ಹಾಕುವಂಥದ್ದು, ತಾಳಿ ಹಾಕುವಂಥದ್ದು ಏನಿದೆಯಲ್ಲ ಮದುವೆಯಾದ ಹೆಣ್ಣಿಗೆ, ಇದು ಅರೇಬಿಕ್ ಸಂಸ್ಕೃತಿ ಅಲ್ಲ, ಇದು ಇಸ್ಲಾಂ ಸಂಸ್ಕೃತಿ ಕೂಡ ಅಲ್ಲ. ಅದು ತಾಳಿ ಹಾಕುವಂಥದ್ದು, ಕಾಲುಂಗುರ ಹಾಕುವಂಥದ್ದು, ಈವನ್ ಇಂಥ ಅನೇಕ ಸಂಗತಿಗಳು ಬರ್ತವೆ. ಇದು ಭಾಳ ಸ್ಪಷ್ಟವಾಗಿದ್ದು ಭಾರತೀಯವಾಗಿರುವಂತಹ ಒಂದು ಸಾಂಸ್ಕೃತಿಕವಾಗಿರುವಂತಹ ನಡೆ. ಇದನ್ನು ಭಾರತೀಯರಲ್ಲಿ ಮಾಡ್ತಾ ಇದ್ದಾರೆ, ಭಾರತೀಯ ಮುಸಲ್ಮಾನರು ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ಭಾರತೀಯ ಜಾತಿ ಅಂದರೆ ಕಾಲುಂಗುರ ಅಥವಾ ಈ ಥರದ ಅನೇಕ ಆಚರಣೆಗಳು ಮತ್ತು ಭಾರತದ ಅನೇಕ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ಜಾತ್ರೆಗಳಿಗೆ ನಡ್ಕೊಳ್ತಾ ಇದ್ದಾರೆ. ಊರಮ್ಮನ ಹಬ್ಬ, ದುರ್ಗಮ್ಮನ ಹಬ್ಬ, ಯುಗಾದಿ, ಈ ಥರದ ಅನೇಕ
ಬೇರೆ ಬೇರೆ ಶೂದ್ರ ಸಮುದಾಯಗಳ ಜೊತೆಗೆ ಸಾಂಸ್ಕೃತಿಕವಾದ ಸಂಬಂಧವನ್ನು ಕೂಡ ಆಗಿರೋದ್ರಿಂದ ಭಾರತೀಯ ಮುಸಲ್ಮಾನರ ಸಾಂಸ್ಕೃತಿಕ ನೆಲೆಗಳು ಶೂದ್ರ ಸಮುದಾಯದೊಟ್ಟಿಗಿನ ಶೂದ್ರ ಸಮುದಾಯದ ಸಾಂಸ್ಕೃತಿಕ ಆಚರಣೆಗಳ ಜೊತೆಗೆ ಮಿಳಿತಗೊಂಡಿರುವುದರಿಂದ ಭಾರತದ ಮುಸ್ಲಿಂ ಸಮುದಾಯ ಏನಿದೆಯಲ್ಲ ಇದು ಇಲ್ಲಿರ್ತಕ್ಕಂಥ ಒಂದು ಕಾಲದ ಶೂದ್ರ ಸಮುದಾಯವೇ ಆಗಿದೆ ಎನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಅಗತ್ಯ ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸ್ಕೋಬೇಕು. ಇವತ್ತು ವಿಶೇಷವಾಗಿ ಈ ಮುಸ್ಲಿಮರ ಸ್ಥಿತಿಗತಿ ಕುರಿತು ಮಾತಾಡುವಾಗ ಸಾಚಾರ ವರದಿಯ ಬಗ್ಗೆ ಇವತ್ತು ನಾವು ಪ್ರಸ್ತಾಪ ಮಾಡದೆ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಸಾಚಾರ ವರದಿಯ ಬಗ್ಗೆ ಈಗಾಗಲೇ BM ಹನೀಫ್ರವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅನೇಕ ಸಂಗತಿಗಳನ್ನು ಇವತ್ತಿಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಹೊತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಸಾಚಾರ ವರದಿಯ ಶಿಫಾರಸುಗಳು ಯಾರಿಗೆ ಬೇಕು ಮಾರಾಯ, ನಮಗೆ ನಮ್ಮ ಪಾಡಿಗೆ ನಮಗೆ ಬದುಕೋದಕ್ಕೆ ಬಿಟ್ಟರೆ ಸಾಕು ಎನ್ನುವಂತಹ ಪರಿಸ್ಥಿತಿ ಇವತ್ತು ಭಾರತದ ಮುಸಲ್ಮಾನರಿಗಾಗಿದೆ. ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ಎಷ್ಟಾಗಿದೆ, ಎಷ್ಟರ ಮಟ್ಟಿಗೆ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಅಥವಾ ಪಾರ್ಲಿಮೆಂಟಿನಲ್ಲಿ ಇವರ ಪ್ರಾತಿನಿಧ್ಯ ಎಷ್ಟು ಕಡಿಮೆಯಾಗಿದೆ, ಕರ್ನಾಟಕದ ಅಸೆಂಬ್ಲಿಯಲ್ಲಿ ಪ್ರಾತಿನಿಧ್ಯ ಎಷ್ಟು ಕಡಿಮೆಯಾಗಿದೆ, ಇದು ಎಲ್ಲವನ್ನು ನೋಡಿದರೆ ಒಂದು ಹಂತದೊಳಗೆ ಭಾರತದ ದಲಿತರ ಪರಿಸ್ಥಿತಿಗಿಂತಲೂ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹಾಗೆ ನೋಡಿದರೆ ದಲಿತರಿಗಿಂತ ಸಾಮಾಜಿಕವಾಗಿ ಮುಸಲ್ಮಾನರು ಒಳ್ಳೆ ಪರಿಸ್ಥಿತಿಯಲ್ಲಿದ್ದಾರೆ. ದಲಿತರು ಅತ್ಯಂತ ಒಂದು ಹೀನಾಯ ಪರಿಸ್ಥಿತಿಯನ್ನು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನುಭವಿಸ್ತಾ ಇದ್ದಾರೆ. ಇವತ್ತು ಅಸ್ಪೃಶ್ಯರಾಗಿ ಬದುಕ್ತಾ ಇದ್ದಾರೆ. ಹಾಗಾಗಿ ಅವರು ಅತ್ಯಂತ ನಿಕೃಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಎನ್ನುವಂಥದ್ದು ಸತ್ಯ. ಆದರೆ ಮುಸಲ್ಮಾನರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಇವರು ಆ ನಿಕೃಷ್ಟತೆಯನ್ನು ಅನುಭವಿಸ್ತಾ ಇಲ್ಲ ಎನ್ನುವಂಥದ್ದು ಸತ್ಯವಾದರೂ ಕೂಡ, ಆದರೆ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಅಥವಾ ಒಂದು ಸರ್ಕಾರಿ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಅಥವಾ ಪ್ರಜಾಸತ್ತಾತ್ಮಕ ಸ್ಪೇಸನ್ನಲ್ಲಿ ಎಂಟ್ರಿ ತೆಗೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ದಲಿತರಿಗಿಂತಲೂ ಹಿಂದಿದ್ದಾರೆ ಎನ್ನುವಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಇದನ್ನು ಗಮನಿಸ್ತಲೇ ನಾವು ಏನು ಹೇಳಬೇಕಾಗಿದೆ ಅಂತಂದರೆ, ಇವತ್ತು ಭಾರತದ ಪ್ರಭುತ್ವ ವ್ಯವಸ್ಥೆ ಇವತ್ತು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು ಇವತ್ತು ದಮನಗಳನ್ನು ನಡೆಸ್ತಾ ಇರುವಂಥದ್ದು ನೋಡಿದರೆ, ಇಷ್ಟೆಲ್ಲ ಬಿಕ್ಕಟ್ಟುಗಳು ಇದ್ದರೂ ಕೂಡ, ಇಷ್ಟೆಲ್ಲ ಅಭಿವೃದ್ಧಿಗಳಲ್ಲಿ ಹಿಂದೆ ಉಳಿದಿದ್ರೂ ಕೂಡ ಇವತ್ತು ಮುಸಲ್ಮಾನರು ಎಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ, ನಮಗೆ ನೀವು ಅಭಿವೃದ್ಧಿ ಮಾಡದೇ ಇದ್ದರೂ ಪರವಾಗಿಲ್ಲ, ನಮ್ಮ ಪಾಡಿಗೆ ನಮಗೆ ಇರೋದಕ್ಕೆ ಬಿಟ್ಟು ಬಿಡ್ರಿ ಅಂತ ಹೇಳುವಂತಹ ಒಂದು ಪರಿಸ್ಥಿತಿಗೆ ಇವತ್ತು ತಂದಿಡಲಾಗಿದೆ ಎಂದು ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಆದರೆ ನಾವು ಹಾಗೆ ಹೇಳಬೇಕೆ ಅನ್ನುವಂಥ ಪ್ರಶ್ನೆ ಅಂತಂದರೆ, ನಾವು ಈ ಕೊನೆಗೆ ತಲುಪಬೇಕಾಗಿಲ್ಲ. ಅಂದರೆ ನಮಗೆ ನಮ್ಮ ಪಾಡಿಗೆ ನಮಗೆ ಬಿಟ್ಟು ಬಿಡಿ ಅಂತ ಹೇಳೋದು ಅದು ಒಂಥರ ರಕ್ಷಣಾತ್ಮಕವಾಗಿರುವಂತಹ ನಿಲುವಾಗಿರುತ್ತೆ. ಅಂದರೆ ಅಭಿವೃದ್ಧಿಯ ಪ್ರಶ್ನೆಯನ್ನು ಎತ್ತಲೇಬಾರ್ದ ಅನ್ನುವಂಥದ್ದಂದರೆ ಬೇಡ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಇವತ್ತು ಹೀಗೆ ನಾವು ರಕ್ಷಣಾತ್ಮಕ ಆಗುತ್ತಲೇ ನಾವು ಅಭಿವೃದ್ಧಿಯ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗ್ತದೆ ಮತ್ತು ಹಕ್ಕಿನ ಹೋರಾಟವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ. ಆದರೆ ಈ ಹಕ್ಕಿನ ಹೋರಾಟವನ್ನು ಮುಂದುವರಿಸುವಂತಹ ಸಂದರ್ಭದಲ್ಲಿನೇ ಈಗಾಗಲೇ ಈ ಒಂದು ಭಾರತದ ಕೋಮುವಾದ ಏನಿದೆ ಅದು ಕ್ರಿಯೇಟ್ ಮಾಡುವಂಥ ಆರ್ಗ್ಯುಮೆಂಟ್ಸ್ ಏನಿದಾವಲ್ಲ, ಅದು ಕ್ರಿಯೇಟ್ ಮಾಡುವಂಥ ಒಂದು ಇಶ್ಯೂಸ್ ಏನಿದಾವಲ್ಲ, ಅಜೆಂಡಾ ಏನಿದಾವಲ್ಲ, ಈ ಅಜೆಂಡಾಗಳಿಗೆ ನಾವು ರಿಯಾಕ್ಟ್ ಮಾಡದೆ, ಅಂದರೆ ಕೌಂಟರ್ ಆರ್ಗ್ಯುಮೆಂಟ್ ಅಲ್ಲಿಂದಲ್ಲೇ ನಾವು ಅವ್ರ ಜೊತೆಗೆ ಗುದ್ದಾಟಕ್ಕೆ ನಿಂತ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಅವರು ಅವರು ರೂಪಿಸಿರ್ತಕ್ಕಂಥ ಜಾಲದಲ್ಲಿ ಸಿಕ್ಕಾಕ್ಕೊಳ್ಬೇಕಾಗುತ್ತೆ. ಆ ಎಚ್ಚರವನ್ನು ಇಟ್ಕೊಂಡು ನಾವು ಪ್ರಭುತ್ವ ವ್ಯವಸ್ಥೆ ಹುಟ್ಟುಹಾಕಿರುವಂತಹ ಅಥವಾ ಕೋಮುವಾದ ಹುಟ್ಟುಹಾಕಿರುವಂತಹ ನರೇಟಿವನ್ನು ನಾವು ಬದಲಿ ಮಾಡೋದ್ರ ಮುಖಾಂತರವಾಗಿ, ನಾವು ಒಂದು ಬೇರೆ ನರೇಟಿವನ್ನು ಚೇಂಜ್ ಮಾಡೋದ್ರ ಮುಖಾಂತರವಾಗಿ ನಾವು ಈ ಚಳವಳಿಯನ್ನು ಮುಂದಕ್ಕೆ ಒಯ್ಯಬೇಕಾಗುತ್ತೆ, ಹಕ್ಕಿನ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನಾನು ಈ ಮಾತನ್ನು ಹೇಳುವಾಗ ನನ್ನ ದೃಷ್ಟಿಯೊಳಗೆ ಖಂಡಿತವಾಗಿಯೂ ಕೂಡ ಹಿಜಾಬ್ನಂತಹ ಅಜಾನ್ನಂತಹ ಸಂಗತಿಗಳು ನನ್ನ ಮನಸ್ಸಿನಲ್ಲಿದ್ದಾವೆ. ಅಂದರೆ ಈಗಾಗಲೇ BM ಹನೀಫ್ರವರು ಏನು ಹೇಳಿದ್ದಾರೆ, ಆ ಮಾತಿಗಿಂತ ನನ್ನ ಅಭಿಪ್ರಾಯಗಳು ತುಂಬ ಭಿನ್ನ ಏನೂ ಅಲ್ವೇ ಅಲ್ಲ. ಮುಸಲ್ಮಾನರಿಗೆ ಈ ಹೊತ್ತು ಬೇಕಾಗಿರುವಂಥದ್ದು ಏನೇ ಮಾಡಿ ಆದರೂ ಕೂಡ ಶಿಕ್ಷಣ ತಗೋಬೇಕು ಎನ್ನುವಂತಹ ದರ್ದಿ ಅಥವಾ ಅಗತ್ಯವೇ ಹೊರತು ಹಿಜಾಬ್ ಹಾಕ್ಕೊಂಡು ಹೋಗಬೇಕು, ಹಿಜಾಬ್ ತಕ್ಕೊಂಡು ಹೋಗಬೇಕು ಎನ್ನುವಂಥ ಪ್ರಶ್ನೆ ಅಲ್ಲ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, ಈ ಥರದ ಒಂದು ಕೆಲಸಕ್ಕೆ ಬಾರದ ಅಂತ ನಾನು ಅಂದರೆ ಕೆಲವರಿಗೆ ಹೊರಟಾಗ್ಬೋದೇನೋ, ಆದರೆ ನಾನು ಹೀಗೆ ಹೇಳಲೇಬೇಕಾಗ್ತದೆ. ಈ ಥರದ ಆರ್ಗ್ಯುಮೆಂಟನ್ನು ನಾವು ಮುಂದಕ್ಕೆ ತಂದುಕೊಂಡು ಇದನ್ನು ಒಂದು ದೊಡ್ಡ ವಿವಾದ ಅಂಥೇಳಿ ಬಿಂಬಿಸೋದ್ರ ಮುಖಾಂತರವಾಗಿ ನಾವು ಒಂದು
ಮೂಲಭೂತವಾಗಿರುವಂತಹ ಒಂದು ಚರ್ಚೆಯನ್ನು ಪಕ್ಕಕ್ಕೆ ಸರಿಸಿ ಈ ಥರದ ಕೃತಕ ಒಂದು ಸಮಸ್ಯೆಗಳೇ ಭಾರತದ ನಿಜವಾದ ಬಿಕ್ಕಟ್ಟು ಎನ್ನುವಂಥ ರೀತಿಯೊಳಗೆ ಬಿಂಬಿಸುವುದರಲ್ಲಿ ಭಾರತದ ಅಥವಾ ಕರ್ನಾಟಕದ ಮುಸ್ಲಿಂ ಮತೀಯ ನಾಯಕತ್ವದ ಪಾತ್ರ ಏನು ವಹಿಸಿದೆ, ಈ ಮತೀಯ ನಾಯಕತ್ವದ ಪಾತ್ರವನ್ನು ಕೂಡ ನಾವು ವಿಫಲಗೊಳಿಸದೆ ಹೋದರೆ ಖಂಡಿತವಾಗಿಯೂ ಕೂಡ ಮುಸಲ್ಮಾನರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಸ್ಪಷ್ಟ. ಹಾಗನ್ನೋದಾದರೆ ಮುಸ್ಲಿಂ ಹಿತಾಸಕ್ತಿಯ ಹೋರಾಟ ಏನಿದೆಯಲ್ಲ, ಇದು ಒಂದು ಡೆಮಾಕ್ರೆಟಿಕ್ ಸ್ಪೇಸ್ನಲ್ಲಿ ಮತ್ತು ಸೆಕ್ಯುಲರ್ ಸ್ಪೇಸ್ನಲ್ಲಿ ಆಗಬೇಕಾಗಿರುವಂತಹ ಹೋರಾಟವೇ ಹೊರತು ಮತೀಯ ನೆಲೆಯಲ್ಲಿ ಆಗಬೇಕಾಗಿರುವಂಥ ಹೋರಾಟ ಅಲ್ಲ. ಖಂಡಿತವಾಗಿಯೂ ಕೂಡ ಮುಸಲ್ಮಾನರು ಎನ್ನುವಂಥದ್ದು ಒಂದು ಧಾರ್ಮಿಕ ಅನನ್ಯತೆಯನ್ನು ಹೊಂದಿರುವಂಥ ಸಮುದಾಯ ಆಗಿರ್ಬೋದು. ಆದರೆ ಧಾರ್ಮಿಕ ಅನನ್ಯತೆಯನ್ನು ಉಳಿಸಿಕೊಳ್ಳುತ್ತಲೇ ಈ ಸಮುದಾಯ ಅನ್ನುವಂಥದ್ದು ತನ್ನ ಧಾರ್ಮಿಕತೆಯನ್ನು ದಿನೇ ದಿನೇ ಕ್ರಮೇಣವಾಗಿ ತೆಳು ಮಾಡಿಕೊಳ್ಳದೆ ಹೋದರೆ, ಧಾರ್ಮಿಕ ಅನನ್ಯತೆಯನ್ನು ತೆಳು ಮಾಡಿಕೊಂಡು ಸೆಕ್ಯುಲರ್ ಸ್ಪೇಸ್ನಲ್ಲಿ ಒಂದು ಕರಗದೆ ಹೋದರೆ ಖಂಡಿತವಾಗಿಯೂ ಕೂಡ ಮೂಲಭೂತವಾದಿ ನಾಯಕತ್ವ ಏನಿದೆಯಲ್ಲ ಮುಸ್ಲಿಂ ಹಿತಾಸಕ್ತಿಗೆ ಅದು ಕೇಡು ಬಯಸುವ ಅಥವಾ ಕೇಡನ್ನು ಒದಗಿಸುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಎನ್ನುವಂಥದ್ದು ಕೂಡ ಭಾರತದ ಅಥವಾ ಕರ್ನಾಟಕದ ಮುಸ್ಲಿಮರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನಂತಂದರೆ, ಒಂದು ರಾಷ್ಟ್ರೀಯ ಸಂದರ್ಭದೊಳಗೆ ಹಿಂದೂ ಕೋಮುವಾದ ಏನಿದೆಯಲ್ಲ, ಇದು ಮುಸ್ಲಿಂ ಹಿತಾಸಕ್ತಿಯನ್ನು ಅಥವಾ ಮುಸಲ್ಮಾನರನ್ನು ಅಭಿವೃದ್ಧಿಯ ಪ್ರಶ್ನೆಗಳನ್ನು ಅಪ್ರಸ್ತುತ ಮಾಡೋದ್ರ ಮುಖಾಂತರವಾಗಿ ಇದು ಒಂದು ಹೊರಗಡೆಯಿಂದ ಎಳ್ಕೊಳ್ತಾ ಇದೆ ಒಂದು ಅಭಿವೃದ್ಧಿಯ ವಿಷಯದಿಂದ, ಮತ್ತು ಮುಸ್ಲಿಂ ಮೂಲಭೂತವಾದ ಮುಸ್ಲಿಂ ಐಡೆಂಟಿಟಿಯ ಒಳಗಡೆಯಿಂದ ಅದನ್ನು ಹೊರಕ್ಕೆ ತಳ್ತಾ ಇದೆ ಅಂಥೇಳಿ. ಹೀಗೆ ಈ ಹೊರಕ್ಕೆ ತಳ್ಳುವ ಮತ್ತು ಹೊರಕ್ಕೆ ಎಳೆದುಕೊಳ್ಳುವ ಈ ಒಂದು ಸೆಳೆತದಲ್ಲಿ ಮುಸ್ಲಿಮರ ಹಕ್ಕು ಎನ್ನುವಂಥದ್ದು, ಮುಸ್ಲಿಮರ ಹಿತಾಸಕ್ತಿ ಎನ್ನುವಂಥದ್ದು ಇವತ್ತು ನಾಶವಾಗಿ ಹೋಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಬಂಧುಗಳೇ, ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹಿಂದೂ ರಾಷ್ಟ್ರೀಯತೆ ಎನ್ನುವಂತಹ ಒಂದು ಸಿದ್ಧಾಂತ ಏನಿದೆಯಲ್ಲ, ಹಿಂದೂ ರಾಷ್ಟ್ರೀಯತೆ ಎನ್ನುವಂತಹ ಸಿದ್ಧಾಂತ ಇವತ್ತು ಅದು ತನ್ನ ಪ್ರಭುತ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಶಸ್ವಿ ಆಗಿದೆ ಎನ್ನುವಂಥದ್ದನ್ನು ಅದು 2014 ಈಚೆಗಿಂದ ಈಗಾಗಲೇ ಅದು ಸಾಬೀತಾಗಿದೆ. ಇವತ್ತು ಇರ್ತಕ್ಕಂಥದ್ದು ಏನಿದೆಯಲ್ಲ, ಖಂಡಿತವಾಗಿಯೂ ಕೂಡ ಇದು ಸಂವಿಧಾನಬದ್ಧವಾಗಿರುವಂತಹ ಪ್ರಜಾಸತ್ತಾತ್ಮಕವಾಗಿರುವಂತಹ ಒಂದು ಪ್ರಭುತ್ವವೇ ಆಗಿದ್ದರೂ ಕೂಡ ಸಾಂವಿಧಾನಿಕವಾದ ಅವಕಾಶಗಳನ್ನು ಪಡೆದುಕೊಂಡು ಸಾಂವಿಧಾನಿಕವಾದ ಅವಕಾಶಗಳನ್ನು ಮತ್ತು ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು, ಪಾರ್ಲಿಮೆಂಟರಿ ಸಂಸ್ಥೆಗಳನ್ನು ಬಳಸಿಕೊಂಡು ಇದು ಮತೀಯ ರಾಷ್ಟ್ರವಾದಿ ಪ್ರಭುತ್ವವನ್ನಾಗಿ ಮತ್ತು ಮತೀಯ ರಾಷ್ಟ್ರವಾದಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ರೂಪಿಸುವಂತಹ ನಿಟ್ಟಿನೊಳಗೆ ಇವತ್ತು ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಈ ಹಿಂದೂ ರಾಷ್ಟ್ರೀಯತೆ ಅಂತ ಹೇಳಲಾಗುವ ಮತೀಯ ರಾಷ್ಟ್ರವಾದ, ಅಥವಾ ನಿರ್ದಿಷ್ಟವಾಗಿ ಹೇಳಬಹುದಾದರೆ ಇದು ಬ್ರಾಹ್ಮಣ ರಾಷ್ಟ್ರೀಯತೆ, ಈ ಬ್ರಾಹ್ಮಣ ರಾಷ್ಟ್ರೀಯವಾದ ಏನಿದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಭಾರತಕ್ಕೆ ಕೇಡೆಸಕ್ತಾ ಇದೆ. ಈ ಭಾರತಕ್ಕೆ ಕೇಡೆಸಕ್ತಾ ಇರುವಂತಹ ಈ ಬ್ರಾಹ್ಮಣ ರಾಷ್ಟ್ರೀಯವಾದ ಅಥವಾ ಮತೀಯ ರಾಷ್ಟ್ರೀಯವಾದ ಅಥವಾ ರಾಷ್ಟ್ರೀಯವಾದವನ್ನು ಎದುರುಗೊಳ್ಳಬೇಕಾಗಿರುವಂಥದ್ದು ಶೂದ್ರರು ಮತ್ತು ಭಾರತೀಯ ಮುಸಲ್ಮಾನರು ಎನ್ನುವಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಈ ಹಿನ್ನೆಲೆಯೊಳಗೆ ಶೂದ್ರ ಸಮುದಾಯ ಅಂದರೆ ಅಂಬೇಡ್ಕರರವರನ್ನು ಬಹಳ ದೊಡ್ಡ ಐಕಾನ್ ಆಗಿ ಇಟ್ಕೊಂಡಿರುವಂತಹ, ಅದು ನಿಜಕ್ಕೂ ಕೂಡ ಭಾರತದ ಒಂದು ದಮನಿತ ಸಮುದಾಯಗಳ ವಿಮೋಚನೆಯ ತತ್ವವನ್ನು ನಮಗೆ ಮನವರಿಕೆ ಮಾಡಿಕೊಟ್ಟ ಭಾಳ ದೊಡ್ಡ ಚಿಂತಕ ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ ಅದನ್ನು ತಳ್ಳಿ ಹಾಕೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅಂಬೇಡ್ಕರ್ವಾದಿ ನೆಲೆಯೊಳಗೆ, ಪ್ರಜಾಸತ್ತಾತ್ಮಕವಾದ ವಿಧಾನದೊಳಗೆ ಮತ್ತು ಮಾರ್ಕ್ಸ್ವಾದಿ ಕಣ್ಣೋಟದೊಳಗೆ ಭಾರತದಲ್ಲಿ ಮುಸ್ಲಿಮರನ್ನು, ದಲಿತರನ್ನು ಮತ್ತು ದುಡಿಯುವ ಜನತೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶಾಲವಾದ ಒಂದು ಚಳವಳಿ ಏನಿದೆಯಲ್ಲ, ಇದು ಮಾತ್ರ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡಬಲ್ಲದು. ಹಾಗಾಗಿ ಹೀಗೆ ನಿರ್ಮಾಣ ಮಾಡಬಹುದಾದ ಒಂದು ಚಳವಳಿಯಲ್ಲಿ ಸಮಾನವಾಗಿ ದಲಿತರು, ಮುಸಲ್ಮಾನರು ಮತ್ತು ಎಲ್ಲ ಜಾತಿಯ
ದುಡಿಯೋ ವರ್ಗಗಳು ಸೇರಿಕೊಳ್ಬೇಕಾಗುತ್ತೆ ಎನ್ನುವಂತಹ ಒಂದು ಕಣ್ಣೋಟವನ್ನು ಭಾಳ ಖಚಿತವಾಗಿ ಇಟ್ಕೋಬೇಕು. ಮತ್ತು ಈ ಚಳುವಳಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ದಲಿತರನ್ನು ಮತ್ತು ಮುಸಲ್ಮಾನರನ್ನು ಅವರವರ ಜಾತಿ ಐಡೆಂಟಿಟಿಯ ಹಿನ್ನೆಲೆಯಲ್ಲಿ ಮತ್ತು ಧಾರ್ಮಿಕ ಐಡೆಂಟಿಟಿಯ ಸಹಿತವಾಗಿ ದುಡಿಯುವ ಚಳುವಳಿ ಒಳಗೊಳ್ಳಬೇಕು ಅಂತ ನಾನಂತೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ಇವತ್ತು ದಲಿತರು ಎನ್ನುವಂಥದ್ದು ಏನಾಗಿದ್ದಾರೆ, ದಲಿತರು ಈ ಮನುವಾದ ರೂಪಿಸಿರ್ತಕ್ಕಂಥ ಒಂದು ನೀತಿ ಸಂಹಿತೆ ಏನಿದೆ, ಹಿಂದೂ ಆಚಾರ ಸಂಹಿತೆಯ ಒಳಗಿನವರಾಗಿದ್ದಾರೆ. ದಲಿತರು ಭಾರತ ದೇಶದ ಮತೀಯವಾದ ಅಥವಾ ಹಿಂದೂ ಮತೀಯವಾದ ರೂಪಿಸಿರ್ತಕ್ಕಂಥ ಆಚಾರ ಸಂಹಿತೆಯ ಒಳಗಿನವರಾಗಿದ್ದರೆ, ಮುಸಲ್ಮಾನರು ಈ ಆಚಾರ ಸಂಹಿತೆಯಿಂದ ಈಗಾಗಲೇ ಸಿಡಿದು ಹೊರ ಬಂದವರಾಗಿದ್ದಾರೆ. ಹಾಗಾಗಿನೇ ಈ ಕೋಮುವಾದಕ್ಕೆ, ಭಾರತದ ಕೋಮುವಾದಕ್ಕೆ ಮುಸ್ಲಿಮರನ್ನು ಹಿಂದೂ ಆಚಾರ ಸಂಹಿತೆಯ ಒಳಗಡೆಯ ಸಾಧನಗಳ ಮುಖಾಂತರವಾಗಿ ನಿಯಂತ್ರಿಸಲು ಸಾಧ್ಯ ಆಗುತ್ತಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಮುಸ್ಲಿಮರನ್ನು ನಿರ್ದಿಷ್ಟವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಮತ್ತು ಅತ್ಯಂತ ಒಂದು ಕ್ರೂರ ವಿಧಾನಗಳ ಮುಖಾಂತರವಾಗಿ ಇವರನ್ನು ನಿಯಂತ್ರಣ ಮಾಡುವುದಕ್ಕೆ ಇವತ್ತು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ದಲಿತರನ್ನು ಸಾತ್ವಿಕ ವಿಧಾನಗಳ ಮುಖಾಂತರವಾಗಿ, ಅವರು ಕೂಡ ಹಿಂದೂಗಳು ಅಂತ ಹೇಳಿಕೊಳ್ಳುವುದರ ಮುಖಾಂತರವಾಗಿ, ಅವರು ಕೂಡ ನಮ್ಮವರೇ ಅಂತ ಹೇಳಿಕೊಳ್ಳುವುದರ ಮುಖಾಂತರವಾಗಿ, ಸಾಂಸ್ಕೃತಿಕವಾಗಿ ಅಂದರೆ ನಾನ್ ಕೋಯರ್ಸಿವ್ ವೆಪನ್ನ ಮುಖಾಂತರವಾಗಿ ಮಾರ್ಕ್ಸ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಕಲ್ಚರ್ ಈಸ್ ದ ನಾನ್ ಕೋಯರ್ಸಿವ್ ವೆಪನ್ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಬಲಾತ್ಕಾರಕವಲ್ಲದ ಸಾಂಸ್ಕೃತಿಕ ಅಸ್ತ್ರವನ್ನು ಬಳಸಿ ದಲಿತರನ್ನು ನಿಯಂತ್ರಣ ಮಾಡಲಾಗ್ತಾ ಇದೆ. ಆದರೆ ಮುಸಲ್ಮಾನರು ಹಿಂದೂ ಆಚಾರ ಸಂಹಿತೆಯ ಹೊರಗಿನವರ ಆಗಿರುವುದರಿಂದ ಇವರನ್ನು ಬಲಾತ್ಕಾರಕವಾಗಿರುವಂಥ ಅಸ್ತ್ರಗಳ ಮುಖಾಂತರವಾಗಿ ನಿಯಂತ್ರಿಸಲಾಗ್ತಾ ಇದೆ. ಹಾಗಾಗಿ ಈ ಎರಡೂ ಸಮುದಾಯಗಳ ಐಕ್ಯತೆ ಏನಿದೆಯಲ್ಲ, ಇದು ಮಾತ್ರ ಒಂದು ಭಾರತದ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಬಲ್ಲದು ಮತ್ತು ಪ್ರಜಾಸತ್ತಾತ್ಮಕತೆ ಮತ್ತು ನಮ್ಮ ಸಂವಿಧಾನ ನಮಗೆ ಭರವಸೆ ನೀಡಿರ್ತಕ್ಕಂಥ ಸಮಾಜವಾದಿ ಗಣರಾಜ್ಯ ಮತ್ತು ಸೆಕ್ಯುಲರ್ ಗಣರಾಜ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಆಗ ಮಾತ್ರ ಸಾಧ್ಯ ಆಗಬಲ್ಲದು ಅಂಥೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಮುಸ್ಲಿಮರು ಎಚ್ಚರ ವಹಿಸಬೇಕಾಗಿರುವಂಥದ್ದು ಏನಂತಂದರೆ, ಮತ್ತೆ ನಾನು ಇದನ್ನು ಹೇಳ್ತಾ ಇದ್ದೇನೆ, ಇವತ್ತು ಹಿಂದೂ ಮೂಲಭೂತವಾದಕ್ಕೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಧ್ರುವೀಕರಣ. ಬಹಳ ಸ್ಪಷ್ಟವಾಗಿ ಧ್ರುವೀಕರಣ ಅವರಿಗೆ ಬೇಕಾಗಿದೆ. ಅಂದರೆ ಯಾವುದೇ ಹೆಸರಿನಲ್ಲಿ ಇವತ್ತು ಹಿಂದೂ ವರ್ಸಸ್ ಮುಸ್ಲಿಂ ಎನ್ನುವಂತಹ ನರೇಟಿವ್ಸ್ಗಳನ್ನು ಇವತ್ತು ಈಗಾಗಲೇ ಕ್ರಿಯೇಟ್ ಮಾಡಿದ್ದಾರೆ. ಯಾವುದೇ ಒಂದು ವಿವಾದದ ಇವತ್ತು ದೇವಸ್ಥಾನ, ಮಸೀದೆ, ಹಿಜಾಬ್ ಮತ್ತು ಕೇಸರಿ ಶಾಲು ಮತ್ತು ಹಲಾಲ್ ಕಟ್ ಮತ್ತು ಇನ್ನೆಂಥದ್ದು ಕಟ್ಟೋದು, ಜಟ್ಕಾ ಕಟ್, ಈ ಥರದ ಬೈನರಿ ಆಪೋಸಿಷನ್ಸ್ಗಳನ್ನು, ಮುಖಾಮುಖಿ ವಿಧಾನಗಳನ್ನು, ಈ ಮುಖಾಮುಖಿಯಾಗಿರ್ತಕ್ಕಂಥ ಕೆಲವು ಸಂಗತಿಗಳನ್ನು ಮಂಡಿಸೋದ್ರ ಮುಖಾಂತರವಾಗಿ ನೇರವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಇದಕ್ಕೆ ಇದು ವಿರೋಧ ಎನ್ನುವಂಥ ಮುಖಾಂತರವಾಗಿ ಇಡೀ ದೇಶದೊಳಗೆ ಮುಸ್ಲಿಂ ವರ್ಸಸ್ ಹಿಂದೂ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಮತ್ತು ಈ ಪರಿಕಲ್ಪನೆಯೇ ಕ್ರಮೇಣವಾಗಿ ಮತ್ತೆ ಜನಮಾನಸದಲ್ಲಿ ಬಿತ್ತೋದ್ರ ಮುಖಾಂತರವಾಗಿ ಒಂದು ಐಡಿಯಾಲಜಿಯಾಗಿ ಇದನ್ನು ಪರಿವರ್ತನೆ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಭಾರತ ದೇಶದ ಜನಮಾನಸದೊಳಗೆ ಈ ಥರದ ಒಂದು ಭಾವನೆಯನ್ನು ಬಿತ್ತಲಾಗಿರುವಂಥದ್ದೇನಿದೆಯಲ್ಲ, ಇದು ಫ್ಯಾಸಿಸಮ್ಮಿನ ಯಶಸ್ಸನ್ನು ಸುಲಭ ಮಾಡ್ತದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಈಗಾಗಲೇ ಜನತೆಯನ್ನು ಆಲ್ಮೋಸ್ಟ್ ಭಾರತದ ಜನತೆಯನ್ನು ಆಲ್ಮೋಸ್ಟ್ ಮತೀಯ ಮನಸ್ಸಿನವರನ್ನು ಮಾಡುವುದರಲ್ಲಿ ಭಾರತದ ಇವತ್ತಿನ ಕೋಮುವಾದಿ ಪ್ರಭುತ್ವ ಯಶಸ್ವಿಯಾಗಿದೆ ಎನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಹೀಗೆ ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಇದಕ್ಕೆ ಪ್ರತಿಯಾಗಿ ದೊಡ್ಡ ಪ್ರಮಾದ ಏನಾಗ್ತಾ ಇದ್ದಾರೆ ಅಂತಂದರೆ, ಬಿಕ್ಕಟ್ಟಿನ ಸಂದರ್ಭದಲ್ಲಿರ್ತಕ್ಕಂಥ ಮುಸಲ್ಮಾನರು ಹೆಚ್ಚೆಚ್ಚು ಸೆಕ್ಯುಲರ್ ಆಗುವ ಬದಲಿಗೆ ಹೆಚ್ಚೆಚ್ಚು ಧಾರ್ಮಿಕರಾಗ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಇದು ಅತ್ಯಂತ ಆತಂಕಕಾರಿ ವಿದ್ಯಮಾನ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಧಾರ್ಮಿಕರಾಗುವುದು ಅಪಾಯವಲ್ಲ, ಆದರೆ ಧಾರ್ಮಿಕತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮೂಲಭೂತವಾದಿ ಒಂದು ವ್ಯಾಖ್ಯಾನ ಕ್ರಮದೊಳಗೆ ಗುರುತಿಸಿಕೊಳ್ಳುವಂಥದ್ದು ಏನಿದೆಯಲ್ಲ, ಇದು ಹೆಚ್ಚೆಚ್ಚು ಅಪಾಯ. ಇಸ್ಲಾಮಿನ ಪ್ರಕಾರ ಟೊಪ್ಪಿಗೆ ಹಾಕಲೇಬೇಕಾ
ಹಾಕಲೇಬೇಕಾಗಿಲ್ಲ. ಗಡ್ಡ ಬಿಡಲೇಬೇಕಾಗಿಲ್ಲ. ಹಿಜಾಬ್ ಹಾಕಲೇಬೇಕಾಗಿಲ್ಲ. ಆದರೆ ಇವತ್ತು ಕ್ರೈಸಿಸ್ಸಿಗೆ ಸಿಕ್ಕಾಕೊಂಡಿರುವಂಥ ಮುಸಲ್ಮಾನ ಇವತ್ತು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅಂತಂದರೆ, ಒಂದು ಭದ್ರತೆಯ ಭಾವನೆ, ಅಂದರೆ ಅಭದ್ರತೆಯ ಭಾವನೆ ಅವನಿಗೆ ಬಂದಿರೋದ್ರಿಂದ ಟೊಪ್ಪಿಗೆ ಹಾಕ್ಕೊಳ್ಳೋದ್ರ ಮುಖಾಂತರವಾಗಿ ನನಗೆ ಭದ್ರತೆ ಸಿಗುತ್ತೇನೋ, ಗಡ್ಡ ಬಿಡೋದ್ರ ಮುಖಾಂತರವಾಗಿ ಭದ್ರತೆ ಸಿಗುತ್ತೇನೋ, ಅಥವಾ ನಾವೆಲ್ಲ ಒಂದು ಅಂತ ಅವ್ರು ಹೇಳ್ಕೊಳ್ಳೋದಾದರೆ ನಾನು ನಮ್ಮವರ ಜೊತೆಗೆ ಸೇರಿಕೊಂಡು ನಾನು ನಮ್ಮವರ ಜೊತೆಗೆ ಹೋಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಹೆಚ್ಚು ಮತೀಯ ಆಲೋಚನೆಯ ಮಾಡುವಂತಹ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯವಾಗಿರುವಂತಹ ಮತೀಯವಾದ ಮತ್ತು ಧಾರ್ಮಿಕತೆಯನ್ನು ಮೂಲಭೂತವಾದದ ಕಡೆಗೆ ಒಯ್ತಾ ಇದೆ. ಮುಸಲ್ಮಾನರನ್ನು ಕೂಡ ಮತೀಯವಾದಿಗಳನ್ನಾಗಿ ಮಾಡ್ತಾ ಇದೆ ಎನ್ನುವಂಥದ್ದು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಅಂಥೇಳಿ ನಾನಂತೂ ಅಂದ್ಕೊಳ್ತೇನೆ. ಸೊ ಹಾಗಾಗಿ ಈ ಮುಸ್ಲಿಮರ ಅಸ್ಮಿತೆಯನ್ನು ಸಾಧ್ಯವಾದಷ್ಟು ತೆಳುವಾಗಿಸದೇ ಹೋದರೆ, ಅಥವಾ ಒಂದು ಹೊರಗಡೆಯಿಂದ ಈ ಜನಚಳವಳಿ ಏನಿದೆಯಲ್ಲ, ವರ್ಗ ಚಳವಳಿಯ ಮುಖಾಂತರವಾಗಿ ಮುಸಲ್ಮಾನರು ಮತೀಯವಾದಿಗಳು ಆಗದ ಹಾಗೆ ತಡೆಯುವಂತಹ ಜವಾಬ್ದಾರಿ ಭಾಳ ದೊಡ್ಡದಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮುಖಾಮುಖಿಯಾಗುವಲ್ಲಿ ವಿಫಲವಾಗುವಂತಹ ಒಂದು ಸಮುದಾಯ ಏನಿದೆಯಲ್ಲ, ಅದು ಹತಾಶೆಯ ಯಾವುದೋ ಒಂದು ಬಿಂದುವಿನಲ್ಲಿ ಅದು ಮತೀಯವಾಗಿಯೇ ರಿಯಾಕ್ಟ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಮುಸ್ಲಿಂ ವಿವೇಕ ಎನ್ನುವಂಥದ್ದು ಮತೀಯ ಆಗದ ಹಾಗೆ ಒಳಗಡೆ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂಥ ಸೆಕ್ಯುಲರಿಸ್ಟರು ಅಥವಾ ಪ್ರಜಾಸತ್ತಾತ್ಮಕವಾದಿಗಳು, ಮುಸ್ಲಿಂ ಪ್ರಜಾಸತ್ತಾತ್ಮಕವಾದಿಗಳು ಮತ್ತು ಮುಸ್ಲಿಂ ಸೆಕ್ಯುಲರಿಸ್ಟರು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಬೇಕು, ಅಷ್ಟೇ ಸಮ ಪ್ರಮಾಣದಲ್ಲಿ ಹೊರಗಡೆ ಇರ್ತಕ್ಕಂಥ ಜನಚಳವಳಿಗಳು ಜನಸಂಘಟನೆಗಳಲ್ಲಿ ಮುಸ್ಲಿಮರನ್ನು ಒಳಗೊಳ್ಳುವುದರ ಮುಖಾಂತರವಾಗಿ ನಾವು ಈ ಒಂದು ವಿಪತ್ತಿನಿಂದ ಪಾರಾಗೋದಕ್ಕೆ ಸಾಧ್ಯ ಆಗಬೇಕಾಗಿದೆ ಅಂಥೇಳಿ ನಾನಂತೂ ಭಾವಿಸ್ತೇನೆ. ಸೊ ಇದು ಮುಸ್ಲಿಮರನ್ನು ರಕ್ಷಣೆ ಮಾಡುವಂತಹ ವಿಧಾನ ಮಾತ್ರ ಅಲ್ಲ, ಭಾರತದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ವರ್ಗ ಚಳವಳಿಯನ್ನು ಬಲಗೊಳಿಸುವಂತಹ ವಿಧಾನ ಕೂಡ ಹೌದು. ಮುಸ್ಲಿಮರನ್ನು ಸಮ ಪ್ರಮಾಣದಲ್ಲಿ ಒಳಗೊಳ್ಳದೆ ಹೋದರೆ ಭಾರತದ ವರ್ಗ ಚಳವಳಿ ತಕ್ಕ ಮಟ್ಟಿಗೆ ಅದು ಅಪೂರ್ಣವಾಗುತ್ತೆ ಮತ್ತು ಕೋಮುವಾದಕ್ಕೆ ಒಳಗೊಳ್ಳದೆ ಹೋದರೆ ಕೋಮುವಾದಕ್ಕೆ ಮುಸ್ಲಿಮರನ್ನು ತಳ್ಳಿದಂತೆ ಆಗ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿಯೂ ಕೂಡ ಈ ಒಂದು ಭಾರತದ ಕಮ್ಯುನಿಸ್ಟರ ಮೇಲೆ ಇಂಥದ್ದೊಂದು ಚಾರಿತ್ರಿಕವಾಗಿರುವಂತಹ ಸವಾಲನ್ನು ತಮ್ಮ ಹೆಗಲ ಮೇಲೆ ಇಟ್ಟುಕೊಳ್ಳುವಂತಹ ಕಾಲ ಆಗಿದೆ ಅಂಥೇಳಿ ನಾನಂತೂ ಅಂದ್ಕೊಳ್ತೇನೆ. ಸೊ ಹೀಗಾಗಿ ಇವತ್ತು ಮುಸ್ಲಿಮರನ್ನು ಸಾಧ್ಯವಾದಷ್ಟು ಸೋಷಿಯಲ್ ಡೆಮಾಕ್ರೆಟಿಕ್ ಸ್ಪೇಸ್ನಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಹೊರಗಿನವರು ಯೋಚನೆ ಮಾಡೋದಾದರೆ, ಮುಸಲ್ಮಾನರು ಸ್ವ ಇಚ್ಛೆಯಿಂದ ಸೋಷಿಯಲ್ ಮತ್ತು ಡೆಮಾಕ್ರೆಟಿಕ್ ಸ್ಪೇಸಿಗೆ ಹೆಜ್ಜೆ ಇಡಬೇಕು, ಪ್ರವೇಶ ಮಾಡಬೇಕು ಅನ್ನುವಂಥದ್ದು ಕೂಡ ಅವರು ಭಾವಿಸಬೇಕು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಹಳ ಸ್ಪಷ್ಟವಾಗಿ ಈ ಸೆಕ್ಟೇರಿಯನ್ ಅಪ್ರೋಚೇನೆ, ಅಂದರೆ ಸೆಕ್ಟೇರಿಯನ್ ಆಗೋದ್ರ ಕಡೆಗೆ ಹೋಗ್ತಾ ಇದ್ದಾರಲ್ಲ, ಹೀಗೆ ಆಗದಂತೆ ತಡೆಯೋದಕ್ಕಾಗಿ ಇವತ್ತು ಮುಸಲ್ಮಾನರು ಬೇರೆ ಬೇರೆ ಸಂಘಟನೆಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೋಬೇಕಾಗಿದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಒಂದು ಸಂಘಟನೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಸಂಘಟನೆಯಲ್ಲಿ ಸಾಹಿತ್ಯಕ್ಕೆ ಏನೇನು ಸಂಬಂಧ ಇರಲಾರ್ದಂಥವರು ಎಷ್ಟೋ ಜನ ಸದಸ್ಯರಾಗಿದ್ದಾರೆ. ಸಾಹಿತ್ಯಕ್ಕೆ ಅವ್ರಿಗೆ ಸಂಬಂಧವೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನನಗೆ ಭಾಳ ಚೆನ್ನಾಗಿ ಗೊತ್ತಿರೋದಂತರೂ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಅದು ಲಿಂಗಾಯತರ ಸಾಹಿತ್ಯ ಪರಿಷತ್ತು ಅನ್ನುವಷ್ಟು ಮಟ್ಟಿಗೆ ಅದು ಲಿಂಗಾಯತರು ಅದರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರು ಆಗಿಬಿಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಇದು ಪ್ರಜ್ಞಾಪೂರ್ವಕವಾಗಿ ಲಿಂಗಾಯತರೇ ಅಲ್ಲಿ ಅಧ್ಯಕ್ಷರಾಗೋದಕ್ಕೆ, ಜಿಲ್ಲಾ ಅಧ್ಯಕ್ಷರಾಗೋದಕ್ಕೆ, ತಾಲೂಕು ಅಧ್ಯಕ್ಷರಾಗೋದಕ್ಕೆ, ಓಟುಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅಲ್ಲಿ ಅವರವರೇ ಜಾತಿ ಸಮುದಾಯದ ಹಿನ್ನೆಲೆಯಲ್ಲಿ, ಅಥವಾ ಲಿಂಗಾಯತರಂದರೆ ಒಂದೇ ಜಾತಿ ಮಾತ್ರ ಹೇಳ್ತಾ ಇದ್ದೀನಿ ಅಂತಲ್ಲ, ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದರೆ ಉಪಜಾತಿಗಳ ಮಟ್ಟಿಗೂ ಕೂಡ ಹೋಗಿದೆ. ಎಲ್ಲಿ ಬಣಜಿಗರಿದ್ದಾರೋ ಅಲ್ಲಿ ಬಣಜಿಗರ ಮೆಂಬರ್ಶಿಪ್ ಜಾಸ್ತಿ ಆಗ್ತದೆ, ಅಥವಾ ಈ ರೀತಿಯಾಗಿ ಜಾತಿ ಆಧಾರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವಗಳು ಆಗ್ತಾ ಇರುವಂತಹ ವಾಸ್ತವವನ್ನು ಅರ್ಥ ಮಾಡಿಕೊಂಡ್ರೆ ಯಾಕೆ ಮುಸಲ್ಮಾನರು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದೂರ ಇರಬೇಕು? ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರಾಗಬೇಕಾಗಿರುವಂಥದ್ದು ಸಾಹಿತ್ಯಿಕ ಕಾಳಜಿಯಿಂದ ಆಗಬೇಕು ಎನ್ನುವಂಥದ್ದು ಮೊದಲನೇದಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇದರಲ್ಲಿ ಸಮಸ್ಯೆ ಏನಿಲ್ಲ. ಎಷ್ಟೋ ಜನ ಸಾಹಿತಿಗಳು ಅದ್ಭುತವಾದ ರಚನೆಯನ್ನು ಕನ್ನಡದ ಸಾಹಿತ್ಯದ ಜಗತ್ತಿಗೆ ಮುಸ್ಲಿಂ ಸಾಹಿತಿಗಳ ಕೊಡುಗೆ ಅಂತ ಹೇಳೋದಕ್ಕೆ ಭಾಳ ದೊಡ್ಡ ಸಂಗತಿಗಳಿದ್ದಾವೆ. ನಾನು ಹೇಳಬಾರ್ದಂತನಲ್ಲ, ಅನೇಕ ಜನ ಮುಸ್ಲಿಂ ಬರಹಗಾರರು ಬರಿತಾ ಇದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸೇರಿದ್ರು ತುಂಬ ಒಳ್ಳೆಯದು. ಆದರೆ
ಈ ಇನ್ನೊಂದು ಪ್ರಮಾಣ ಇದೆಯಲ್ಲ, ಅಂದರೆ ನಮ್ಮ ಪಾರ್ಟಿಸಿಪೇಷನ್ ಎದ್ದು ಕಾಣಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿಯೂ ಕೂಡ ಮುಸ್ಲಿಮರು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪರ ಚಳುವಳಿಗಳು, ಬೇರೆ ಬೇರೆ ಸಂಘಟನೆಗಳು ಅಥವಾ ಭಾಷಿಕ ಚಳುವಳಿ ಆಗಲಿ, ಈವನ್ ರೈತ ಚಳುವಳಿ ಆಗಲಿ, ಅದು ಅಷ್ಟು ಮಾತ್ರವಲ್ಲ, ಆಯಾಯ ಊರಿನ ಯಾವುದೋ ಸುಧಾರಣಾವಾದಿ ಹೋರಾಟಗಳು, ಅದೇ ಊರಿನ ಯಾವುದಾದ್ರು ಯುವಕರ ಸಂಘ, ಯುವತಿಯರ ಸಂಘ, ಈ ಥರದ ಸಣ್ಣ ಪುಟ್ಟ ಸಂಘಟನೆಗಳಲ್ಲಿ ಆದರೂ ಕೂಡ ಮುಸಲ್ಮಾನರು ಅಂದರೆ ಜಾತ್ಯತೀತ ನೆಲೆಯೊಳಗೆ, ಅಂದರೆ ಕೇವಲ ಬರೀ ಮುಸ್ಲಿಮರು ಒಂದು ಘೆಟೋಸನ್ನು ಕ್ರಿಯೇಟ್ ಮಾಡಿಕೊಂಡು, ಗಲ್ಲಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಲ್ಲಿನೇ ಇರುವ ಬದಲಾಗಿ ಆಯಾ ಭಾಗದಲ್ಲಿರ್ತಕ್ಕಂಥ ಮಧ್ಯಮ ವರ್ಗ, ಆಯಾ ಭಾಗದಲ್ಲಿರ್ತಕ್ಕಂಥ ಅಷ್ಟಿಷ್ಟು ಓದಿಕೊಂಡಿರ್ತಕ್ಕಂಥ ಮುಸ್ಲಿಮರು ಈ ಥರದ ಸುಧಾರಣಾವಾದಿ ಚಳುವಳಿಯ ಮುಖಾಂತರವಾಗಿ ಆದರೂ ಕೂಡ ಕನಿಷ್ಠ ಪಕ್ಷ ಅಲ್ಲಿ ಆದರೂ ನಾನು ಹೇಳ್ತೇನೆ ಮೊದಲ ಆದ್ಯತೆ ವರ್ಗ ಚಳುವಳಿಯಲ್ಲಿ ತೊಡಗಿಸ್ಕೋಬೇಕು. ಇದು ಆಗಲಿಲ್ಲ ಅಂತಂದರೆ ಕನಿಷ್ಠ ಮಟ್ಟಕ್ಕೆ ಸುಧಾರಣಾವಾದಿ ಚಳುವಳಿಯ ಮುಖಾಂತರವಾಗಿ ಆದರೂ ಕೂಡ ಮುಸ್ಲಿಮರು ಮೇನ್ ಸ್ಟ್ರೀಮನ್ನು ಅಂದರೆ ಡೆಮಾಕ್ರೆಟಿಕ್ ಸ್ಪೇಸ್ನಲ್ಲಿ ಎಂಟ್ರಿ ತೆಗೆದುಕೊಳ್ಳುವಂಥದ್ದು ಅಗತ್ಯ ಇದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಹಾಗಾಗಿ ಸಾಧ್ಯವಿರುವಲ್ಲೆಲ್ಲ ಸಾಧ್ಯವಿರುವವರು ಸಾಧ್ಯವಿರುವಷ್ಟನ್ನಾದರೂ ಸಾಧಿಸಲು ಸಾಧ್ಯವಾದರೆ ಖಂಡಿತವಾಗಿಯೂ ಕೂಡ ಈ ಕೋಮುವಾದಿ ಅಪಾಯವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತು ಹೇಳ್ತಾ, ಇವತ್ತು ಮುಸಲ್ಮಾನರನ್ನು ಮೇನ್ ಸ್ಟ್ರೀಮಿಂದ ಬೇರೆ ಮಾಡಲಾಗ್ತಾ ಇದೆ. ಆದರೆ ಬೇರೆಯಾಗುವುದಲ್ಲ, ಬೇರೆಯಾಗುವುದರ ಬದಲಿಗೆ ಬೆರೆತುಕೊಳ್ಳುವ ಆಲೋಚನೆಯನ್ನು ಮಾಡಬೇಕು, ಬೆರೆತುಕೊಳ್ಳುವ ವಿಧಾನವನ್ನು ಇವತ್ತು ನಾವು ಕಂಡುಹಿಡ್ಕೋಬೇಕು ಎನ್ನುವಂಥದ್ದನ್ನು ನಾವು ಭಾವಿಸಬೇಕು. ಹಾಗಾಗಿ ಇವತ್ತು ಮುಸ್ಲಿಮರ ಹಿತ ಅಂತ ನಾವು ಅದನ್ನು ಏನು ಹೇಳ್ತಾ ಇದ್ದೇವೆ, ಇದು ಮುಸ್ಲಿಮರ ಹಿತ ಅನ್ನುವಂಥದ್ದು ಯಾರಾದರೂ ಯೋಚನೆ ಮಾಡಿದರೆ, ಇದು ಮುಸ್ಲಿಮರ ಹಿತ ಎನ್ನುವಂಥದ್ದು ಅದು ರಾಷ್ಟ್ರದ ಹಿತದಲ್ಲಿದೆ. ಮತ್ತು ವರ್ತಮಾನದ ರಾಷ್ಟ್ರದ ಹಿತ ಅನ್ನುವಂಥದ್ದು ಏನಿದೆಯಲ್ಲ, ಅದು ಮುಸ್ಲಿಮರ ಹಿತದ ಮೂಲಕವೂ ಕೂಡ ವ್ಯಕ್ತವಾಗುವ ಸಂಗತಿಯಾಗಿದೆ ಅಂಥೇಳಿ ನಾನಂತೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಈ ವಿಚಾರದಲ್ಲಿ ನನಗೆ ಗೊಂದಲ ಎನ್ನುವಂಥದ್ದು ಇಲ್ಲ. ಇದನ್ನು ಮತ್ತೊಮ್ಮೆ ನಾನು ರಿಪೀಟ್ ಮಾಡಿ ಹೇಳ್ತೇನೆ, ಮುಸ್ಲಿಮರ ಹಿತ ಎನ್ನುವಂಥದ್ದು ಅದು ಖಂಡಿತವಾಗಿಯೂ ಕೂಡ ರಾಷ್ಟ್ರದ ಹಿತದಲ್ಲಿದೆ. ಅಂತೆಯೇ ವರ್ತಮಾನದ ರಾಷ್ಟ್ರದ ಹಿತವು ಮುಸ್ಲಿಂ ಹಿತದ ಮೂಲಕ ವ್ಯಕ್ತವಾಗುವ ಸಂಗತಿಯಾಗಿದೆ ಎನ್ನುವಂಥದ್ರ ಬಗ್ಗೆ ನನಗೆ ಇವತ್ತು ತಕರಾರಿಲ್ಲ. ಹಾಗಾಗಿ ಮುಸ್ಲಿಮರನ್ನು ಇವತ್ತು ಕೆರಳಿಸಲಾಗ್ತಾ ಇದೆ, ಅವಮಾನಿಸಲಾಗ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇವತ್ತು ಭಾರತದ ಮುಸ್ಲಿಮರು, ಕರ್ನಾಟಕದ ಮುಸಲ್ಮಾನರು ಬಹುತೇಕವಾಗಿ ತಾಳ್ಮೆಯ ಮೂಲಕ, ವಿವೇಕದ ಮೂಲಕ, ಸಹನೆಯ ಮೂಲಕ ಇವತ್ತು ಪ್ರತಿಕ್ರಿಯೆಯನ್ನು ತೋರ್ತಾ ಇದ್ದಾರೆ. ಇದು ಕೂಡ ನಾನು ಈ ನಾಡಿನ ಮುಸಲ್ಮಾನರನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಬಹುಸಂಖ್ಯಾತ ಮುಸಲ್ಮಾನರು ಸಹನಶೀಲರಾಗಿದ್ದಾರೆ, ತಾಳ್ಮೆಯಿಂದ ವರ್ತಿಸ್ತಾ ಇದ್ದಾರೆ. ಕೋಮುವಾದಿಗಳು ಬೀಸಿರ್ತಕ್ಕಂಥ ಒಂದು ಮೋಸದ ಜಾಲದಲ್ಲಿ, ಅಂದರೆ ಪ್ರವೋಕ್ ಮಾಡುವಂತಹ ಜಾಲದಲ್ಲಿ ಇವತ್ತು ಇವರು ಬಲಿಯಾಗಿಲ್ಲ, ಇವತ್ತು ವಿವೇಕದಿಂದ ವರ್ತಿಸ್ತಾ ಇದ್ದಾರಲ್ಲ. ಹೀಗೆ ವಿವೇಕದಿಂದ ವರ್ತಿಸುವುದರ ಮುಖಾಂತರವಾಗಿ ಸಮಾಜದ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಮುಸಲ್ಮಾನರಿಗೂ ಕೂಡ ನಾನು ಈ ವೇದಿಕೆಯಿಂದ ನಾನು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಮಾತುಗಳನ್ನು ಇಷ್ಟೇ ಹೇಳಿ ನಾನು ಮಾತು ಮುಗಿಸೋದಿಲ್ಲ. ಮುಸಲ್ಮಾನರಲ್ಲಿರ್ತಕ್ಕಂಥ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಮುಸ್ಲಿಮರ ಸ್ಥಿತಿಗತಿ ಬಗ್ಗೆ ನಾವು ಯೋಚನೆ ಮಾಡುವಾಗ ಇದನ್ನು ನಾನು ಪ್ರಸ್ತಾಪ ಮಾಡಲೇಬೇಕು. ಮುಸ್ಲಿಮರಲ್ಲಿ ಜಾತಿ ಪ್ರಜ್ಞೆ ಇದೆ. ಮುಸ್ಲಿಮರಲ್ಲಿ ಜಾತಿ ಪ್ರಜ್ಞೆ ಸಂಪೂರ್ಣವಾಗಿ ನಾಶವಾಗಿಲ್ಲ. ಮುಸ್ಲಿಮರು ಜಾತಿವಾದಿಗಳಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಸ್ಲಾಮಿನಲ್ಲಿ ಜಾತಿವಾದ ಇಲ್ಲ. ಆದರೆ ಭಾರತದ, ಕರ್ನಾಟಕದ ಮುಸಲ್ಮಾನರಲ್ಲಿ ಆ ಮಟ್ಟಿಗೆ ಜಾತಿ ಮನೋಭಾವ ಏನಿದೆಯಲ್ಲ ಸಂಪೂರ್ಣವಾಗಿ ನಾಶ ಆಗಿಲ್ಲ. ಇದಕ್ಕೆ ಒಂದು ಉದಾಹರಣೆ, ಎದ್ದು ಕಾಣುವಂಥ ಉದಾಹರಣೆ ಏನಿದೆಯಲ್ಲ, ಮೊನ್ನೆ ಹೈದರಾಬಾದಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ, ಅಂತರ್ಜಾತಿ ವಿವಾಹದ ಒಂದು ನೆಪದೊಳಗೆ ಮುಸ್ಲಿಂ ಹುಡುಗಿಯನ್ನು ಪ್ರೀತಿಸಿದಾನೆ ಅಥವಾ ಮದುವೆಯಾಗಿದ್ದನೋ ಏನೋ ಗೊತ್ತಿಲ್ಲ, ಕಾರಣಕ್ಕಾಗಿ ಆ ಹುಡುಗಿಯನ್ನು ಪ್ರೀತಿಸಿದ ಒಬ್ಬ ದಲಿತ ಹುಡುಗನನ್ನು ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿದವರು ಆ ಮುಸ್ಲಿಂ ಐಡೆಂಟಿಟಿಯನ್ನು ಇರ್ತಕ್ಕಂಥವ್ರು. ಹಾಗಾಗಿ ಮುಸ್ಲಿಮರು ಅಂತ ನಾವು ಹೇಳಬೇಕಾಗುತ್ತೆ. ಈ ಒಂದು ಭಾವನೆ ಏನಿದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಇದು ಮುಸಲ್ಮಾನರಲ್ಲಿ ನಾಶ ಆಗಲೇಬೇಕು, ಇದು ಹೊರಟು ಹೋಗಲೇಬೇಕು. ದಲಿತ ವಿರೋಧಿಯಾಗಿರುವಂತಹ ಮುಸ್ಲಿಂ ತಿಳುವಳಿಕೆ ಏನಿದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಅಪಾಯಕಾರಿಯಾದದ್ದು, ಇದು ನಾಶವಾಗಲೇಬೇಕಾದದ್ದು. ಅಂತಹ ದಲಿತ ವಿರೋಧಿ ಪ್ರಜ್ಞೆ ಏನಾದರೂ ಮುಸಲ್ಮಾನರಲ್ಲಿ ಇದ್ದರೆ ಇದನ್ನು ಸಾರಾಸಗಟಾಗಿ ಸ್ಪಷ್ಟ ನುಡಿಗಳಲ್ಲಿ ನಾವು ಖಂಡಿಸಬೇಕಾಗುತ್ತೆ.
ಮುಸಲ್ಮಾನರು ದಲಿತ ವಿರೋಧಿಗಳಾದರೆ ಖಂಡಿತವಾಗಿಯೂ ಕೂಡ ಅವರು ನಿಸಲವಾಗಿಯೂ ಮುಸಲ್ಮಾನರು ಅಲ್ಲ, ಅವರು ಜಾತ್ಯತೀತರು ಅಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಮುಸಲ್ಮಾನರ ನಿಜವಾದ ಅರ್ಹತೆ ಏನು ಅಂತಂದರೆ ಇವತ್ತು ಜಾತ್ಯತೀತವಾದಿಗಳಾಗುವುದು ಅಂತ ಅನ್ನೋದಾದರೆ ದಲಿತರ ಬಗೆಗಿನ ವಿರೋಧವನ್ನು, ಜಾತಿ ಮನೋಭಾವವನ್ನು ಅವರು ತೆಗೆದುಹಾಕಬೇಕಾಗುತ್ತೆ. ಮತ್ತು ಕೇವಲ ದಲಿತರ ಬಗೆಗಿನ ಜಾತಿ ಮನೋಭಾವ ಮಾತ್ರವಲ್ಲ, ಕೆಳ ಸಮುದಾಯಗಳು ಮುಸ್ಲಿಮರಲ್ಲಿನೇ ಅನೇಕ ಕೆಳಜಾತಿಗಳಿದ್ದಾವೆ. ಈಗ ಪಿಂಜಾರರು, ನದಾಫರು, ದರ್ವೇಶಿಗಳು, ಚಪ್ಪರ್ ಬಂದರು, ಈ ಥರ ಅನೇಕ ಜಾತಿಗಳಿದ್ದಾವೆ. ಇವರ ನಡುವೆ ತಕ್ಕ ಮಟ್ಟಿಗೆ ಕೊಡುಕಳೆ ಅನ್ನುವಂಥದ್ದು ಇವತ್ತು ನಡೀತಾ ಇದೆ, ಇಲ್ಲ ಅಂತಲ್ಲ. ಆದರೆ ಸಾರಾಸಗಟಾಗಿ ಎಲ್ಲ ಮುಸ್ಲಿಮರು ಒಂದೇ ಎನ್ನುವಂತಹ ತಿಳುವಳಿಕೆ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ. ಆದರೆ ಇದು ಬರಬೇಕಾಗಿದೆ ಎಲ್ಲರೂ ಮುಸ್ಲಿಮರೇ ಅಂಥೇಳಿ ಬರೋದ್ರ ಮುಖಾಂತರವಾಗಿ ಆನಂತರ ಎಲ್ಲರೂ ಮನುಷ್ಯರೇ ಅನ್ನುವಂಥ ವಿಚಾರ ಬರೋದಾದರೆ ತುಂಬ ಸಂತೋಷ. ಈ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲಿಗೆ ಭಾರತದ ಮತ್ತು ಕರ್ನಾಟಕದ ಮುಸ್ಲಿಮರಲ್ಲಿರ್ತಕ್ಕಂಥ ಜಾತಿ ಮನಸ್ಸೇನಿದೆಯಲ್ಲ, ಇದು ನಾಶ ಆಗಬೇಕಾಗುತ್ತೆ. ಜಾತಿ ಪ್ರಜ್ಞೆ ಅನ್ನುವಂಥದ್ದು ನಾಶ ಆಗಬೇಕಾಗುತ್ತೆ. ಮತ್ತು ಈ ವೇದಿಕೆಯಿಂದ ಹೈದರಾಬಾದಿನಲ್ಲಿ ನಡೆದಿರ್ತಕ್ಕಂಥ ದಲಿತ ಯುವಕನ ಕೊಲೆಯನ್ನು ನಾನು ಕಟುವಾಗಿ ಖಂಡಿಸೋದಕ್ಕೆ ಈ ವೇದಿಕೆಯನ್ನು ನಾನು ಬಳಸ್ಕೊಳ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಿ ಇಷ್ಟನ್ನು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನನ್ನ ಎಲ್ಲ ಸಂಗಾತಿಗಳಿಗೆ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಸಂಗಾತಿಗಳಿಗೆ ವಂದಿಸಿ, ನಾನು ಆಗಲೇ ಪ್ರಯತ್ನ ಮಾಡ್ತೀನಿ ಅಂತಂದೆ, ಸಕ್ಸಸ್ ಆಗ್ತೀನಿ ಅಂತ ಹೇಳಲಿಲ್ಲ. ಏನಂತಂದರೆ ಭಾಷಣ ಮಾಡೋದು ಅಂತ ನಾನು ಹೇಳಿದ್ನಲ್ಲಿ, ನಾನು ಇದೇ ಗರಡಿ ಮನೆಯನ್ನು ಬೆಳೆದವರಾಗಿರೋದ್ರಿಂದ ಎಷ್ಟೇ ಪ್ರಯತ್ನ ಪಟ್ಟು ಟಿಪ್ಪಣಿಗಳನ್ನು ಇಟ್ಕೊಂಡು ಅಕಾಡೆಮಿಕ್ ಶೈಲಿಯಲ್ಲಿ ಮಾತಾಡಬೇಕಂತ ಹೊರಟೋದ್ರೂ ಕೂಡ ಕೊನೆಗೆ ನಮಗೆ ವರ್ಗ ಚಳವಳಿ ಕಟ್ಟುವಂತಹ ಉತ್ಸಾಹದ ಆ ಭಾಷೆ, ಆ ಓಘ ಅದು ಸಹಜವಾಗಿಯೇ ಬಂದ್ಬಿಡ್ತದೆ. ಹಾಗಾಗಿ ನಾನು ಉಪನ್ಯಾಸ ಮಾಡುವಂತಹ ಶೈಲಿಗೆ ಪ್ರಯತ್ನಪಟ್ಟೆ, ಕೊನೆಗೆ ಭಾಷಣ ಮಾಡುವಂಥ ಶೈಲಿಯಲ್ಲಿನೇ ನನ್ನ ಭಾಷಣ ಮುಗಿಸಬೇಕಾದ ಪರಿಸ್ಥಿತಿ ಬಂತು. ಇದನ್ನು ತಾವು ಮನ್ನಿಸ್ತೀರಿ ಅಂತ ಅಂದುಕೊಳ್ತಾ ನಾನು ಪ್ರಸ್ತಾಪಿಸಿರ್ತಕ್ಕಂಥ ಅನೇಕ ತಾತ್ವಿಕ ಅಂಶಗಳ ಬಗ್ಗೆ, ಸಂಗತಿಗಳ ಬಗ್ಗೆ ತಾವೆಲ್ಲರೂ ಕೂಡ ಯೋಚನೆ ಮಾಡ್ತೀರಿ ಅಂತ ಭಾವಿಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಸ್ಲಿಮರ ಬಗೆಗಿನ ಸಾಂಸ್ಕೃತಿಕ ವಿಚಾರ ಆಗಿರ್ಬೋದು ಮತ್ತು ಒಟ್ಟು ಮುಸ್ಲಿಮರು ಒಳಗೊಳ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ ಬಹಳ ವಿಸ್ತೃತವಾಗಿ ಮಾತಾಡಿದಂಥ ಪೀರ್ ಬಾಷರವರಿಗೆ ಧನ್ಯವಾದಗಳು. ಈಗ ಗೋಷ್ಠಿಯ ಕೊನೆಯದಾಗಿ ಅಂದರೆ ಅಧ್ಯಕ್ಷೀಯ ಮಾತು ನಮ್ಮ ಹಿರಿಯ ಹೋರಾಟಗಾರರು, ಕನ್ನಡದ ಕಥೆಗಾರರಲ್ಲಿ ಒಬ್ಬರಾದಂಥ ಕೆ ನೀಲಾರವರು ಈಗ ಒಟ್ಟು ಈ ಕರ್ನಾಟಕದ ಮುಸ್ಲಿಮರ ಸ್ಥಿತಿಗತಿಯ ಕುರಿತಾಗಿ ಕೊನೆಯದ ಅಧ್ಯಕ್ಷೀಯ ನುಡಿಗಳನ್ನು ಈಗ ನಮ್ಮ ಜೊತೆ ಮಾತಾಡಲಿದ್ದಾರೆ. ಟೈಮು ಆಗ್ಲತ್ತದ, ಹಾಗಾಗಿ ನಾನು ಹೆಚ್ಚು ನಿಮ್ಮ ಸಹನೆಗೆ ಸವಾಲು ಹಾಕೋದಿಲ್ಲ. ಬಹಳ ಜಲ್ದಿ ಕೆಲವು ಮಾತು ನಿಮ್ಮೊಂದಿಗೆ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ए दुनिया आखिर फ़ानी है, उठ बांध कमर क्या करना है, फिर देख खुदा क्या करता है. ಒಬ್ಬ ಸೂಫಿ ಈ ಹಾಡು ಹಾಡ್ತಾ ಮನೆ ಮನೆ ಮುಂದೆ ಬರ್ತಿದ್ದ. ಈ ದುನಿಯಾ ಒಂದು ನಶ್ವರಾದ, ಯಾಕೆ ಸುಮ್ಮನೆ ಚಿಂತೆ ಮಾಡ್ತಿ, ಈ ಬದುಕು ಸಹಿತ ಈ ಪ್ರಾಣವೂ ಸಹಿತ ಒಂದಿನ ಗ್ಯಾರಂಟಿ ಹೋಗೋದದ, ಸಾವು ಬೆನ್ನಿ ಕಟ್ಕೊಂಡು ಹುಟ್ಟಿದ್ದೀವಿ, ಯಾಕೆ ಹೆದರ್ತಿ, ಎದ್ದು ನಿಲ್ಲು ಟೊಂಕ ಕಟ್ಟು, ಎದ್ದು ನಿಲ್ಲು ಟೊಂಕ ಕಟ್ಟು, ಆಮೇಲೆ ನೋಡು ಆ ಖುದಾನು ನಿನಗೇನೂ ಮಾಡಲ್ಲ ಅಂತ. ದೇವರಿಗೆ ಸವಾಲು ಹಾಕುವಂಥ ಒಂದು ಬಹಳ ದೊಡ್ಡ ಪರಂಪರೆಯ ಕನ್ನಡದ ನೆಲ ನನ್ನದು. ವಚನಕಾರರು ಹೇಳ್ತಾರೆ, ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ದೇವರಿಗೆ ಸವಾಲು ಹಾಕುವಂಥ ಪರಂಪರೆಯ ಹಿನ್ನೆಲೆಯಲ್ಲಿ ಬಂದಂಥ
ಕನ್ನಡದ ನೆಲ ಇವತ್ತು ಅನೇಕ ಕಾರಣದಿಂದ ನಲುಗ್ತಾ ಇರೋದ್ರ ಬಗ್ಗೆ ನಮಗೂ ನಿಮಗೂ ಎಲ್ರಿಗೂ ಸಹಜವಾಗಿಯೇ ಒಂದು ಆತಂಕ ಅದ. ಮುಂಜಾನೆಯಿಂದ CPIM ಪಕ್ಷದ ರಾಜ್ಯದ ಈ ಸಮಾವೇಶದ ಹಿನ್ನೆಲೆ ಒಳಗ ಭಾಳಷ್ಟು ಜನ ತಮ್ಮ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಾರ. ಇವತ್ತಿನ ಈ ಮಹತ್ವದ ಗೋಷ್ಠಿಯಲ್ಲಿ ಹನೀಫ್ ಅವರು ಹೇಳಿದಂಥ ಈ ಸಾಂಸ್ಕೃತಿಕ ಬಹು ಆಯಾಮಗಳು ನಮ್ಮ ಮುಂದೆ ಇಟ್ಟರು. ನನಗೆ ಬಹಳ ಮುಖ್ಯ ಅನ್ನಿಸ್ತು. ನನಗೆ ಯಾವಾಗಲೂ ನೆನಪಾಗ್ತದೆ, ಇನ್ನೂ ಭಾಳಷ್ಟವ ನನ್ನ ಈ RSSನವರು ಅವರು ಇವರು ಎಲ್ಲ ಸಾಮಾನ್ಯ ಜನರ ಜೊತೆಗೆ ಮಾತಾಡ್ತಿರ್ತಾರೆ. ಹಾಂ, ಸೂಫಿ ಸಂತ ಪರಂಪರೆ ಹೇಳ್ತೀವಿ, ನೀವಾದ್ರೆ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡ್ತೀವಿ, ಅವ್ರು ನೋಡ್ರಿ ಅವ್ರೇನಾದರೂ ನಮ್ಮ ದೇವ್ರಿಗೆ ಬರ್ತಾರ ಅಂತ ಮಾತಾಡ್ತಾರೆ. ಯಾವಾಗಲೂ ಕೆಣಕ ಕೆಲಸ ಮಾಡ್ತಿರ್ತಾರೆ. ಇಂಥದ್ದಕ್ಕೆಲ್ಲ ನಮ್ಮ ನೆಲದೊಳಗೆ ಭಾಳಷ್ಟು ಉತ್ತರಗಳವ. ನೀವಲ್ಲೆಲ್ಲೋ ಬಿಜಾಪುರಕ್ಕೆ ಹೋಗ್ರಿ, ನಮ್ಮ ಮುಸ್ಲಿಂ ಹೆಣ್ಮಕ್ಳ ಮನೆ ಒಳಗೆ ಒಂದು ಲಕ್ಷ್ಮೀ ಮಾಡ ಅಂತ ಸಿಗ್ತದೆ. ಅಲ್ಲೊಂದು ದೀಪ ಹಚ್ಚಿ ಹೂವಿನ ಹಾರ ಹಾಕಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ನೀವು ಎಲ್ಲಾದರೂ ಹೋಗ್ರಿ, ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯದ ಒಳಗನು. ನಮ್ಮಲ್ಲಿ ನೀವು ಗುಲ್ಬರ್ಗಾಕ್ಕೆ ಬಂದ್ರೆ ನಮ್ಮ ಖ್ವಾಜಾ ಬಂದೆ ನವಾಜ್ ಗೇಸುದರಾಜ ದರ್ಗಾದು ಉರುಸು ನಡೀತು ಅಂದ್ರೆ ಶರಣಬಸಪ್ಪ ಅಪ್ಪನ ಗುಡಿಯಿಂದ ಅಲ್ಲಿ ನೈವೇದ್ಯ ಹೋಗ್ತದೆ. ಇಲ್ಲಿ ಜಾತ್ರೆ ಶುರುವಾದ್ರೆ ಅಲ್ಲಿಂದ ಗಂಧ ಇಲ್ಲಿಗೆ ಬರ್ತದೆ. ಈ ಕೊಡುಕೊಳ್ಳುವಿಕೆ ಅದಲ್ರಿ, ಇದು ಈ ಸರ್ಕಾರಗಳು ಎಷ್ಟು ಬರ್ತಾವ, ಎಷ್ಟು ಹೋಗ್ತಾವ, ಯಾವ ಬಿದ್ದು ಹೋಗ್ತಾವ, ಇದು ನಿಲ್ಲಲ್ಲ. ಭಾಳ ಅದರ ಮಧ್ಯದೊಳಗೆ ಡಿಸ್ಟರ್ಬ್ ಮಾಡ್ತಾರೆ, ನಮಗೊಂದು ತಲ್ಲಣಗೊಳಿಸ್ತಾರೆ. ಬೇಕಾದಷ್ಟು ಇಂಥದಕ್ಕೆ ನಮ್ಮಲ್ಲಿ ಉದಾಹರಣೆಗಳು ಸಿಗ್ತವ. ಗುಲ್ಬರ್ಗಾದೊಳಗೆ ರಾಣೇಶ್ ಪೀರ್ ದರ್ಗಾ ಅದ. ರಾಣೇಶ್ ಪೀರ್ ದರ್ಗಾ ರುಕ್ಮುದ್ದೀನ್ ತೋಲಾ ಖ್ವಾಜಾ ಬಂದೆ ನವಾಜ್ ಗೇಸುದರಾಜ್ ಅವರ ಕಾಂಟೆಂಪರರಿ. ಅವರು ಅಲ್ಲಾಹನ ಬಗ್ಗೆ ಎಷ್ಟು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಅಲ್ಲಿ ಖ್ವಾಜಾ ಬಂದೆ ನವಾಜ್ ಬಂದು ನೋಡ್ತಾರ, ಅರೇ ನೀ ನನಗಿಂತ ಇಷ್ಟೊಂದು ಹೆಚ್ಚು ಇದರಿಂದ ಅಲ್ಲಾಹಗೆ ತಪಸ್ಸು ಮಾಡ್ತೀಯಲ್ಲ, ನನಗಿಂತಲೂ ಒಂದು ತೊಲೆ ನೀವು ಮುಂದಿದ್ದಿ ಅಂತ. ಅವತ್ತಿಂದ ರುಕ್ಮುದ್ದೀನ್ ತೋಲಾ ಅಂತಲೇ ಹೆಸರು ಬಂತು. ಆತನ ಗೆಳೆಯ ರಾಣೋಜಿ ಮತ್ತು ರುಕ್ಮುದ್ದೀನ್ ತೋಲಾ ಇಬ್ಬರದು ಒಂದೇ ಕಡೆಗೆ ಮಜರ್ಗಳವ. ಬಂದ ಜನ ಎರಡೂ ಕಡೆಗೂ ನಮಸ್ಕಾರ ಮಾಡ್ತಾರಪ್ಪ. ಇವರಪ್ಪಂದೇನು ಗಂಟು ಹೋಗ್ತದ, ಆದರೆ ಅವ್ರದ್ದೊಂದು ಬ್ಲೂ ಪ್ಲ್ಯಾನ್ ಅದ, ಅವ್ರದ್ದೊಂದು ನೀಲ್ ನಕ್ಷೆ ಅದ. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಯಾವುದು ನಮ್ಮ ಭದ್ರವಾದ ನೆಲೆ ಅದನ್ನೋ ಅದನ್ನೇ ಒಡಿಬೇಕು ಅಂತ ಪ್ಲ್ಯಾನ್ ಮಾಡ್ಯಾರ. ಹಿಂದೂ ಮುಸ್ಲಿಂ ನಾವು ಕೂಡಿ ಬದುಕುವಂಥ, ಕೂಡಿನೇ ಇದ್ದಂತಹ, ಸತ್ತ ಮೇಲೂ ಒಂದೇ ಕಡೆಗೆ ಮಣ್ಣಾದಂಥದ್ದು ನಮ್ಮಲ್ಲಿ ಇದಾವಪ್ಪ. ಮೇಲ್ಗಡೆ ಮುಸ್ಲಿಮು, ಕೆಳಗಡೆ ಹಿಂದೂ, ಅಥವಾ ಇಲ್ಲಿ ಪಕ್ಕದಾಗ ಮುಸ್ಲಿಮು, ಈ ಕಡೆ ಹಿಂದೂ. ನೀವೆಲ್ಲಾದರೂ ಹೋಗ್ರಿ, ನಮ್ಮನೆ ಪಕ್ಕದಾಗ ಕುಸ್ನೂರ್ ಅಂತ ಯೂನಿವರ್ಸಿಟಿ ಅನ್ನೋ ಒಂದು ದೊಡ್ಡ ಲೋಕದ ಹಿಂದೆ ಒಂದು ಊರದ ಸಣ್ಣ ಹಳ್ಳಿ ಕುಸ್ನೂರ್ ಅಂತ. ಅಲ್ಲಿ ಒಬ್ಬ ಮುಸ್ಲಿಂ ಸೂಫಿ ಮತ್ತು ಅವರ ಹಿಂದೂ ಗೆಳೆಯ ಭಾಳ ವರ್ಷ ಒಂದು ಕಡೆಗಿದ್ದರು. ಹಾಡು ಹೇಳ್ಕೊಂಡು ಭಜನೆ ಮಾಡ್ಕೊಂಡು ಒಂದು ಕಡೆಗಿದ್ದರು. ಕೊನೆಗೆ ಆತ ಮುಸ್ಲಿಂ ಗೆಳೆಯ ಆ ಕುಸ್ನೂರಿಗೆ ಬಂದ. ಅಲ್ಲ, ಸಿದ್ದಪ್ಪ ಹಿಂದೂ ಗೆಳೆಯ ಆ ಕುಸ್ನೂರಿಗೆ ಬಂದ. ಸಿದ್ದಪ್ಪ ಅಂತ ಆತನ ಹೆಸರು. ಈಗಲೂ ಸಿದ್ದಯ್ಯನದು ಗುಡಿ ಅದ, ಅಲ್ಲಿ ಭಾಳ ಜನ ನಡ್ಕೊಳ್ತಾರೆ. ಈಗಲೂ ಸಹಿತ ಈ ಮುಸ್ಲಿಂ ಆ ದರ್ಗಾದಿಂದ ಅಲ್ಲಿ ಜಾತ್ರೆ ಶುರುವಾಯಿತು ಅಂದ್ರೆ ಸುಣ್ಣ ಹಚ್ಚಲಿಕ್ಕೆಲ್ಲ ಅವರೇ ರೊಕ್ಕ ಕೊಡ್ತಾರೆ. ಪ್ರತಿ ವರ್ಷ ಎಣ್ಣೆಗೂ ಅವರೇ ಕೊಡ್ತಾರೆ. ಗೆಳೆಯಗೆ ಹುಡ್ಕೊಂಡು ಅವರು ಮುಸ್ಲಿಂ ಗೆಳೆಯನು ಜೊತೆಗೆ ಬಂದ. ಆತಂದೂ ಮಜಾರ್ ಅಲ್ಲೇ ಅದ, ಊರೊಳಗೆ ಆತನ ಗುಡಿ ಅಲ್ಲಿ ಅದ. ಇದು ನಮ್ಮ ನಾಡಿನದು ಒಂದು ಸಹಜವಾಗಿ, ಮಾನವೀಯವಾಗಿ, ನಿಸರ್ಗ ಸಹಜವಾಗಿ ಬದುಕೊಂಡು ಬಂದಂಥ ಬಹಳ ದೊಡ್ಡ ಪರಂಪರೆ ಅದ. ಹೆಂಗಿದನ್ನು ಅಳಿಸ್ಲಿಕ್ಕೆ ಸಾಧ್ಯ ಹೇಳ್ರಿ? ನೀವು ತಿಂತಿಣಿ ಮೌನೇಶ್ವರ್ ತೊಗೋಬೋದು, ಎಲ್ಲಾದರೂ ತೊಗೋಬೋದು. ಮೊನ್ನೆ ನಮ್ಮ ಗುಲ್ಬರ್ಗದಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಅಂದ್ರೆ ಏನ್ರಿ? ಅಲ್ಲಿ ಒಂದು ಶಿವಲಿಂಗ ಅದ ಅಂತ ಹೇಳ್ತಾರೆ. ಜನರಿಗೆ ಇಷ್ಟು ವರ್ಷ ಆಯಿತು, ಯಾರಿಗೂ ಸಮಸ್ಯೆ ಆಗಿಲ್ಲ. ಶಿವಲಿಂಗಕ್ಕೂ ಪೂಜೆ ಮಾಡ್ತಾರೆ, ಹಾಗೆ ಮುಂದಕ್ಕೆ ಹೋಗಿ ದರ್ಗಾಕ್ಕೂ ಒಂದು ಹಣೆ ಹಚ್ಚಿ ಮನೆಗೆ ಹೋಗ್ತಾರೆ. ಸಮಸ್ಯೆ ಇವರಿಗೆ ಆಗ್ಯದ. ಇವ್ರಿಗೆ ಯಾಕೆ ಸಮಸ್ಯೆ ಆಗ್ಯದ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ಇವರೇನಿವತ್ತು ಇಡೀ ದೇಶದ ಸಂಪತ್ತು ಮಾರಾಟ ಮಾಡ್ಲತ್ತಾರೋ, ಇಡೀ ಜನರಿಗೆ ಬಡತನದೊಳಗೆ ಹಾಕ್ಯಾರೋ, ಎಲ್ಲ ಕಡೆ ನಿರುದ್ಯೋಗ ಹೆಚ್ಚು ಮಾಡ್ಲತ್ತಾರೋ, ಪ್ರತಿಯೊಂದು ರೇಟು ಹೆಚ್ಚು ಮಾಡ್ಯಾರೋ, ಜಾಗತಿಕ ಮಟ್ಟದ ಕಳ್ಳರ ಕೂಟಗಳು ಸೃಷ್ಟಿ ಮಾಡ್ಕೊಂಡರು. ಅವರು ಸೇರಿ ಏನು ದೋಸ್ತಾನಿ ಮಾಡ್ಕೊಂಡರು. ದಯವಿಟ್ಟು ನಾ ಅಕಾಡೆಮಿಕ್ ಭಾಷೆಯಲ್ಲಿ ಮಾತಾಡ್ತಾ ಇಲ್ಲ ಮತ್ತು ರಾಜಕೀಯ ಭಾಷೆಯಲ್ಲಿ ಮಾತಾಡ್ತಾ ಇಲ್ಲ. ನಾನು ದಿನ ಮುಂಜಾನೆದ್ದು ಹಳ್ಳಿಗೆ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ. ಆ ಜನರ ಜೊತೆ ಮಾತಾಡಿ ನನಗೆ ಅಭ್ಯಾಸ ಅದ. ಇವರೊಂದು ಕಳ್ಳರ ಕೂಟ ಸೃಷ್ಟಿ ಮಾಡ್ಕೊಂಡರ ಮ್ಯಾಲ, ಹಾಗಾಗಿ ಜನರಿಗೆ ದಿಕ್ ತಪ್ಪಿಸ್ಬೇಕಲ್ಲ. ಹೆಂಗೆ ದಿಕ್ ತಪ್ಪಿಸ್ಬೇಕು ಇದು ಶುರು ಮಾಡಿದ್ರು ನೋಡ್ರಿ. ಆ್ಯಕ್ಚುಲಿ ಈಗ ಅವ್ರು ಎಲೆಕ್ಷನ್ ಕೆಲಸ ಚಾಲು. ಅವ್ರಿಗೇನು ರೊಕ್ಕನೇ ಹಾಕೋದಿಲ್ಲ, ಬಂಡವಾಳ ಹಾಕೋದಿಲ್ಲ. ಎಷ್ಟು ಲೂಟಿ ಮಾಡ್ಯಾರ ಅನ್ನೋದು ಪಟ್ಟಿ ನಾ ಹೇಳೋದಿಲ್ಲ. ಇಡೀ ರೊಕ್ಕ ಈಗ ತಮ್ಮ ಕಡೆ ಇಟ್ಕೊಂಡು ನೀವು ನಿರುದ್ಯೋಗದ ಮಾತಾಡ್ತೀರಾ? ಇಲ್ಲ ಮೇಡಮ್, ನಾವು ಉದ್ಯೋಗ ಕೊಡ್ಲತ್ತೀವಿ ಅಂತ ಒಬ್ಬ ಕೇಸರಿ ಹಾಕೊಂಡಿದ್ದು ಹುಡುಗ. ಏನು ಉದ್ಯೋಗ ಕೊಡ್ಲತ್ತೀರಪ್ಪ ನೀವು ಅಂದ್ರೆ, ಕಳಿಸ್ರಿ ಮೇಡಮ್, ಎಷ್ಟು ಜನ ಯುವಕರರ
ಇಡೀ ದಿನದೊಳಗೆ ಒಂದು ಪೋಸ್ಟ್ ಹಾಕಬೇಕು, 2 ರೂಪಾಯಿ ಕೊಡ್ತೀವಿ. ಒಂದು 50 ಪೋಸ್ಟ್ ಹಾಕಿದ ಅಂದ್ರೆ ಎಷ್ಟು ರೂಪಾಯಿ ಸಿಗ್ತದೆ ಹೇಳ್ರಿ ಅಂತಾನೆ. ನೀವೇನು ಮೆಹನತೆ ಮಾಡಬೇಕಾಗಿಲ್ಲ, ಆದರೆ ಗ್ಯಾರಂಟಿ ಪೋಸ್ಟ್ ನಾವು ಹೇಳ್ದಂಗೆ ಹಾಕಬೇಕು ಅಂತಾನಾತ. ಉದ್ಯೋಗ ಅವರು ಸೃಷ್ಟಿ ಮಾಡ್ಲತ್ತಾರ. ನಮ್ಮಲ್ಲಿ ಅಲ್ಲಮ ಪ್ರಭುನ ವಚನ ನೆನಪಾಗ್ತದ, ಧರೆಯ ಮೇಲಣ ಅರುಹಿರಿಯರೆಲ್ಲರೂ ಮರುಳುಗೊಂಡೆ ಆಡುತ್ತಿದ್ದಾರೆ ನೋಡ, ಮಂಜಿನ ಮಡಕೆಯಲ್ಲಿ ಅಂಜದೆ ಪಾಕವ ಮಾಡಿಕೊಂಡು ಉಂಡು ಭಂಡವ ಮಾರುತ್ತಿರ್ಪರು, ಅದನ್ನು ಉಂಡಂಥವರು ಸಂಜೀವನಿಯ ಬೇರ ಕಾಣದೆ ಮರಣಕ್ಕೊಳಗಾದರೂ ಭವಭಾರಕರೆಲ್ಲರು. ಮಂಜಿನ ಮಡಿಕೆಯೊಳಗೆ ಯಾರಾದರೂ ಅಡಿಗೆ ಮಾಡ್ತಾರೇನ್ರಿ? ಅಡಿಗೆ ಮಾಡಿ ನಿಮಗೆ ಉಣ್ಣಿಸ್ಲತ್ತಾರ, ನೀವು ಉಂಡಿದ್ದೀರಿ, ನಿಮಗೆ ಹೊಟ್ಟೆ ತುಂಬ್ಯದ, ಮತ್ತು ತುಂಬಿ 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 ಬರೀ ಅಷ್ಟೇ ಅಲ್ಲ, ಆ ಮಂಜಿನ ಮಡಿಕೆ ಅಡಿಗೆ ಮಾರಾಟ ಮಾಡ್ಲತ್ತಾರ. ಅದು ತಗೊಂಡು ಉಂಡವರು ಉಂಡು ಕೊನೆಗೆ ಏನಾದರೂ ಅಂದ್ರೆ ಸತ್ತೋಗ್ಬಿಟ್ರು ಅಂತ, ಎಲ್ಲರೂ ಸತ್ತೋದ್ರು. ಅವರನ್ನು ಉಳಿಸ್ಲಿಕ್ಕೆ ಒಂದು ಸಂಜೀವನಿಯ ಬೇರು ಸಿಗಲ್ಲ ಅನ್ನೋ ಮಾತು ಹೇಳ್ತಾರೆ. ನಮ್ಮ ದೇಶದ ಒಳಗ ಇಂಥ ಮಂಜಿನ ಮಡಕೆ ಸೃಷ್ಟಿ ಮಾಡಿದ್ದು ಅವತ್ತು ಬರೀ ಇವರೊಬ್ಬರೇ ಅಲ್ಲ, ಯಾರಿಗೆ ಮುಂಜಾನೆಲಿಂದ ಬೈಲತ್ತೀವಿ ಇವರಷ್ಟೇ ಅಲ್ಲ, ಯಾರೊಳಗೆ ಸೆಕ್ಯುಲರಿಸಮ್ ನಾವು ಹುಡುಕ್ಲತ್ತೀವಿ ಅವರು ಅವತ್ತಿನ ದಿನ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ, ಸುಡುಗಾಡು ಎಲ್ಲ ತಂದು ಈ ದೇಶದೊಳಗೆ ಕಟ್ಟಿಗೆ ಇಲ್ಲದೆ ಒಲೆ ಹೂಡಿ ಅದ್ರ ಮೇಲೆ ಮಂಜಿನ ಮಡಕೆ ಇಟ್ಟು ಅಡುಗೆ ಮಾಡ್ಲಿಕ್ಕೆ ಅವ್ರು ಚಾಲೂ ಮಾಡಿದ್ರು. ಸರ್ಕಾರ ಬಿದ್ದೋಯ್ತು, ಇವರು ಬಂದರು, ಇವ್ರು ಅಡುಗೆ ಮಾಡಿ ನಿಮಗೆ ಉಣ್ಣಿಸ್ಲತ್ತಾರ ಅಷ್ಟೇ, ಮತ್ತಿನ್ನೇನು ಇಲ್ಲ. ಎಲ್ಲರೂ ಉಂಡು ಬಿಟ್ಟಿವಪ್ಪ, ಹೊಟ್ಟೆ ತುಂಬಿತು, ಇನ್ನೇನು ಸತ್ತೋಗ್ಬೇಕು ಅಷ್ಟೇ ಪರಿಸ್ಥಿತಿ. ಸೊ ಇವರು ಇದಕ್ಕೆ ಇನ್ನೊಂದು ಆಟ ಹೂಡಿದ್ರು. ಆ್ಯಕ್ಚುಲಿ ಒಂದು 70, 60 ಸಂದರ್ಭದಲ್ಲಿ ನೀವು ನೋಡಬೇಕಿತ್ತು, ಸಿನಿಮಾ ಇಂಡಸ್ಟ್ರಿ ಹಿಡ್ಕೊಂಡು, ಆಟದ ಕ್ಷೇತ್ರ ಹಿಡ್ಕೊಂಡು ಪ್ರತಿಯೊಂದು ಕ್ಷೇತ್ರದ ಒಳಗೂ ದೊಡ್ಡ ಪ್ರಮಾಣದ ಮುಸ್ಲಿಂ ಸಮುದಾಯ, ಸೆಕ್ಯುಲರ್ ಸಮುದಾಯ ಆಗಿತ್ತು ಮತ್ತು ಸಮಾಜವಾದಿ ಸಮುದಾಯ ಆಗಿತ್ತು, ನೇರವಾಗಿ ಕಮ್ಯುನಿಸ್ಟ್ ಚಳವಳಿಯಲ್ಲಿ ತೊಡಗಿಸ್ಕೊಂಡಂಥ ಸಮುದಾಯ ಆಗಿತ್ತು. ಮತ್ತು ಈ ದೇಶದ ಒಳಗೇನು ದೊಡ್ಡ ಮಟ್ಟದಲ್ಲಿ ಭೂಮಿ ಹೋರಾಟ ನಡೀತು, ಭೂಹೀನರಿಗೇನು ಭೂಮಿ ಸಿಗುವಂಗೆ ಕಮ್ಯುನಿಸ್ಟ್ ಚಳವಳಿ ಮಾಡ್ತು. ಯಾರಿಗೆ ಭೂಮಿ ಇಲ್ಲ ಈ ದೇಶದೊಳಗೆ? ದಲಿತರಿಗೆ ಭೂಮಿ ಇಲ್ಲ, ಅಲ್ಪಸಂಖ್ಯಾತರಿಗೆ ಭೂಮಿ ಇಲ್ಲ, ಹಿಂದುಳಿದವರಿಗೆ ಭೂಮಿ ಇಲ್ಲ, ಲಕ್ಷ ಎಕರೆ ಭೂಮಿ ಸಿಕ್ಕಿರೋದು ಅವರಿಗೆಲ್ಲ. ಈ ಎರಡು ಸಮುದಾಯ, ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ, ದಲಿತ ಸಮುದಾಯ, ಪೂರ್ತಿ ಇವರು ಕಮ್ಯುನಿಸ್ಟ್ರ ಜೊತೆ ಹೋಗ್ಬಿಟ್ರ ನಾಳೆಗೆ ನಮಗೆ ಹೊಡ್ಕೊಂಡು ತಿನ್ಲಿಕ್ಕೆ ಏನು ಸಿಗಲ್ಲಪ್ಪ, ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಜಾಗತಿಕ ಮಟ್ಟದಲ್ಲಿ ಷಡ್ಯಂತ್ರ ಮಾಡಿ ಮುಸ್ಲಿಮರಿಗೆ ಕಿವಿಗೆ ಹೇಳಿದ್ರು, ಈ ಕಮ್ಯುನಿಸ್ಟ್ರು, ನಾಸ್ತಿಕರು, ಕಾಫಿರ್ರು, ಇವ್ರ ಜೊತೆ ನೀವು ಹೋಗೋದು ಬೇಡ, ಚಲೋ ಅವರಿಗೊಂದು ಮುಸ್ಲಿಂ ಲೀಗ್ ಒಂದೊಂದು ಪಾರ್ಟಿ ಕಟ್ಟಿದ್ರು, ಡಿಸ್ಲಿಂಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ತಗೊಂಡೋಗಿ ಆ ಕಡೆ ಹಾಕಿಬಿಟ್ರು. ಇನ್ನು ದಲಿತರ ವಿಷಯಕ್ಕೆ ಏನು ಮಾಡಿದ್ರು? ಇದು ಎಲ್ರಿಗೂ ಗೊತ್ತಿದ್ದ ಸಂಗತಿ ಅದ. ಕಮ್ಯುನಿಸ್ಟ್ರು ಅಂಬೇಡ್ಕರ್ ವಿರೋಧಿಗಳು, ಅಂಬೇಡ್ಕರ್ ಕಮ್ಯುನಿಸ್ಟ್ರನ್ನು ವಿರೋಧ ಮಾಡ್ಯಾರ. ಕಮ್ಯುನಿಸ್ಟರಲ್ಲಿ ಇರುವಂತಹ ಅವರನ್ನು ತಪ್ಪು ನಿರ್ಣಯ ಆದ ಸಂದರ್ಭದಲ್ಲಿ ಕಮ್ಯುನಿಸ್ಟರನ್ನ ವ್ಯಕ್ತಿಗಳನ್ನು ಅವರು ವಿರೋಧ ಮಾಡಿದ್ದು ಅನ್ನ ಕಮ್ಯುನಿಸಮನ್ನೇ ವಿರೋಧ ಮಾಡ್ಯಾರ ಅಂತನ್ನೋ ರೀತಿಯಲ್ಲಿ ಎಲ್ಲ ಕಡೆಗೂ ಪ್ರೊಜೆಕ್ಟ್ ಮಾಡಿ ಅವರಿಗೆ ಡಿಸ್ಲಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಈ ಚಾರಿತ್ರಿಕ ಘಟ್ಟಗಳದವಲ್ರಿ ಇವು ಭಾರತ ದೇಶದ ಒಳಗ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಸರ್ವ ಸಮಾನತೆಯನ್ನು ಬರಬಾರ್ದು ಅನ್ನೋ ರೀತಿಯಲ್ಲಿ ಜಾಗತಿಕ ಮಟ್ಟದ ಸಾಮ್ರಾಜ್ಯಶಾಹಿಗಳು ನಡೆಸಿದಂಥ ಭಾಳ ದೊಡ್ಡ ಷಡ್ಯಂತ್ರ ಇದು. ಸೊ ಈ ಷಡ್ಯಂತ್ರದ ಆಳವನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಭಾಳ ಸರ್ತಿಗೆ ನಾವು ಎಡವ್ಲತ್ತೀವಿ. ಹಿಂಗೆ ಎಡವಬಾರ್ದು ಅಂತ ಆದಾಗ ಮತ್ತೆ ಒಂದು ರಾಜಕೀಯ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಕಮ್ಯುನಿಸ್ಟ್ ಪಕ್ಷ ನಿಭಾಯಿಸ್ತಾ ಬಂದದ. CPIM ಪಕ್ಷ ಈಗ ಬಹಿರಂಗವಾಗಿ ಒಂದು ನಾವು ರಾಜಕೀಯ ಸಮಾವೇಶ ಮಾಡಿರಬಹುದು, ಆದ್ರೆ ನಮ್ಮಲ್ಲಿ ನಾನೇ ಒಂದು ಮಹಿಳಾ ಇದರಲ್ಲಿ ಕೆಲಸ ಮಾಡ್ತೀನಿ. 20-25 ವರ್ಷದ ಹಿಂದಿನಿಂದ ಪ್ರತಿ 5 ವರ್ಷಕ್ಕೆ ಒಂದು ಸರ್ತಿ ನಾವು 5 ರಾಜ್ಯಗಳದ್ದು, ದೇಶದ ಬೇರೆ ರಾಜ್ಯಗಳದ್ದು ಮುಸ್ಲಿಂ ಮಹಿಳೆಯರ ಆರ್ಥಿಕ, ರಾಜಕೀಯ, ಸಾಮಾಜಿಕ ಪರಿಸ್ಥಿತಿ ಅಧ್ಯಯನ ಮಾಡ್ತೀವಿ. ನಾವು ದಲಿತ ಮಹಿಳೆಯರ ಆರ್ಥಿಕ, ರಾಜಕೀಯ, ಸಾಮಾಜಿಕ ಪರಿಸ್ಥಿತಿ ಅಧ್ಯಯನ ಮಾಡ್ತೀವಿ. ನಾವು ಇಡೀ ಭಾರತದ ದಲಿತ, ದಮನಿತ, ನೊಂದ ಸಮಸ್ತ ಜನತೆಯನ್ನು ಒಳಗೊಳಿಸ್ಕೊಂಡು ಒಂದು ಸರಿಯಾದ ಚಳುವಳಿಯನ್ನು ಹುರಿಗೊಳಿಸಲಿಕ್ಕೆ ಏನು ಮಾಡಬೇಕು ಅನ್ನುವ ದಡಪಡ ಯಾವತ್ತೂ ನಾವು ಮಾಡ್ತಾ ಇರ್ತೀವಿ. ಇಂಥ ಸಂದರ್ಭದ ಒಳಗೆ ನನಗೆ ಇವತ್ತು ಎಲ್ಲರೊಳಗೂ ವಿನಂತಿ ಏನು ಮಾಡಬೇಕು ಅನ್ನಿಸ್ತದ ಅಂದ್ರೆ, ಪ್ರತಿ ಸರ್ತಿ ಈ ಕೋಮುವಾದಿಗಳು ಹೊಸ ಆಟ ಹೂಡ್ತಾರೆ. ಈಗಂತೂ ದೊಡ್ಡ ಮಟ್ಟದ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿ ಮಾಡಿ ಅಲ್ಪಸಂಖ್ಯಾತರ ಮೇಲೆ ದಾಳಿಯವರು ಶುರು ಮಾಡ್ಯಾರ. ಖಂಡಿತ ಇದು ಬಹಳ ದೊಡ್ಡ ತಲ್ಲಣದ, ಭಯ ಹುಟ್ಟಿಸುವಂಥ ಸಂಗತಿ ಅದ. ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಪೀರ್ ಪಾಷಾ ಆ ಮಾತನ್ನು ಮುಂದುವರಿಸಿದ್ರು. ಏನು ಅಂತ ಕೇಳಿದ್ರೆ, ಏನೇ ಇದ್ದರೂ ನಮಗೆ ನಮ್ಮ ಐಡೆಂಟಿಟಿ ಪ್ರಶ್ನೆ ಇರ್ಬೋದು, ನಮ್ಮ ಅಭದ್ರತೆ ಪ್ರಶ್ನೆ ಇರ್ಬೋದು, ನಮ್ಮ 100 ಸಮಸ್ಯೆಗಳ ಪ್ರಶ್ನೆ ಇರ್ಬೋದು, ನಾವು ಮಾತ್ರ
ಕೋಮುವಾದಿಗಳ ಜೊತೆಗೆ ಕೈ ಜೋಡಿಸಲಿಕ್ಕೆ ಆಗಲ್ಲ. ಪ್ರತ್ಯೇಕತೆಯಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಮಗೆ ಆಗಲ್ಲ. ನಾವು ಐಕ್ಯತೆ ಮೂಲಕನೇ ಮತ್ತು ಸೆಕ್ಯುಲರಿಸಮ್ ಮೂಲಕನೇ ಸಮಾಜವಾದಿ ಚಿಂತನೆಗಳ ಜೊತೆಗೆ ನಾವು ತುಡಿಯೋ ಮೂಲಕನೇ ನಾವು ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಸೊ ನನಗೆ ಎಷ್ಟೋ ಸರ್ತಿಗೆ ಹನೀಫ್ ಅವರು ಹೇಳಿದ ಮಾತು, ನಾನೊಂದು ಸರ್ತಿ ಬಾಂಗ್ಲಾಕ್ಕೆ ಹೋಗಿದ್ದು ನೆನಪಾಯ್ತು ಅವ್ರು ಹೇಳೋ ಟೈಮ್ದೊಳಗೆ. ಒಂದು ಮನೆಗೆ ಹೋಗಿದ್ದೆವು, ಒಂದು ಕಾಟನ್ ಇಂಡಸ್ಟ್ರಿ ನಡೆಸೋರು ಮನೆಗೆ. ಅವ್ರ ಮಗಳ ಮದುವೆದು ಫೋಟೋ ತೋರಿಸ್ತಾ ಇದ್ರು ಅವರು. ಆವಾಗ ಆ ಫೋಟೋದೊಳಗೆ ಅವ್ರ ಮಗಳು ಬಿಂದಿ ಹಚ್ಚಿದ್ಳು. ಇವತ್ತು ನನಗೆ ಬಾನು ಮುಷ್ತಾಕ್ ಅವ್ರ ಲೆಟ್ರು ನೆನಪಾಯಿತು. ಬಿಂದಿ ಹಚ್ಚಿಳು. ನಾನರೇ ನೀವು ಮುಸ್ಲಿಮ್ ಇದ್ದೀರಿ, ಬಿಂದಿ ಹಚ್ಚಿರಲ್ಲ. ನಾವು ಬೆಂಗಾಲಿ ಮುಸ್ಲಿಮ್ರಿದ್ದೀವಿ ಅಂದರೆ ಪಶ್ಚಿಮ ಬಂಗಾಳದ ಮುಸ್ಲಿಮ್ರಿದ್ದೀವಿ. ನಮ್ಮ ಮದುವೆದೊಳಗೆ ಬಿಂದಿನೂ ಹಚ್ತೀವಿ, ಹಚ್ಚೋದು ಇಲ್ಲ. ಇದನ್ನು ನಾವು ಎಲ್ಲರೂ ಒಂದು ರೀತಿ ಬಹುಸಾಂಸ್ಕೃತಿಕ ಅನ್ನೋ ರೀತಿಯಲ್ಲಿ ನಾವು ನಮ್ಮ ಮದುವೆಗಳು ನಡೀತಾವ ಅಂತ ಅವತ್ತು ಹೇಳಿದರು, 30 ವರ್ಷದ ಹಿಂದೆ ನಾನು ಬಾಂಗ್ಲಾಕ್ಕೆ ಹೋದಾಗ. ಸೊ ಈಗ ನಮ್ಮಲ್ಲಿ ಇಂಥದ್ದು ಪ್ರಶ್ನೆಗಳೆಲ್ಲ ಮಾಯ ಆಗ್ಲತ್ತವ ಅನ್ನೋದರಲ್ಲಿ ಎರಡು ಮಾತು ಇಲ್ಲ. ನೋಡ್ರಿ, ನಾನು ಮೊನ್ನೊಂದು 9ನೇ ಕ್ಲಾಸಿಗೆ ನನ್ನೊಂದು 5 ವರ್ಷ ಮಕ್ಕಳು ಪಾಠ ಓದ್ಯಾರ, ರಂಜಾನ್ ಸುರ್ಕುಂಬ ಮತ್ತು ಸಂಭ್ರಮದ ಜೋಕಾಲಿ ಅಂತ. ನಾನೇನೋ ಕಲ್ಪಿಸ್ಕೊಂಡು ಬರೆದಿಲ್ಲ, ನನ್ನ ಬದುಕಿನಲ್ಲಿ ನಡೆದಿದ್ದೆ ನಾನು ಬರ್ದೀನಿ. ನಾನು ಊರು ಬಸವ ಕಲ್ಯಾಣ, ನಮ್ಮ ಮನೆ ಅಕ್ಕಪಕ್ಕ ಮುಸ್ಲಿಂ ಸಮುದಾಯ. ನಮ್ಮ ಮನೆ ಒಳಗೆ ಏನು ಅಡುಗೆ ಮಾಡ್ತೀವೋ ಅವ್ರ ಮನೆಗೆ ಹೋಗ್ತದ, ಅವರಲ್ಲಿ ಏನು ಮಾಡ್ತೀವೋ ನಮ್ಮ ಮನೆಗೆ ಬರ್ತದೆ. ಎಸ್ಪೆಷಲಿ ರಂಜಾನ್ ಸಂದರ್ಭದಲ್ಲಿ, ಮೊಹರಂ ಸಂದರ್ಭದೊಳಗೆ. ಮೊಹರಂ ಅದೊಂದು ದುಃಖ ದಿನ, ಗಮ್ ಕಾ ದಿನ, ಅದು ಸಂಭ್ರಮ ದಿನ ಅಲ್ಲ. ಆ ದುಃಖದ ದಿನ ಚೊಂಗ್ಯ ಮಾಡ್ತಾರೆ ಅವರು, ಹೌದಾ? ಕರ್ಬಲಾ ಮೈದಾನದಲ್ಲಿ ನಡೆದಂಥ ಹಸನ್ ಹುಸೇನ್ರನ್ನು ಕಳ್ಕೊಂಡಂಥ ದುಃಖ ಇರ್ತದ, ಚೊಂಗ್ಯ ಮಾಡಿರ್ತಾರೆ. ನಾವೆಲ್ಲರೂ ಚೊಂಗ್ಯ ತಿಂತೀವಿ. ಹೀಗೆ ನಾವು ಬೆಳ್ಕೊಂಡು ಬಂದೀವಿ. ನಮಗೆ ಮೊದಲು ಬಳೆ ಇಟ್ಟಿದ್ದು ಮುನ್ನಿ ಬೇಗಂ, ನಮಗೆ ನೆನಪೇ ಹೋಗೋದಿಲ್ಲ. ನಾವು ಜಾತ್ರೆಗೆ ಹೋದಾಗ ಎಲ್ಲಿ ಏನೇನು ಖರೀದಿ ಮಾಡ್ತೇವೆ ಅದೇ ನಮಗೇನು ಮುಖ್ಯ ಅನಿಸೇ ಇಲ್ಲ. ನಾವೆಲ್ಲರೂ ಅಷ್ಟರ ಮಟ್ಟಿಗೆ ಕೂಡಿ ಬದುಕಿದವರಿದ್ದೆವು. ಅದೇ ನೆನಪನ್ನು ನಾನು ಆ ಪಾಠದೊಳಗೆ ಬರೆದಿದ್ದೀನಿ. ಇವತ್ತಿನ ದಿನ ಆ ಪಾಠ ಕಿತ್ತು ಹಾಕ್ಯಾರ, ಅನೇಕ ಜನರ ಜೊತೆಗೆ ಆ ಪಾಠನೂ ಕಿತ್ತು ಹಾಕ್ಯಾರ. ಇವತ್ತಿನ ತನಕ ಅನೇಕ ಜನ ಇದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಶುರು ಮಾಡ್ಯಾರ. ಈಗ ಜಸ್ಟ್ ಇವ್ರದ್ದು ಒಂದು ಬಂತು, ಎಂಥದ್ದು ಮಹಮ್ಮದ್ ಕುಯ್ಯೋ ಅವ್ರದ್ದು ಸಹಿತ ಒಂದು ಬಂತು, ಅವರು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನನಗೆ ಭಾಳ ಜನ ಆ ಮಕ್ಕಳು ಪಾಠ ಓದೋರು ಫೋನ್ ಮಾಡಿದ್ರು, 9ನೇ ಕ್ಲಾಸ್ ಮಕ್ಕಳು. ಏನಂದ್ರೆ, ಮೇಡಮ್ ನೀವು ನೋಡಿದ್ರೆ ಹಣಿಮ್ಯಾಗ ಕುಂಕುಮ ಹಚ್ಕೊಂಡಿರಿ, ಕಲ್ಯಾಣದ ನೀಲ ಅಂತ ಬರ್ಕೊಂಡಿರಿ, ನಿಮಗೆ ಆಲಿಯಾ ಪಟೇಲ್ ಅನ್ನೋರು ಅತ್ತಿಗೆ ಹ್ಯಾಂಗಿರ್ಲಿಕ್ಕೆ ಸಾಧ್ಯ ಅಂಥೇಳಿ. ಅತ್ತಿಗೆ ಅಂತ ಹೆಂಗಿರ್ಲಿಕ್ಕೆ ಸಾಧ್ಯ? ಮೆಹರಾಜ್ ಪಟೇಲ್ ಅನ್ನವ ನಿಮಗೆ ತಮ್ಮ ಆಗಲಿಕ್ಕೆ ಹೆಂಗೆ ಸಾಧ್ಯ? ನಾವದು ಒತ್ತಾಯಿಲಿಂದ ಹೇರ್ಕೊಂಡಿದ್ದಲ್ಲ. ನಮ್ಮವ್ವ ಅಪ್ಪ, ನಮ್ಮ ಮುತ್ಯ, ಅವರು ಹೀಗೆ ನಡ್ಕೊಂಡು ಬಂದೀವಿ ನಾವು. ಈ ಬುರ್ಕಾದ ಕಟ್ಟಳೆ ಅನ್ನೋದು ಬೇರೆ ಸಪ್ರೇಟ್ ಒಂದು ಕಟ್ಟಳೆ ಅನ್ನೋದು ಜಸ್ಟ್ ಬಾಬ್ರಿ ಮಸೀದಿ ಕೆಡವಿದ ಮೇಲೆ ಇತ್ತೀಚೆಗೆ ಬಂದಂಥದ್ದು ನಮ್ಮ ಹಳ್ಳಿಗಳಿಗೆ ಆ ಕಡೆ ಈ ಕಡೆ. ಅದಕ್ಕೂ ಮೊದಲೆಲ್ಲ ಇಲ್ಲ. ಬುರ್ಕಾನೂ ಹಾಕೋತಿದ್ರು, ಹಾಕೋತಾನೂ ಇರಲಿಲ್ಲ. ಒಂದು ಚುನ್ನಿ ಮೇಲೆ ಹಾಕೋತಿದ್ರು, ಕೆಲವೊಬ್ರು ಅದನ್ನು ಹಾಕೋತಿರ್ಲಿಲ್ಲ. ಇದು ಯಾವುದು ಮುಖ್ಯ ಆಗ್ತಿರ್ಲಿಲ್ಲ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಇವತ್ತು ಇಷ್ಟರ ಮಟ್ಟಿಗೆ ನಮ್ಮ ತಲೆ ಒಳಗೆ ದ್ವೇಷ ಮತ್ತು ವಿಷ ಹಾಕಲಿಕ್ಕೆ ಅವರು ಪ್ರಯತ್ನ ಪಡ್ಲತ್ತಾರ. ಇಂತಹ ಸಂದರ್ಭದೊಳಗೆ ನಾವು ಮಾಡಬೇಕಾದದ್ದು ಏನು ಅಂತ ಅನ್ನೋದನ್ನು ಸಹಿತ ನಮಗೆ ಬಹಳ ಮುಖ್ಯ ಅಂತ ಅನ್ನಿಸ್ತದ. ಎಷ್ಟೋ ಸರ್ತಿಗೆ ಈ ಭಾಷಣ ಗೀಷಣ ಅದು ಇದು ಎಲ್ಲ ಕೆಲವು ಸರ್ತಿಗೆ ಬಿಟ್ಟು ನಾವುಗಳು ನಮ್ಮದೊಂದು ತಂಡ ಅದ, ನಾವು ಹಳ್ಳಿಗೆ ಹೊಂಟೋಗಿರ್ತೇವೆ. ಎಸ್ಪೆಷಲಿ ಜಾತ್ರೆ ನಡೆದಾಗ, ಭಜನಿ ಗಿಜನಿ ಶ್ರಾವಣ ತಿಂಗಳಿದ್ದಾಗ ಜನ ಭಜನಿ ಮಾಡ್ತಿರ್ತಾರೆ. ಆ ಭಜನಿ ಮಾಡುವಾಗ ಇಂಥವ್ರದ್ದೇ ಮಾಡಬೇಕು ಇಂಥವ್ರದ್ದೇ ಮಾಡಬಾರ್ದು ಅಂತ ನಮ್ಮ ಮಂದಿಗೆ ಇಲ್ಲ ರೀ. ಅದರಲ್ಲಿ ನೋಡ್ರಿ, ಒಬ್ಬ ಚನ್ನೂರ್ ಜಲಾಲ್ ಸಾಹೇಬ್ ಅನ್ನುವಂಥ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಸಂತ, ನಾವೆಲ್ಲ ಜೊತೆ ಕೆಲಸ ಮಾಡಿದವ್ರು ಇದ್ದೀವಿ. ಅವರು ಹಳ್ಳಿ ಒಳಗೆ ಇವತ್ತಿಗೂ ಭಜನಿ ಮಾಡ್ತಾರೆ. ಸಬ್ ಕೆಹತೆ ಹೇ ಈಶ್ವರ ಅಲ್ಲಾ ಅಲ್ಲಾ, ಇದರ ಭೇದ ಯಾರಿಗೂ ತಿಳಿದಿಲ್ಲ. ನಿರಾಕಾರ ಸೆ ಆಕಾರ ಹುವೆ, ವೇದಶಾಸ್ತ್ರಕ್ಕೆ ನಿಲುಕಿಲ್ಲ. ಹಂಬಿ ಕೆಹತೆ ತುಂಬಿ ಕೆಹತೆ, ಮಾಡಬೇಡ್ರಿ ಮ್ಯಾಲಿನ ಶೀಲ. ಗುರು ಮಡಿವಾಳನ ಹೋಕ್ಕರ್, ತೊಳೆಯಬೇಕ್ರಿ ಒಳಗಿನ ಮೈಲ ಅನ್ನಂಥದ್ದು ಹಾಡು. ಒಂದು ವಾಕ್ಯ ಉರ್ದು, ಒಂದು ಹಿಂದಿ, ಒಂದು ವಾಕ್ಯ ಕನ್ನಡ. ಆದರೆ ಎಷ್ಟು ವಿಭಜನೆ ಆಗಿಬಿಟ್ಟದ ಅಂದ್ರೆ, ಈಗ ಅನೇಕ ಜನ ನಮ್ಮ ಮುಸ್ಲಿಂ ಅಕ್ಕ ತಂಗಿಯರು ನಾವಲ್ಲಿ ಮೀಟಿಂಗ್ ಮಾಡಲಿಕ್ಕೆಲ್ಲ ಹೋದಾಗ ನಮಗೆ ಕನ್ನಡ ಬರಲ್ರಿ ಅಂತಿರ್ತಾರೆ. ಅಂದ್ರೆ ಕನ್ನಡ ಮತ್ತು ಹಿಂದಿ ಅನ್ನೋದು ಒಂದೊಂದು ಮತೀಯ ಭಾಷೆಗೆ ಹಚ್ಚಿಬಿಟ್ಟಾರ. ನಾವು ಇದ್ರ ಭಾಷೆದವರು, ಅವರು ಅದರ ಭಾಷೆದವರು ಅನ್ನಷ್ಟರ ಮಟ್ಟಿಗೆ ಮಾಡ್ಯಾರ. ಸೊ ಇಂಥ ಸಂದರ್ಭದೊಳಗೆ ನಮ್ಮ ಜವಾಬ್ದಾರಿಗಳು ಏನು ಅಂತ ಅನ್ನೋದು ಬಹಳ ಮುಖ್ಯ ಆಗ್ತದ. ಒಂದು ದೊಡ್ಡ ಮಟ್ಟದ ಈ ಪಟ್ಟಿ ನಮ್ಮ ಮುಂದೆ ಅದ, ರಾಜೇಂದ್ರ ಸಿಂಗ್ ಸಾಚಾರು ವರದಿಯ ಪಟ್ಟಿ ನಮ್ಮ ಮುಂದೆ ಅದ. ಆದ್ರೆ ನಮ್ಮ ಎದುರುಗಡೆ ಸುಳ್ಳುಗಳನ್ನು ಪ್ರಚಾರ ಮಾಡುವುದು ಅದ. ಹಾಗಿದ್ರೆ ಈ ಸತ್ಯದ ಪಟ್ಟಿಯನ್ನು ಜನತೆ ಮುಂದೆ ಓದಿ ಹೇಳೋರು ಯಾರು? ಇದು ನಿಜವನ್ನು ಜನತೆ ಮುಂದೆ ತಗೊಂಡು ಹೋಗೋರು ಯಾರು? ಇಷ್ಟು ರಾಜಕೀಯ ಪಕ್ಷಗಳವ. ಇವರು ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಅವ್ರ ಜೊತೆ ಕೈ ಜೋಡಿಸಿ ಕುತ್ಕೊಂಡವ್ರೆ ಹರ. ನಮ್ಮಲ್ಲಿ ಮುಸ್ಲಿಂ ಮತ್ತು ನಾನ್ ಮುಸ್ಲಿಂ ಸಂಬಂಧಪಟ್ಟದ್ದು ಒಂದು ಮೊನ್ನೆ ಮರ್ಡರ್ ನಡೀತು, ವಾಡಿ ಒಳಗೆ ಹತ್ಯೆ ನಡೀತು. ಯಾರು ಒಬ್ಬರು ಮಾತಾಡಿಲ್ಲ, ಬಾಯಿ ಮುಚ್ಕೊಂಡಾರ. ಯಾಕ? ಎಲೆಕ್ಷನ್ ಪೀರಿಯಡ್ ಅದ ಮೇಡಮ್, ನೀವಂದ್ರೆ ಕಮ್ಯುನಿಸ್ಟ್ರು, ನಿಮಗೇನು ಓಟಿನ ದರ್ದಿಲ್ಲ, ನೀವೇನು ಎಲೆಕ್ಷನ್ನ ಗೆಲ್ಲಬೇಕಂತಿಲ್ಲ, ನಮಗೆ ಓಟ್ಗಳು ಬೇಕು, ಮಾತಾಡಲ್ಲ.
ಜನತೆಯ ಹೆಣದ ಮೇಲೆ ರಾಜಕೀಯ ಮಾಡುವಂಥ ಹೆಣದ ಮೇಲೆ ರಾಜಕೀಯ ಮಾಡುವಂಥ ಒಂದು ಕ್ರೂರ ಸಂಸ್ಕೃತಿಯ ಈ ಎಲ್ಲ ರಾಜಕೀಯ ಪಕ್ಷಗಳು ಅವ ಅಲ್ಲ. ಸೊ ಅದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಹನೀಫ್ ಅವರು ಒಂದು ಮಾತು ಹೇಳಿದ್ರು, ಕರುಣೆಯಿಂದ ಹೇಳಿದ್ರು, ಮತ್ತು ಹೆಂಗೆ ಹೇಳಿದ್ರು ಗೊತ್ತಿಲ್ಲ. ಅದು ಎಲೆಕ್ಷನಲ್ಲಿ ಸೋಲ್ಲಿ ಬಿಡಲಿ ಗೆಲ್ರಿ ಏನಾದರೂ ಆಗಲಿ ಕಮ್ಯುನಿಸ್ಟ್ ಪಾರ್ಟಿ ಇವರು ಮಾತ್ರ ಹೇಳೋದನ್ನು ಹೇಳ್ತಾನೇ ಇರ್ತಾರ. ಬಟ್ ನಾನು ಹೇಳೋದು, ನಾವು ಹೇಳೋದನ್ನು ಹೇಳ್ತಾನೆ ಇರೋದು ಕೇವಲ ಬೀದಿ ಮೇಲೆ ಮಾತ್ರ ಇದ್ರ ಅಲ್ಲಿ ನೀತಿ ಮಾಡೋಂಥವ್ರು ಇವತ್ತೇನು ಪಠ್ಯಪುಸ್ತಕ ಗತಿ ಅದನೋ, ಇವತ್ತೇನು ಸಂವಿಧಾನದ ಗತಿಯಾಗ್ಯದೋ, ಇವತ್ತೇನು ಇಡೀ ಭಾರತವನ್ನು ಇಡೀ 100 ವರ್ಷ ಹಿಂದಕ್ಕೆ ತಳ್ಳುವಂಥದ್ದು ಮಾಡ್ತಾ ಇದ್ದಾರೋ ಅದೇ ನಡೀತದೆ. ಸೊ ಇದನ್ನು ತಪ್ಪಿಸ್ಬೇಕಾದ್ರೆ ಕೇವಲ ಕಮ್ಯುನಿಸ್ಟ್ ಪಾರ್ಟಿಯವ್ರದ್ದಷ್ಟೇ ಹೊಣೆಗಾರಿಕೆ ಅಲ್ಲ. ಇದು ಎಲ್ಲ ಸಮುದಾಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರಜ್ಞಾವಂತ ವಿವೇಕವಂತರ ರಾಜಕೀಯ ತಿಳುವಳಿಕೆ ಇರೋಂಥವರ ಜವಾಬ್ದಾರಿ ಅಂತ ನಾನಾದರೂ ಭಾವಿಸ್ತೀನಿ. ಎಷ್ಟೋ ಸರ್ತಿ ಅನ್ನಿಸ್ತದೆ, ಈ ಪಾರ್ಲಿಮೆಂಟ್ ನೋಡಿ, ಜಬ್ ರಾಸ್ತಾ ಸುನ್ಸಾನ್ ಹೋ ಜಾತಾ ಹೈ ತೋ ಪಾರ್ಲಿಮೆಂಟ್ ಅವಾರ ಬನ್ ಜಾತಾ ಹೈ. ಯಾವಾಗ ರಸ್ತೆಗಳು ಸುನ್ಸಾನ್ ಅಂದರೆ ಅದು ಮೌನ ಅಂತ ಅನ್ಲಿಕ್ಕೂ ಆಗಲ್ಲ, ಸುನ್ಸಾನ್ ಅದೊಂದು ರೀತಿ ನಿಮಗೆಲ್ಲ ಖುಷಿ ಕೊಡಲಾರ್ದಂಥ ಒಂದು ಮೌನ ಬಿದ್ದಿರ್ತದಲ್ಲಿ, ಸದ್ದಿಲ್ಲದಂಥ ನಿಮಗೆ ಕರ್ಕಶವಾದಂಥ ಮೌನ ಬಿದ್ದಿರ್ತದ. ರಸ್ತೆಗಳು ಆ ಮೌನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ರ ಪಾರ್ಲಿಮೆಂಟು ಅವಾರ ಆಗ್ತದೆ. ಈ ಅವಾರ ಪಾರ್ಲಿಮೆಂಟು ನನ್ನ ತಂಗಿಯನ್ನು ಹಿಜಾಬ್ ಹಾಕ್ಕೊಂಡಿದ್ದಿ ಅದಕ್ಕೆ ನಿನಗೆ ಶಿಕ್ಷಣ ಕೊಡಲ್ಲ ಅಂತಲೂ ಮಾತಾಡ್ತದೆ. ಇದೇ ಪಾರ್ಲಿಮೆಂಟು ತನ್ನ ಮನೆಯ ಹೆಣ್ಮಕ್ಳನ್ನೇ ಅದರಲ್ಲಿರೋಂಥವರು ಹೆಣ್ಮಕ್ಳನ್ನು ಬಳಸಿ ಬೀಸಾಡ್ತದೆ. ಅವರೇ ಇವತ್ತು ಆ ಹಿಂದೂ ಮಹಾಪಂಚಾಯತಲ್ಲಿದ್ದಾರ ಮತ್ತು ಯಾವ್ಯಾವುದ್ರಲ್ಲೋ ಎಲ್ಲ ಇದ್ದಾರ. ಅವ್ರ ಮನುಸ್ಮೃತಿಯನ್ನು ನೇರವಾಗಿ ತರಲಿಕ್ಕೊಂಟಾರವರು. ಯಾರು ಈ ಸಂವಿಧಾನ ಒಪ್ಕೊಂಡಿಲ್ಲ ಅವರು ಇವತ್ತು ಅವ್ರ ಪಠ್ಯಗಳನ್ನು ನಾವು ಓದಬೇಕು, ಅವರು ಇವತ್ತು ಇದರಲ್ಲಿ ಅಧಿಕಾರದೊಳಗಿದ್ದಾರೆ. ಇದನ್ನು ಹೆಂಗೆ ಅರ್ಥ ಆಗಲ್ಲ? ನಾನು ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಗುಲ್ಬರ್ಗದಲ್ಲಿ ನೋಡಿದ್ದೀನಿ. ಸಾಮಾನ್ಯವಾಗಿ ಪ್ರತಿ ಸರ್ತಿನ ಇನ್ನೂ ಹೆಚ್ಚೆಚ್ಚು ತಳಹಂತಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. BJP ಅವರು ಟಿಕೆಟ್ ಹಂಚ್ತಾ ಇದ್ರು. ಏನದು, ಮುಸ್ಲಿಂ ಯಾರು ಕಾರ್ಪೊರೇಷನ್ ಎಲೆಕ್ಷನ್ಗೆ BJP ಟಿಕೆಟ್ ತೊಗೊಂಡು ನಿಲ್ತಾರೋ ಅವರಿಗೆ 15 ಲಕ್ಷ ರೂಪಾಯಿ ಒಂದು ಟಿಕೆಟ್. ದಲಿತ್ ಯಾರು ಬಂದು ನಿಲ್ತಾರೋ ಅವರಿಗೆ 5 ಲಕ್ಷ ರೂಪಾಯಿ ಮತ್ತು ಅವರ ಟಿಕೆಟ್ ಬಿ ಫಾರ್ಮ್ ಕೊಡ್ತಾರೆ. ಇದು ಸೊ ಎಷ್ಟು ಜನ ಇದಕ್ಕೆ ಕ್ಯೂ ನಿಂತರು ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಜನರಿಗೆ ಒಂದು ರಾಜಕೀಯ ಪ್ರಜ್ಞೆ ಇಲ್ಲ ಅಂತ ಅರ್ಥ. ಅಂತಹ ಸಂದರ್ಭದ ಒಳಗೆ ಆ ಬಹುಸಂಖ್ಯಾತ ಕೋಮುವಾದವನ್ನು ಎದುರಿಸುವ ಸಲುವಾಗಿ ಅಲ್ಪಸಂಖ್ಯಾತ ಕೋಮುವಾದಕ್ಕೆ ನೀರು ಎರಿಯುವಂಥದ್ದು, ಅವರುಗಳು ಭಾರಿ ದೊಡ್ಡ ಪ್ರಗತಿಪರ ಮಾತಾಡುವಂಥ ಮುಖವಾಡ ತೊಟ್ಕೊಳ್ಳೋದು ನಾವು ನೋಡ್ಲತ್ತೀವಿ. ಉಡುಪಿ ಒಳಗೆ ಹಿಜಾಬ್ ಪ್ರಶ್ನೆ ಯಾಕೆ ದೊಡ್ಡದಾಯಿತು, ಯಾರು ಮಾಡಿದ್ರು ದೊಡ್ಡದು ಯಾರಿಗೆ ಗೊತ್ತಿಲ್ಲ. ಎಲ್ಲಿ BJP ಸೋಲ್ತದೋ ಅಲ್ಲಿ ಹೋಗಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡೋರು ಯಾರು? MIM ಅಲ್ಲಿ ಹೋಗಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತದಲ್ಲ. ಸೊ ನಾವು ಹೇಳೋದು ಏನು ಅಂತ ಕೇಳಿದ್ರೆ, ಖಂಡಿತ ನಾವು ಇದನ್ನು ಇಕ್ವೇಟ್ ಮಾಡಲ್ಲ. ಯಾವುದು ಒಂದು ಬಹುಸಂಖ್ಯಾತ ಕೋಮುವಾದದ ಅಪಾಯ ಅದಲ್ಲ, ಅದರಂಥ ಅಪಾಯ ಇದು ಅಂತ ನಾವು ಖಂಡಿತ ಹೇಳಲ್ಲ. ಆದರೆ ಇದೇ ಸಂದರ್ಭದೊಳಗೆ ಅಲ್ಪಸಂಖ್ಯಾತರ ಮಧ್ಯದೊಳಗೆ ಹೆಚ್ಚಾಗ್ತಾ ಇರುವಂಥ ಕೋಮುವಾದ ನಮ್ಮ ಬಿಡುಗಡೆಯ ಒಂದು ಕಾರಣ ಅದು ಆಗೋದಿಲ್ಲ. ಈ ರಾಜಕೀಯವನ್ನು, ಈ ಸತ್ಯವನ್ನು ಜನರ ಮಧ್ಯದಲ್ಲಿ ನಾವು ತಗೊಂಡು ಹೋಗ್ಬೇಕು ಆಗ್ತದ. ನನಗೆ ನಿಜವಾಗ್ಲೂ ದುಃಖ ಅದ. NPR NRC ಸಂದರ್ಭದೊಳಗೆ ಎಷ್ಟು ದೊಡ್ಡ ಸಂಖ್ಯೆ ಒಳಗೆ ನಮ್ಮ ಹೆಣ್ಮಕ್ಕಳು ಹೊರಗೆ ಬಂದಿದ್ದರು. ಅವಾಗ ಮಾತಾಡೋ ಟೈಮ್ನಾಗ ನಮ್ಮೆಲ್ಲ ಅಣ್ಣ ತಮ್ಮಂದ್ರಿಗೆ ಒಂದು ಮಾತು ಹೇಳ್ತಿದ್ದ, ಇವತ್ತು ನೋಡ್ರಿ ಇವರು ಮ್ಯಾಲೆ ಕೂತವರು ನಿಮ್ಮನ್ನು ಈ ದೇಶದ ನಾಗರಿಕರೇ ಅಲ್ಲ, ನಿಮ್ಗೆ ಓಟ್ ಹಾಕೋ ಹಕ್ಕಿನಿಂದ ವಂಚಿತ ಮಾಡ್ತೀವಿ, ನಿಮ್ಮನ್ನು ನಾವು ಗಡೀಪಾರು ಮಾಡಿ ಹಾಕ್ತೀವಿ ಅಂತ ಹೆದರಿಸಿದಾಗ ಮಾತ್ರ ನಮ್ಮ ತಾಯಂದಿರನ್ನ ಅಕ್ಕ ತಂಗಿಯರನ್ನ ಕರ್ಕೊಂಡು ಬಂದು ಇಲ್ಲಿ ಕೂತ್ರಿ. ಇನ್ನು ಇದು ಸ್ವಲ್ಪ ಮುಗೀತು ಅಂತ ಹೇಳಿದ್ರೆ ಮತ್ತೆ ಯಥಾ ರೀತಿ ವಾಪಸ್ ಅವರಿಗೆ ಅಡುಗೆ ಮನೆ ಒಳಗೆ ಮತ್ತೆ ಆ ಜನನದೊಳಗೆ ನೀವು ಕಳಿಸ್ತೀರಿ. ಇದರಿಂದ ಯಾವ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಅನ್ನೋದು ಸಮಗ್ರ ಆಯಾಮದ ಬದಲಾವಣೆಯೊಂದಿಗೆ ಬರುವಂಥ ಒಂದು ಸ್ವಾತಂತ್ರ್ಯ ಇರ್ತದ. ಹಾಗಾಗಿ ನಮ್ಮ ಒಳಗನೆ ನಾವಿವತ್ತು ನಮ್ಮ ಅಕ್ಕ ತಂಗಿಯರನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬನ, ನನ್ನನ್ನು ಒಳಗಡೆಯಿಂದ ನಾನು ಬದಲಾಗಬೇಕಾದಂಥದ್ದು ಮತ್ತು ಈ ರೀತಿ ಬದಲಾವಣೆಗೆ ಬೇಕಾದಂಥ ಮನಸ್ಸನ್ನು ಸಿದ್ಧಗೊಳಿಸ್ಕೋಬೇಕಾಗಿದ್ದು ಬಹಳ ಅವಶ್ಯಕತೆ ಅದ ಅಂತ ನನಗೆ ಅನ್ನಿಸ್ತು. ಆತ್ಮೀಯರೇ, ನಾನಿನ್ನೂ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಹೆಚ್ಚೇ ಸಮಯ ತಗೊಂಡ ದಯವಿಟ್ಟು ಕ್ಷಮಿಸಬೇಕು ಅನ್ನೋ ಮಾತು ಕೇಳ್ತೀನಿ. ನನಗಿರೋದು 3 ಅಂಶಗಳು. ಒಂದನೇದಾಗಿ ಈಗಾಗಲೇ ನಮ್ಮ ಪೀರ್ ಭಾಷೆ ಅವರು ಈ ಮಾತು ಹೇಳ್ಯಾರ. ನಂಬರ್ 1, ನಮ್ಮ ರಸ್ತೆಗಳು ತುಂಬಬೇಕು. ನಮ್ಮ ರಸ್ತೆಗಳು ನಮ್ಮವು, ನಾವು ರಸ್ತೆಗಳನ್ನು ತುಂಬಬೇಕು. ಅದು ಯಾವ ರೀತಿ ತುಂಬಬೇಕು ಅಂತ ಅನ್ನೋದನ್ನು ನಾವು ಯೋಚನೆ ಮಾಡ್ಬೋದು. ಸಾಂಸ್ಕೃತಿಕ ಆಯಾಮದಿಂದಲೂ ನಾವು ತುಂಬಬೇಕು. ನಾವು ಮೊನ್ನೆ ಸರ್ತಿಗೆ ಸೌಹಾರ್ದ ರಂಜಾನ್ ಮಾಡಿದೆವು, ಮನೆ ಒಳಗೆ ಮಾಡಿಲ್ಲ, ರಸ್ತೆ ಮೇಲೆ ಮಾಡಿದ್ದೀವಿ. ರಸ್ತೆ ಮೇಲೆ ಹಾದಿಗೆ ಹೋಗಿ ಬರೋರು ಎಲ್ಲರನ್ನು ಕರೆದು ಈ ವಿಷಯ ಹೇಳಿ ನಾವು ಸೌಹಾರ್ದ ರಂಜಾನ್ ಮಾಡಿದ್ದೀವಿ. ಸುರ್ಕುಂಬ ಎಷ್ಟು ಜನರ ಮನೆಯಿಂದ ಬಂತು, ಶಿರೀನ್ ಕುರ್ಮಾ ಎಲ್ಲರೂ ನಾವು ಕುಡಿದಿದ್ದೀವಿ, ಘಂಟಾಘೋಷವಾಗಿ ಹೇಳಿದ್ದೀವಿ, ಈ ದೇಶವನ್ನು ಹಿಂದೂ ಮುಸ್ಲಿಂ ಅಂತ ಹೊಡಿಲಿಕ್ಕೆ ಬಿಡಲ್ಲ ಮಕ್ಕಳೇ, ಇದೇ ನಿಮ್ಮ ಅಪ್ಪನ ದೇಶ ಅಲ್ಲ ಅಂತ ನಾವು ಕೇಳಿದ್ದೀವಿ. ಹೌದಾ? ಸೊ
ಅದೇ ರೀತಿ ನಾವು ಸೌಹಾರ್ದ ಯುಗಾದಿ ಬಂತು. ಯುಗಾದಿ ಸಂದರ್ಭದೊಳಗೂ ಹಳ್ಳಿಗೂ ಹೋದ್ವಿ, ಪಟ್ಟಣಕ್ಕೂ ಬಂದ್ವಿ, ರಸ್ತೆ ಮೇಲೆ ನಿಂತು ನಾವು ಬೇವು ಬೆಲ್ಲದ ಪಾನಕ ಕುಡಿದಿದ್ದೀವಿ. ನನಗೆ ಕೇಳಿದ್ರ, ಓ ತೋಡ್ನಾ ಚಾಹತೆ ಹಮ್ ಜೋಡ್ನಾ ಚಾಹತೆ. ಅವ್ರು ಒಡಿಬೇಕಂತಾರೆ, ನಾವು ಕೂಡ್ಬೇಕಂತೀವಿ. ಅವರು ಮುರಿಬೇಕಂತಾರೆ, ನಾವು ಒಂದಾಗಬೇಕಂತೀವಿ. ಇದು ಒಂದೇ ನಮಗಿರುವಂಥ ಬಹಳ ದೊಡ್ಡ ಐಕ್ಯತೆಯ ಮಂತ್ರ. ಇದು ನಾವೇ ಏನು ಹುಟ್ಟಿಸಿಲ್ಲ. ಈ ನೆಲದೊಳಗೆ ಸಾವಿರಾರು ವರ್ಷದಿಂದ ಸೂಫಿ ಸಂತರು ಎಷ್ಟೆಲ್ಲ ಅವಘಡಗಳು ಬಂದರೂ ಸಹಿತ ಈ ಐಕ್ಯತೆಯನ್ನು ಕಾಪಾಡಿಕೊಂಡು ಆ ದೀಪವನ್ನು ತಮ್ಮ ಕೈ ಸುಟ್ಟುಕೊಂಡು ದೀಪವನ್ನು ಅವರು ಬಚಾಯಿಸ್ಕೊಂಡು ಬಂದಾರ. ಅದ್ರ ಬೆಳಕು ಇವತ್ತಿಗೂ ಅದ. ನಾವು ಆ ಪರಂಪರೆಯನ್ನು ಮುಂದುವರಿಬೇಕು ಅಷ್ಟೇ. ಈ ದೇಶದ ಒಳಗೊಂದು ಸಂವಿಧಾನ ಬರೋದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಘನವಾದ ಮೇರು ವ್ಯಕ್ತಿತ್ವ, ಜ್ಞಾನಿ, ನಮಗೊಂದು ಘನವಾದ ಸಂವಿಧಾನವನ್ನು ಕೊಡೋದಕ್ಕೂ ಅವತ್ತಿನ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ನಡೆದಂಥ ಬದಲಾವಣೆಗಳಿಗೂ ಬಹಳ ನೇರವಾಗಿ ಸಂಬಂಧ ಇರೋದನ್ನು, ಆ ಪರಂಪರೆಯನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ ಮುಂಜಾನೆದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲಾಂ ಹೇಳ್ತೀವಿ. ಜಾಗತಿಕ ಮಟ್ಟದ ಅವತ್ತಿನ ಚಳುವಳಿಗೆ ಸಲಾಂ ಹೇಳ್ತೀವಿ. ನಾವು ಎಲ್ಲ ಚಳುವಳಿಗಳಿಗೂ ಸಹಿತ ಒಂದು ತನ್ನದೇ ಆದಂಥ ಪರಂಪರೆಯ ಕೊಂಡಿ ಇರ್ತದೆ. ಪರಂಪರೆಯ ಕೊಂಡಿಯನ್ನು ತುಂಡರಿಸಿ ನಮಗೆ ಭವಿಷ್ಯ ಕಟ್ಕೊಳ್ಳಿಕ್ಕೆ ಆಗಲ್ಲ. ಪರಂಪರೆಯ ಕೊಂಡಿಗೆ ಇನ್ನೂ ಗಟ್ಟಿ ಮಾಡಿ ಜೋಡಿಸಿ ನಮಗೆ ಭವಿಷ್ಯ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನಂದು ದೃಢವಾದ ನಂಬಿಕೆ. ಸೊ ಆ ಕಾರಣದಿಂದ ನಾವು ರಸ್ತೆಗಳನ್ನು ತುಂಬೋಣ, ಸಾಂಸ್ಕೃತಿಕ ಕಾರಣದಿಂದಲೂ ರಸ್ತೆಗಳನ್ನು ತುಂಬೋಣ. ನಮ್ಮದೇ ಹಾಡು, ನಾಟಕ, ಇನ್ನೊಂದು ಮತ್ತೊಂದು ಹಬ್ಬ ಅವೆಲ್ಲವೂ ಸಹಿತ ಕಮ್ಯುನಿಸ್ಟರ ಹಬ್ಬ ಮಾಡ್ತೀರೇನ್ರಿ? ಅರೆ, ಈ ನೆಲದೊಳಗ ವೈದಿಕ ಹಬ್ಬಗಳು ಅವೈದಿಕ ಹಬ್ಬಗಳಂತ ಅದಾವ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಕೃಷಿ ಮೂಲದ ಹಬ್ಬಗಳೆಲ್ಲ ನಮ್ಮ ಹಬ್ಬಗಳೇ, ಹೆಮ್ಮೆಯಿಂದ ಆಚರಿಸ್ತೀವಿ ನಾವು. ನಮ್ಮನ್ನು ದಿಕ್ ತಪ್ಪಿಸುವಂಥ ವೈದಿಕ ಮೂಲದ ಹಬ್ಬಗಳನ್ನು ಖಂಡಿತ ನಾವು ಆಚರಿಸಲ್ಲ. ಅದ್ರ ಚರಿತ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ. ಬಹಳ ಜನ ತಪ್ಪು ನಂಬಿಕೆದ ಕಮ್ಯುನಿಸ್ಟರು, ನಾಸ್ತಿಕರು ಅಂತ ಹೆದರಿಸ್ಬಿಡ್ತಾರ. ಇದು ಎಂಥ ತಪ್ಪು ನಂಬಿಕೆ, ಎಂಥ ಸುಳ್ಳುಗಳನ್ನು ಹರಡಿಸ್ತಾ ಇದ್ದಾರ. ದೇವರು ನಿಮ್ಮ ವೈಯಕ್ತಿಕ, ದೇವರು ನನ್ನ ವೈಯಕ್ತಿಕ. ನಾನು ಬೇಕಾದರೆ ನಂಬ್ತೀನಿ, ಬೇಡಾದರೆ ಬಿಡ್ತೀನಿ. ಭಾರತ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ, ಬೌದ್ಧ, ಜೈನ್, ಲಿಂಗಾಯತ್, ಆಸ್ತಿಕ್, ನಾಸ್ತಿಕ್ ಎಲ್ಲರೂ ಕೂಡಿ ಬದುಕುವಂಥ ದೇಶ. ಇದು ಯಾವುದು ಇಲ್ಲಿ ಪ್ರಧಾನ ಆಗಲೇಬಾರದು. ಹಾಗಾಗಿ ಅವರವರ ವೈಯಕ್ತಿಕ ಹಕ್ಕುಗಳಿಗೆ ಯಾವ ಕಾರಣಕ್ಕೂ ಕಮ್ಯುನಿಸ್ಟ್ ಪಕ್ಷ ನೀನ್ಯಾಕೆ ದೇವರು ನಂಬುತ್ತಿ ಯಾವತ್ತು ಅಂದಿಲ್ಲ, ಅನ್ನೋದಿಲ್ಲ. ಇದು ಸುಳ್ಳುಗಳನ್ನು ಹರಡಿಸಿರೋದನ್ನು ನಾವುಗಳು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ಎರಡನೇ ನನಗಿರೋದೇನೆಂದರೆ, ರಸ್ತೆಗಳನ್ನು ತುಂಬೋದ್ರ ಜೊತೆಗೆ ಐಕ್ಯತೆಯಿಂದ, ಸೌಹಾರ್ದತೆಯಿಂದ ಪರಸ್ಪರ ನಾವು ಸಾಂಸ್ಕೃತಿಕವಾಗಿ ಬೆರೆತು ದಿನಗಳನ್ನು ನಾವು ಮುಂದಕ್ಕೆ ತಗೊಂಡು ಹೋಗುವಂಥ ಚಟುವಟಿಕೆಗಳಿಗೆ ನಮ್ಮನ್ನು ನಾವು ಒಡ್ಕೋಬೇಕು. ಆಮೇಲೆ ಕೊನೆಯದಾಗಿ ಮುಸ್ಲಿಂ ಸಮುದಾಯದ ಆರ್ಥಿಕ, ರಾಜಕೀಯ, ಸಾಮಾಜಿಕ ಪ್ರಶ್ನೆಗಳು, ಅವರವರ ಪಾಲು ಸಿಗಬೇಕಾದದನ್ನು ವಂಚಿತ ಆದ ಅಂಶಗಳು ಇವರೇನಿವತ್ತು ಜಾಲ ಹಾಕ್ತಾ ಇದ್ದಾರಲ್ಲ, ಇದಕ್ಕಿಂತಲೂ ಪವರ್ಫುಲ್ ಆಗಿ ನಾವು ಹೆಂಗೆ ಭಾರತದ ರಸ್ತೆ ಮೇಲೆ ತರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ ರೀತಿ NPR NRC ಬಂತೋ ಆ ರೀತಿ ರಾಜೇಂದ್ರ ಸಿಂಗ್ ಸಚ್ಚಾರ್ ವರದಿಯನ್ನು ನಾವುಗಳು ಮತ್ತೆ ಮತ್ತೆ ಮಾತಾಡಿ ಮತ್ತೆ ನಮ್ಮ ಜನರ ಪರಿಸ್ಥಿತಿಯನ್ನು ಮುನ್ನೆಲೆಗೆ ತಂದು ರಸ್ತೆ ಮೇಲೆ ಇಡಬೇಕಾಗ್ತದೆ. ಮಕ್ಕಳೇ, ನಮ್ಮ ದೇವರು ದಿಂಡ್ರು ಮಾತಾಡಬೇಡ್ರಿ, ನಮ್ಮದು. ಅವರು ರಾಮಾಯಣ ಮಹಾಭಾರತ, ಹನುಮನ್ ದೇವರು ಅದು ಇದು ಮಾತಾಡ್ತಾರೆ. ನಾನಂತೂ ಹೇಳ್ತೀನಿ, ರಾಮಾಯಣ ಮಹಾಭಾರತ ನಮ್ಮದು. ನೀವ್ಯಾರು ಮಾತಾಡೋರು? ನಮ್ಮ ಜಾನಪದರು ಕಟ್ಟಿದಂಥ ಮಹಾಕಾವ್ಯಗಳು. ನೀವು ಅದನ್ನು ತಗೊಂಡು ಹೋಗಿ ವೈದಿಕೀಕರಣ ಮಾಡಿ, ವೈದಿಕೀಕರಣದ ಪ್ರೋಕ್ಷಣ ಮಾಡಿ TV ಒಳಗೆ ಹಾಕಿ ನಮ್ಮ ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಇಡೀ ರಾಮಾಯಣ, ಜನತೆಯ ರಾಮಾಯಣ ಬೇರೆ ಅಂತ ನಾವು ಇದನ್ನು ಹೇಳ್ತೀವಿ. ಇದರ ಹೆಸರಿಗೆ ಬರಬೇಡ್ರಿ ನೀವು. ಇನ್ನೊಂದು ದರ್ಗಾ, ಮಸೀದಿ, ಮಂದಿರ್, ಅದು ಇದು ಇವೆಲ್ಲ ಬರಬೇಡ್ರಿ. ನೀವು ಮಾತಾಡಬೇಕಾಗಿರೋದು, ನಾವು ಯಾಕೆ ದಲಿತರಿಗಿಂತಲೂ ಹೆಚ್ಚು ಬಡತನದೊಳಗಿದ್ದೀವಿ ಈ ದೇಶದೊಳಗೆ? ಕೊಡ್ರಿ ಉತ್ತರ. ಶೈಕ್ಷಣಿಕವಾಗಿ ಯಾಕೆ ಇಷ್ಟು ಹಿಂದಿದ್ದೀವಿ? ಕೊಡ್ರಿ ಉತ್ತರ. ಯಾಕಿವತ್ತು ನಮ್ಮನ್ನು ಸಾಮಾಜಿಕವಾಗಿ ತುಳಿತಾ ಇದ್ದೀರಿ? ಕೊಡ್ರಿ ಉತ್ತರ. ನಾವು ತಿನ್ನೋ ಆಹಾರನೂ ಕಸ್ಕೊತಿದ್ದೀರಿ? ಕೊಡ್ರಿ ಉತ್ತರ. ಇದಕ್ಕೆ ಗೌಹತ್ಯೆ ನಿಷೇಧ ಕಾಯ್ದೆ, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ತೆಗೆದು ಹಾಕಿದ್ರ ಮುಸ್ಲಿಮರಿಗೆ ಮಾತ್ರ ಏನ್ರಿ? ನೋ. ಚರ್ಮದ ವ್ಯಾಪಾರಿಗಳು, ಹಾಲೋದ್ಯಮ, ಹೈನೋದ್ಯಮ, ಕೃಷಿಗರು, ನಮ್ಮ ಎಲ್ಲ ಜನರಿಗೂ ಸಹಿತ ದೊಡ್ಡ ಮಟ್ಟದ ಲಾಸ್ ಆಗ್ತದೆ ಇದು. ಸೊ ಇಂಥ ಸಂದರ್ಭದಲ್ಲಿ ನಾವು ಮುಸ್ಲಿಮರ ಪ್ರಶ್ನೆ ಅಂತ ಏನು ತರ್ತಾ ಇದ್ದಾರೋ ಆ ಮುಸ್ಲಿಮರ ಪ್ರಶ್ನೆ ಅಲ್ಲ, ಅದು ಭಾರತದ ಸಮಸ್ತ ಜನತೆಯ ಪ್ರಶ್ನೆ ಅನ್ನೋದನ್ನು ನಾವು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಆ ದಿಕ್ಕಿನ ಒಳಗೆ ನಾವು, ನೀವು ಎಲ್ಲರೂ ಅತ್ಯಂತ ಐಕ್ಯತೆಯಿಂದ ಎಲ್ಲ ಮಡಿವಂತಿಗಳನ್ನು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಆಚೆಗೆ ಇಟ್ಟು ಈ ದೇಶದಲ್ಲಿ ಸೆಕ್ಯುಲರಿಸಮ್, ಜನತೆಯ ಚಳುವಳಿ, ನಮ್ಮ ಆರ್ಥಿಕ ಪ್ರಶ್ನೆಗಳು, ನಮ್ಮ ಸಾಮಾಜಿಕ ರಾಜಕೀಯ ಭಾಗಿದಾರಿಕೆ ಪ್ರಶ್ನೆಗಳು, ನಮ್ಮ ಘನತೆಯ ಬದುಕಿನ ಪ್ರಶ್ನೆಗಳು, ಮಹಿಳೆ ಮತ್ತಿತರ ಸಮಾನತೆ ಪ್ರಶ್ನೆಗಳನ್ನು ಮುನ್ನೆಲೆಗೆ ತರುವ ಮೂಲಕ ಈ ಭಾರತವನ್ನು ಈ ಹಿಟ್ಲರಿನ ಸಂತತಿ ಅದರಲ್ಲ ಅವ್ರ ಕೈಯಿಂದ ಬಚಾಯಿಸಲಿಕ್ಕೆ ಸಾಧ್ಯ. ಜನ ಚಳುವಳಿಯೊಂದೇ
ಲಕ್ಷ ಲಕ್ಷ ಜನ ಯಾವತ್ತು ರಸ್ತೆ ಮೇಲೆ ಬರ್ತಾರೋ ಆವತ್ತು ಈ ಹೇಡಿಗಳು ಟೊಳ್ಳು ಇದ್ದವರು ಈ ಸರ್ವಾಧಿಕಾರಿಗಳು ವಾಪಸ್ ಆಗಲಿಕ್ಕೆ ಸಾಧ್ಯ. ಅಂತ ವಾಪಸ್ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಅತ್ಯಂತ ಧೈರ್ಯದಿಂದ ಧೀಮಂತಿಕೆಯಿಂದ ಮುನ್ನುಗ್ಗೋಣ. ನಮ್ಮ ಶರಣರು ಹೇಳ್ತಾರೆ, ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮನಿಗೆ ಬಿಟ್ಟಿಲ್ಲ. ಮರಣಕ್ಕೆ ಹೆದರಲಾರದ ಒಂದು ಪರಂಪರೆಯನ್ನು ಈ ನಾಡಿನಲ್ಲಿ ಶರಣ, ಸೂಫಿ, ಸಂತ, ಅವಧೂತ, ಆರೂಢ ಎಲ್ಲರೂ ಕಟ್ಟಿಕೊಟ್ಟಿದ್ದಾರೆ. ನಾವು ಇನ್ನಷ್ಟು ಮುಂದಕ್ಕೆ ಹೋಗಿ ಘನತೆಯ ಸಮತೆಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಮುಂದಾಗೋಣ, ಐಕ್ಯತೆಯಿಂದ ಜೊತೆ ಹೆಜ್ಜೆ ಹಾಕೋಣ ಅನ್ನೋ ಮಾತನ್ನು ಹೇಳಿ ಅಧ್ಯಕ್ಷೀಯ ಮಾತಿನ ಮೂಲಕ ಕೆಲವೇ ಮಾತು ಆಡಬೇಕು ಅಂತ ಇತ್ತು. ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ, ದಯವಿಟ್ಟು ನೀವು ಕ್ಷಮಿಸ್ತೀರಿ ಅಂತ ತಿಳ್ಕೊಳ್ತೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಹಳ ಅರ್ಥಗರ್ಭಿತವಾಗಿ ಈ ಒಂದು ಗೋಷ್ಠಿಯನ್ನು ಕ್ರೋಢೀಕರಣ ಮಾಡಿದಂಥ ಕೆ ನೀಲರವರಿಗೆ CPM ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು CPM ಪಕ್ಷ ಈ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಯೋಚನೆಯನ್ನು ಮಾಡಿತ್ತು. ಇದು ಕೇವಲ ಒಂದು ಮುಸಲ್ಮಾನರ ಸಮಾವೇಶ ಆಗದೆ ಮುಸಲ್ಮಾನರ ಒಟ್ಟು ಸ್ಥಿತಿಗತಿಯನ್ನು ಒಂದು ಅರ್ಥೈಸಿ ಮುಂದಿನ ದಾರಿಯನ್ನು ಕಂಡುಕೊಳ್ಳುವ ರೀತಿಯ ಸಮಾವೇಶ ಆಗಬೇಕು. ಆ ನಿಟ್ಟಿನಲ್ಲಿ ಒಟ್ಟು ಗೋಷ್ಠಿ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. BM ಹನೀಫ್ರವರು ಮತ್ತು ಪೀರ್ ಬಾಷಾರವರು ಬಹಳ ಅಚ್ಚುಕಟ್ಟಾದ ಸ್ಥಿತಿಗತಿಯನ್ನು ವಿವರಿಸಿದರೆ, ಕೊನೆ ಗಳಿಗೆಯಲ್ಲಿ ನೀಲರವರು ನಮಗಿರುವಂಥ ದಾರಿ ಯಾವ ದಿಕ್ಕಿನಲ್ಲಿ ಸಾಗಿದರೆ ಈ ಒಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದು, ಅದಕ್ಕೆ ಪ್ರಮುಖವಾಗಿ ಜನ ಚಳುವಳಿಯ ಮೂಲಕ ಹೊರಟ್ರೆ ಖಂಡಿತವಾಗ್ಲೂ ಕೂಡ ಈ ರೀತಿ ಇವತ್ತಿನ ಸ್ಥಿತಿಯನ್ನು ಬದಲಾವಣೆ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳಿ ಈ ಗೋಷ್ಠಿಯನ್ನು ಕೊನೆಗೊಳಿಸ್ತಾರೆ. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದ ಧನ್ಯವಾದವನ್ನು CPMನ ಯುವ ಮುಖಂಡರು ಹಾಗೆಯೇ ವಕೀಲರಾಗಿರುವಂಥ ಚರಣ್ ಶೆಟ್ಟಿ ಪಂಜಿಮೊಗರವರು ಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಅದರ ಜೊತೆಗೆ ಈ ಗೋಷ್ಠಿಯ ನಂತರ ನಿಮಗೊಂದು 15 ನಿಮಿಷ ವಿರಾಮ ಇರುತ್ತೆ. ನಂತರದಲ್ಲಿ ದಫ್ ಮಾಪಿಲ್ಲೆ ಪಾಟ್ ಕವ್ವಾಲಿ ಕಾರ್ಯಕ್ರಮ ಕೂಡ ಇರುತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದೇ ರೀತಿಯ ಕಾರ್ಯಕ್ರಮವನ್ನು ಕೊನೆಗೊಳಿಸುವ ಮೂಲಕ ಎಲ್ಲರೂ ಈ ಸಗಾನಂದದ ನಂತರ ನೀವು ಹೋಗಬೇಕನ್ನುವಂಥ ವಿಜ್ಞಾಪನೆಯನ್ನು ಮಾಡುತ್ತಾ ಈಗ ಧನ್ಯವಾದವನ್ನು ಚರಣ್ ಶೆಟ್ಟಿ ಪಂಜಿಮುಗ್ಗರವರು ಮಾಡ್ತಾರೆ. ಬಂಧುಗಳೇ, ಜಾತ್ಯತೀತತೆ ಸಬಲೀಕರಣ ಮತ್ತು ಮುನ್ನಡೆ ಘೋಷಣೆಯೊಂದಿಗೆ CPIM ಕರ್ನಾಟಕ ರಾಜ್ಯ ಸಮಿತಿಯ ನೇತೃತ್ವದ ರಾಜ್ಯ ಮಟ್ಟದ ಮುಸ್ಲಿಂ ಸಮಾವೇಶದಲ್ಲಿ ಮೊದಲ ದಿನದ ಈ ಎರಡನೆಯ ಗೋಷ್ಠಿ ಕರ್ನಾಟಕದ ಮುಸ್ಲಿಮರ ಸ್ಥಿತಿಗತಿ ಎಂಬ ವಿಚಾರದ ಕುರಿತು ವಿಚಾರಣಾ ಮಂಡನೆಯನ್ನು ಮಾಡಿರುವಂಥ ಹಿರಿಯ ಪತ್ರಕರ್ತರಾಗಿರುವಂಥ BM ಹನೀಫ್ ಇವರಿಗೆ CPIM ಪಕ್ಷದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ಕಾಮ್ರೇಡ್ ಕೆ ನೀಲ ಇವರು ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬ ವಿಷಯವನ್ನು ಮಂಡನೆ ಮಾಡಿರುವಂಥ ಚಿಂತಕರು ಬರಹಗಾರರು ಆಗಿರುವಂಥ ಪೀರ್ ಬಾಷಾ ಇವರಿಗೆ ಕೂಡ ಎಲ್ಲರ ಪರವಾಗಿ ಹಾಗೂ CPIM ಪಕ್ಷದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವರಿಗೆ ಕೂಡ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕಾಮ್ರೇಡ್ ಕೆ ನೀಲ ಇವರು ಗೌರವ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿದೆ. ಹಾಗೆಯೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತಾಡಿದಂಥ ಬರಹಗಾರರು ಹೋರಾಟಗಾರರು ಆಗಿರುವಂಥ ಕಾಮ್ರೇಡ್ ಕೆ ನೀಲ ಇವರಿಗೆ CPIM ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರುವಂಥ ಪದ್ಮಾವತಿ ಶೆಟ್ಟಿ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಗೋಷ್ಠಿಯ ನಿರ್ವಹಣೆಯನ್ನು ನಡೆಸಿರುವಂಥ CPIM ಪಕ್ಷದ ಯುವ ಮುಖಂಡರಾಗಿರುವಂಥ ಜೀವನ್ ರಾಜ್ ಕುತ್ತರ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಈಗ ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ಹಾಜರಿದ್ದು ಅದನ್ನು ಯಶಸ್ವಿಗೊಳಿಸಬೇಕು. ಕರಾವಳಿಯ ಬ್ಯಾರಿ ಸಮುದಾಯದ ದಪ್ಪು ಮಾಪಿಲ್ಲೆ ಪಾಟ್ ಅನ್ನುವಂಥ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ಎದ್ದು ಹಾಜರಿದ್ದು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದ್ದೇನೆ.
ಮುಬೀನ್ ಇರ್ಬೋದು, ದಯವಿಟ್ಟು. ದೇಶ ದೇಶ ಇದು ನಮ್ಮ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೇನೋ, ಈ ದೇಶದಲ್ಲಿ ಮತ್ತೆ ಹುಡ್ತೇನೋ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೇನೋ, ಈ ದೇಶದಲ್ಲಿ ಮತ್ತೆ ಹುಡ್ತೇನೋ. ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ, ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಗುವೆ ನಮ್ಮ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೇನೋ, ಈ ದೇಶದಲ್ಲಿ ಮತ್ತೆ ಹುಡ್ತೇನೋ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೇನೋ, ಈ ದೇಶದಲ್ಲಿ ಮತ್ತೆ ಹುಡ್ತೇನೋ. ಜಾತಿ ವಿಷಯ ಓಡಿಸು ಭಾರತಕ್ಕೆ ಜೈ, ಪ್ರೀತಿ ಮಮತೆ ಉಳಿಸು ಭಾರತಕ್ಕೆ ಜೈ. ಈ ಭೂಮಿ ನನ್ನ ಹೃದಯ, ಈ ಹಸಿರೇ ನನ್ನ ಉಸಿರು, ಈ ಗಾಳಿ ನನ್ನಲ್ಲಾಡಿ ಹರಿಯುತ್ತಿದೆ ಎಷ್ಟೋ ಖುಷಿಯು. ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಳುವೆ ನನ್ನ ಭಾರತಕ್ಕೆ ಜೈ, ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಳುವೆ ನನ್ನ ಭಾರತಕ್ಕೆ ಜೈ. ಭಾರತ ಭೂಮಿ ನನ್ ಕೊಟ್ಟ ದೇವರಿಗೂ ಜೈ, ಸ್ವಾತಂತ್ರ್ಯವ ತಂದ್ಕೊಟ್ಟ ಗಾಂಧೀಜಿಗೂ ಜೈ. ಈ ಜನುಮ ನನ್ನ ಪುಣ್ಯ, ಈ ನೆಲವೇ ಎಷ್ಟು ಶ್ರೇಷ್ಠ, ಈ ಗಾಳಿ ನನ್ನಲ್ಲಾಡಿ ಹರಿಯುತ್ತಿದೆ ಎಷ್ಟೋ ಖುಷಿಯು. ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಳುವೆ ನನ್ನ ಭಾರತಕ್ಕೆ ಜೈ, ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಳುವೆ ನನ್ನ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೇನೋ, ಈ ದೇಶದಲ್ಲಿ ಮತ್ತೆ ಹುಡ್ತೇನೋ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೇನೋ, ಈ ದೇಶದಲ್ಲಿ ಮತ್ತೆ ಹುಡ್ತೇನೋ.
होश मुहियद्दीन अब्दुल कादरिया शाह बगदादी होश मुहियद्दीन अब्दुल कादरिया शाह बगदादी अब्दुल कादरिया शाह बगदादी वरतन तरुल എന്നിൽ സ്വരസംബരമതി സകുല സഗുണമതി സദദ് മദദ് നിധി ഹോസ് മുഹിയദ്ദീൻ അബ്ദുൽ ഖാദ്രിയ ഷാഹെ ബഗ്ദാദി അബ്ദുൽ ഖാദ്രിയ ഷാഹെ ബഗ്ദാദി ജീലാനിലുദിച്ച് ജഗമെന്നും പ്രവാഹിത്ത് ജ്വാലകൾ ഹിദായത്തിൻ കിരണങ്ങളുദിച്ച് ജീലാനിലുദിച്ച് ജഗമെന്നും പ്രവാഹിത്ത് ജ്വാലകൾ ഹിദായത്തിൻ കിരണങ്ങളുദിച്ച് അരിശിന പുലയവതീരണലേയർ ഭദ്രയുദ്ധ പൊരുതിയ ശൂരരേ കൈബർ കോട്ടയ ഗിഡു ഗിഡു ബെരുപ്പിച്ച ഹൈദരലെ പുലി തങ്ങളെ അരിശില പുലയവതീരണലേയർ തകർദിയ സൽസൽ തിമകിയ ഇസ്ലാമിൽ വിജയിച്ച രാജരെ യാ ധീരരേ യാ ശൂരരേ യാ ധീരരേ ദുൽ ദുൽ കുലരേ ഫുക്കർ വാലി മരുഭൂമി പിളർത്തിയ മാന്യരേ ಗಿಡಮಗುಡ ತಿರುಮುಡಿ ನಿರುತಿ ತಲಗುಡವಾಯೇ ಅವಲ ಬಿಲೆ ಕಿರ್ಗೆಡ ಫರ್ಕೆ ಕೇಪು ಪರತಿ ಬಿಲರಬಾಯೇ ಬಿಲರಬಾಯೇ ಕೇರ ಕೋಬ ಚೋಡದ ಯೋಡಿದ ಒಡಿ ಚಾಡಿ ಕಪ್ಪಲಿ ಕ್ಷಣ ಮಿಲೆ ಇಡ್ಚು ಮಡ ಚುಡ ಗಿಡು ಗಿಡನೆ ತಡ ಪೊಡಿ ಉಷರ್ವಾಯೇ ಅತಗದೆ ಇರುವಾಗಲೋತೆ ರಜಬು ಬಿಲೋತ್ತರು മുമ്പനവാകെ സ്വർഗത്തിൽ റസൂലുടെ മുഖം കാണാൻ കുതിരത്താൽ വിധി കൂട്ടനെ കട്ടയപ്പോ മോത്തേ പടപ്പെല്ലാം സ്തുതിച്ചുള്ളോ നസ്രബുകൾ കോരേ ബദറുള്ളി തിളങ്ങുന്ന ബഹുഗുണമണിയായ മുഹമ്മദ് വലിയുള്ള എൻ്റെ മനസ്സിന്റെ ദുരിതങ്ങൾ അകറ്റിടും പരനെ വർഗത്തെ നൽകല്ല എൻ്റെ ചെറിയ ബദറുള്ളി തിളങ്ങുന്ന ബഹുഗുണമണിയായ മുഹമ്മദ് വലിയുള്ള എൻ്റെ മനസ്സിന്റെ ദുരിതങ്ങൾ അകറ്റിടും പരനെ വർഗത്തെ നൽകല്ല എൻ്റെ ചെറിയ ജിന്ദാബാദ് ജിന്ദാബാദ് ഭാരത മണ്ണിಗೆ ജിന്ദാബാദ് 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 ಮಣ್ಣಿಗೆ ಜಿಂದಾಬಾದ್ ಜಾತಿ ಭೇದ ಸಂಘರ್ಷವನ್ನು ತೊಡೆದು ಹಾಕುವ ಒಂದೇ ಉದರದಿ ಜನಿಸಿದ ಮಕ್ಕಳಂತೆ ಬಾಳುವ ಭುಜಕ್ಕೆ ಭುಜವ ಸೇರಿಸಿ ನಾವು ಮುಂದೆ ಸಾಗುವ ವಿಶ್ವಕ್ಕೆ ಶಾಂತಿಯ ಹರಡುವ ಭವ್ಯ ಭಾರತ ಕಟ್ಟುವ ಹಲವು ಧರ್ಮದ ನಾಡು ಸುಂದರ ನಮ್ಮಿ ಬೀಡು ಜಗದೆಲ್ಲೆಡೆ ಅಭಿಮಾನವು ನಮ್ಮ ಭಾರತ ಹೆಮ್ಮೆಯ ಭಾರತ हे मेरा भारत वासियों बोलो भारत जिंदाबाद हे मेरा भारत वासियों बोलो भारत जिंदाबाद हिंदुस्तान हमारा है हिंदुस्तान हमारा है
वासियों बोलो भारत जिंदाबाद। हे मेरा भारत वासियों बोलो भारत जिंदाबाद। हिंदू मुस्लिम भाइयों एक वतन है, हम लोगों के मन में भगवान एक है। बहुत बड़ा मेरी जान है, बहुत बड़ा मेरी जान है, उतनी बड़ा मेरी दुनिया में, उतनी बड़ा मेरी दुनिया में। मेरा भारत वासियों बोलो भारत जिंदाबाद। हे मेरा भारत वासियों बोलो भारत जिंदाबाद। अल्लाह കുടുംബം ചോരി തമ്പൾ പൂകൾ പൊങ്കും നബി തങ്ക പേരുമ്പം മേഘം സ്വഭാകലേ കഥ കുരുമ്പം മാനം തിങ്കും പാതിരുന്ന പാട പൊങ്കും ആരംഭം കനി ബദിരീങ്ങളെ അമ്പാവൻ ഹാബിബിന്റെ താരു നല്ലേ ഒമ്പുട്ട കുറശികൾ അസരോളം ഇരുന്നേ അമ്പുകൾ പാടപ്പെക്കും പാതിരൊന്ന് ചീരുന്നേ ഒമ്പന്മാരെഴുതുന്ന തീരുന്നേ കൺമണി പാത്തിമാരാണി കഹുദിനതീ മുത്തദ ರಸೂಲರ ಸಂಭ್ರಮಚನವು ಮಕ್ಕದ ಮುಖ್ಯ ಗೋರಿಸಿ ಕುಲದಿ ಮಕ್ಕೆಂಬ ಪುಣ್ಯ ನಾಡಲ್ಲಿ ಜನಿಸಿದರು ಅರಬ್ಬಿ ಕಡಲಿನ ತೀರಕ್ಕೆ ಎಂದು ಅರಬ್ಬಿ ಕಡಲಿನ ತೀರಕ್ಕೆ ಎಂದು ಮುಸಲ್ಲ ಹಾಸಿ ತೇಲುತ್ತ ಬಂದು ಉಲ್ಲಾಲ ಊರಿಗೆ ದೀನನ್ನು ತಂದರು ಸೈಯದ್ ಮದನಿ ಬಲಿಯವರು ಅಲೆಕಲ್ಲನ ಕೊಳ್ಳದಿಂದ ಅಂದು ಕಬ್ಬದ ಬೆಂಕಿಯು ನಂದಿತ್ತು ಅಂದು ಅನೇಕ ಕಷ್ಟಕರ ಮತ್ತಿರುವ ಸೈಯದ್ ಮದನಿ ಬಲಿಯವರು ഉമരിനുള്ളിൽ പെട്ടിരുണ്ടൊരു മാറ്റം ഉരുകു മങ്കൈ ഫാത്തിമ കണ്ടൊരു മാറ്റം ഉലകിലേകി ചിത്തിരമുത്തിരൂട്ടം ഉദവി ചുണ്ടത രണ്ടിരമിന്റെ കേട്ടം കേട്ടമప్పుడు ചെങ്കുടുതാന കേട്ടതప్పుడు പൊങ്കുടുതീന കൽവിലേറ്റർ മാറ്റിയതീന ചീതമോദീന കേട്ടമప్పుడు ചെങ്കുടുതാന കേട്ടതప్పుడు പൊങ്കുടുതീന കൽവിലേറ്റർ മാറ്റിയതീന ചീതമോദീന ಸಾರ ಮಂದಿರ ವೇದ ಮಂದಿರ ಮೋದಿ ಸಂತರಿಗ ಅಕ್ಕಿನ ಹತ್ತಿರ ಮಂದಿರ ಸುಂದರ ಮಂದಿರ ಮುತ್ತಿರ ಗಂಸರಿಸ ಧೀರಂ ಉತ್ತರ ಸೇಲ್ಸಿನ ಮಾಯಿಲೆತ್ತಿರ ಸಾರಸ ಮಾತ್ತಿರ ಲಿಂಗಿನ ಮಾಯಿ ಕಡುತ್ತಮ್ಮ ನಮ್ಮದು ಕಡುಪ ಮೂರನ್ನಿಡೆ ವೆದುಪ್ಪು ಇಡುಮಿ ದಗರಿ ಗಣಿದ അബുജഹലും പടവന്താടെ കിബിറിങ്ങലും നേടാൻ ചെന്നാടെ അങ്കരമേ തപ്പിടച്ചാടെ പടകിങ്കലെല്ലാരും മുഴുത്താടെ ചുങ്കുണ്ട സുരപുരി മുട്ടും ചെങ്കും പൊങ്കും പാതിരി തെക്കേടും തീക സ്വർഗത്താന ചൊങ്കാരി താരുടി മർമുത്തൽ മുത്തിക്കാലി ജാടും ചന്തതിക ബുടെ ശൂന്യം വശിദാനോ രംഗുതിലിപ്പും നീനുപ്പും ചങ്കുതിലിപ്പും നീനുപ്പും രംഗുതിലിപ്പും നീനുപ്പും ചങ്കുതിലിപ്പും നീനുപ്പും എങ്കും പുലർപ്പും തിമ്മുർപ്പും ചൊടിച്ചൊരു സാര സുഖ സുഖ തരമായി പുരിഹരമം സാജിർ ഹാജിർ സലാമാ ശരഫുടെ മക്കാബാ സുഗതാരോ മലക്കുകൾ തേടി നടന്നുനുള്ള ഇറാഖിന്റെ വലയുള്ള അഹദിൻ ആത്മസുഗന്ധമുള്ള ശൈഖ് റിഫായ വലയുള്ള അഹദിന്റെ വചനമതരുളിയവർ അഖിലം വാഴ്ത്തിയ സുൽത്താനവർ അഹദിന്റെ വചനമതരുളിയവർ അഖിലം വാഴ്ത്തിയ സുൽത്താനവർ അയ്യാ മുഹമ്മദ് ശൈലില്ല കുല്ല മുഹമ്മദ് ശൈലില്ല ശൈലില്ല പിന്നൂരില്ല മുഹേ ബദാക യാ അല്ലാ ബാരെ മലബാർ കെ രാജാ തും ലോ ദീവാൻ കെ റോജാ ദർഗാ ഉമൈനെ മത് ബാജേ യാ ശേഖ് യൂസുഫ് വലിയല്ല പിടയുന്ന പടർബലം അടിപൊടി അരുതി അടർക്കാലം പതർക്കാലം പടവെട്ട് പൊറുതെ അടരാടും അസുബത് ഒരു വെട്ട കുറുതെ ചാടുന്ന അസുബദേ താജെ മറിഞ്ഞല്ലോ യാ അല്ലാ നേരായ മാർഗം തെളിഞ്ഞല്ലോ മണിമുത്തു റസൂലിന്റെ പൊന്നുമകളായ സുഹറ ബത്തൂലിന്റെ മണിമുത്തു റസൂലിന്റെ പൊന്നുമകളായ സുഹറ ബത്തൂലിന്റെ
സത്തുലര പയലെത്തുന്നേ അപ്പ സാഹിബരോ ദയൽ കാണുന്നേ സത്തുലര പയലെത്തുന്നേ അപ്പ സാഹിബരോ ദയൽ കാണുന്നേ മണിമുത്തു റസൂലിൻ്റെ പൊന്നു മകളായ സുഹുറ ബത്തൂലിൻ്റെ മർഹബ യാ മുസ്തഫ സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം അല്ലാഹുമ്മ സല്ലി അലാ മുഹമ്മദ് യാ റബ്ബി സല്ലി അലൈഹി വസല്ലം. Hello, check. Hello. Hello, check. Hello. Hello, check. Hello. ನೆರೆದಿರತಕ್ಕಂತಹ ಪ್ರೇಕ್ಷಕರನ್ನ ದಫ್ ತಂಡ ಬಹಳ ಅದ್ಭುತವಾದ ಕುಣಿತದಿಂದ ನಿಮ್ಮನ್ನ ರಂಜಿಸಿದೆ. ಇನ್ನೂ ಕೂಡ ಕಾರ್ಯಕ್ರಮದ ಮಧ್ಯೆ ಆ ದಫ್ ತಂಡ ಮತ್ತೆ ನಿಮಗೆ ಮನರಂಜನೆಯನ್ನು ನೀಡಲಿಕ್ಕಿದೆ. ಈಗ ಒಂದು ಭಕ್ತಿ ಹಾಡು, ಇದು ದೇವರನ್ನ ನೆನಪಿಸುವ ಒಂದು ಹಾಡಿನೊಂದಿಗೆ ಹುಸೈನ್ ಕಾಟಿಪಳ್ಳ ಬರೆದಿರುವ ಈ ಹಾಡು. ಇದು ಹುಸೈನ್ ಕಾಟಿಪಳ್ಳ ಮತ್ತು ಬಳಗದವರಿಂದ ಈ ಕಾರ್ಯಕ್ರಮ ಇಲ್ಲಿ ಪ್ರಸ್ತುತವಾಗ್ತಾ ಇದೆ. పడచిరే దునియావు దునియావు గుణంలో కడతీరే நங்கு வேணாயது எல்லாம் தன்னுற அல்ஹம்துலில்லா அல்ஹம்துலில்லா அல்லாஹ் அல்லாஹ் யா அல்லாஹு நீனே படைச்சிர துனியாவு துனியாவு குணங்களோ கடத்தீர நங்கு வே
ആക്കിറോനി ജാവും പോലും ചിന്ന വെൽച്ച നങ്ക് തന്നിറോനി ഞരനിലാവും തീയും കാത്തും എല്ലാം പടച്ചിറോനി കുടിക്കോകു തന്നിരോ തന്ത് ദാഹത്തോ തീർത്ത പസിഗ് പസൽ തന്ത് പസിരോ തനിച്ച തുയിലിഗ് കാത്ത് തന്ത് റൂഹുറോ ഒളിച്ച ഉറക്ക് തന്ത് ശാന്തി തന്നെ ബുദ്ധിയും അകലും നങ്ക് തന്നേ മനസ്സില് കൽബുലു നീനെ നൊറഞ്ഞിരേ മുഹമ്മദ് നബി തങ്ങളു നങ്ക് തന്നേ ഖുർആനോ ഇറക്കിട്ട് തെരു കാട്ടീരേ നൽമെരോ പിന്നെ തിൽമെരോ പറക്കേറോ ചെന്നേ സ്വർഗ പിന്നെ നരകത്തോ നീ വിസയ ചെന്നേ ಕಣ್ಣಿಗೆ ದೃಷ್ಟಿ ನಂಗೆ ನೋಗೋಗು ತನ್ನೆ ನಾವೂನು ನಲ್ಲೋ ಬಿದೆಯ ಮುಂಡೋಗು ಚೆನ್ನೆ ನಂಜಿ ಮಚ್ಚಾರ ಬಿದನ ದೂರಾಗೋ ಚೆನ್ನೆ ಅಂಜಿ ಆರಿರೋ ತೆರಳು ನಡ್ಕೋಗು ಚೆನ್ನೆ ನಲ್ಮೇರೋ ತೇರುಲಿಹ ಪರತೋ ಚೆನ್ನೆ ಮಶರ ಮೈದಾನಿರೋ ನೋಗೋಗು ಚೆನ್ನೆ ಮನಸ್ಸಿಲು ಕಲ್ಬುಲು ನೀನೆ ನೋರಂಗಿರೇ അല്ലാഹു നീനെ പടച്ചിരെ ദുനിയാവു നീ നങ്ങലോ കടത്തീരേ നങ്ക് വേന്മായത് എല്ലാം തന്നേ അല്ലാഹു നീനെ പടച്ചിരെ ദുനിയാവു നീ നങ്ങലോ കടത്തീരേ നങ്ക് വേനായത് എല്ലാം തന്നേ ಧನ್ಯವಾದಗಳು. ನಿಮ್ಮ ಆ ಚಪ್ಪಾಳೆಯ ಶಬ್ದ ಎಲ್ಲಿಯ ತನಕ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೋ ಅಲ್ಲಿಯ ತನಕ ಖಂಡಿತವಾಗಿಯೂ ನಿಮ್ಮನ್ನ ಕೂತಲ್ಲಿಂದ ನಿಲ್ಲಲು ನಾವು ಅವಕಾಶ ಖಂಡಿತ ಕೊಡೋದಿಲ್ಲ. ಯಾಕಂದ್ರೆ ಮಂಗಳೂರಿನ ಜನತೆ ಈ ಮನರಂಜನೆಯ ಕಾರ್ಯಕ್ರಮ ಅಂತ ಹೇಳುವಾಗ ಏನೋ ಒಂದು ಖುಷಿ ಕೊಡ್ತಾರೆ ಎನ್ನುವ ಬಹಳ ನಿರೀಕ್ಷೆಯಿಂದ ನೀವು ಬಂದಿರ್ತೀರ. ಮಂಗಳೂರಿನಿಂದಲ್ಲದೆ ಬಹಳ ದೂರ ಪ್ರದೇಶದ ಬಹಳಷ್ಟು ಜನ ಇಲ್ಲಿ ಸೇರಿದ್ದೀರಾ. ನಿಮಗೆಲ್ರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೊಡುತ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿತಾ ಇದ್ದೀವಿ. ಇದು ಭಗವಂತನನ್ನು ನಾವು ಸ್ತುತಿಸುವ ಒಂದು ಗೀತೆಯನ್ನು ನೀವು ಕೇಳಿದ್ದೀರಿ. ಇದು ಹುಸೇನ್ ಕಾಟಿಪ್ಪಳ್ಳ ಈ ಹಾಡನ್ನು ಬರೆದಿದ್ದರು. ಹುಸೇನ್ ಕಾಟಿಪ್ಪಳ್ಳನವರು ಈಗ ವೇದಿಕೆಯಲ್ಲಿದ್ದಾರೆ. ಇವರು ಈ ಮಂಗಳೂರು ಕಡೆಗೆ ಮಾತ್ರವಲ್ಲ, ಕರ್ನಾಟಕದಾದ್ಯಂತ ಬಹಳಷ್ಟು ಚಿರಪರಿಚಿತವಾದ ವ್ಯಕ್ತಿ. ಈ ದಿನ ಸ್ವಲ್ಪ ಅವರ ಆರೋಗ್ಯದ ಕೊರತೆಯಿಂದ ಕೇವಲ ನಮಗೆ ಸಹಾಯಕರಾಗಿರ್ತಾರೆ ಹೊರತು ಹಾಡಲು ಅವರಿಗೆ ಅಲ್ಲಾಹನ ಒಂದು ಪರೀಕ್ಷೆ ಬಂದೊದಗಿದೆ. ಹಾಗಾಗಿ ಸ್ವಲ್ಪ
ಆರೋಗ್ಯದ ನಿಮಿತ್ತ ಸ್ವಲ್ಪ ಈ ಕಾರ್ಯಕ್ರಮದ ಹಾಡುವುದರಿಂದ ಸ್ವಲ್ಪ ದೂರ ಉರಿದರೂ ನಮ್ಮ ಜೊತೆ ಸದಾ ಅವರು ನಮ್ಮ ಸೇವೆಯಲ್ಲಿರ್ತಾರೆ. ಈಗ ಇನ್ನೊಂದು ಹಾಡಿಗೆ ನಾವು ಬರ್ತಾ ಇದ್ದೀವಿ. ಇದು ದೇಶವನ್ನು ಹೊಗಳಿ ಹಾಡಿದ ಒಂದು ಹಾಡು. ಈ ಹಾಡನ್ನು ಮರುಹೂಮ್ ಇಬ್ರಾಹಿಂ ತಣ್ಣೀರುಬಾವಿ ಎನ್ನುವ ಓರ್ವ ವ್ಯಕ್ತಿ, ಈ ನಮ್ಮ ಮಂಗಳೂರಿನ ಚೊಕ್ಕಬೆಟ್ಟು ಪರಿಸರದ ಓರ್ವ ವ್ಯಕ್ತಿ, ಭಾಳ ಅದ್ಭುತವಾಗಿ ಈ ಹಾಡನ್ನು ಅವರು ರಚಿಸಿದರು. ಇದು 1992ರಿಂದಲೂ ಬಹಳ ಪ್ರಖ್ಯಾತಿ ಹೊಂದಿದ ಹಾಡು. ಖಾಲಿದ್ ತಣ್ಣೀರುಬಾವಿ ಎನ್ನುವ ಓರ್ವ ಹಾಡುಗಾರ ಬಹಳ ಅದ್ಭುತ ಅವರ ಕಂಠದಿಂದ ಈ ಹಾಡನ್ನು ಹಾಡಿದರು. ತದನಂತರ ಅಶ್ರಫ್ ಅಪೋಲೋ ಎನ್ನುವ ಓರ್ವ ಅತ್ಯುತ್ತಮ ಹಾಡುಗಾರ ಈ ಹಾಡನ್ನು ಅವರು ಕೂಡ ಹಾಡಿ ಮಿಂಚಿದರು. ಈಗ ನಿಮ್ಮೆದುರು ಈ ಹಾಡಿಗೆ ಒಂದು ಧ್ವನಿಯನ್ನು ಕೊಡಲು ನನ್ನ ಪ್ರಯತ್ನ. ಈ ದೇಶ ನಗಲು ಭಾರತ ನಂಕಿದು ಶಾಶ್ವತ ಎನ್ನುವ ಹಾಡು. ಈ ದೇಶ ನಗಲೋ ಭಾರತ ನಂಕಿದು ಶಾಶ್ವತ. ಈ ದೇಶ ನಗಲೋ ಭಾರತ ನಂಕಿದು ಶಾಶ್ವತ. ಕೈವಾಯತ್ತು ಇದರ ರಕ್ಷೆಗೆ ಎಂದರು ಖಂಡಿತ, ಎಂದರು ಖಂಡಿತ. ಅಧಿಕಾರ ಇಲ್ಲ ಪರ್ತರಂಕೆ ನಗಲೋ ಮಣ್ಣಲು, ಅಧಿಕಾರ ಇಲ್ಲ ಪರ್ತರಂಕೆ ನಗಲೋ ಮಣ್ಣಲು. ಈ ಮಣ್ಣಿಗಾಯ್ತು ಉಲ್ಲ ಚ್ವಾರ ನಗಲೋ ನೆಂಜಿಲು, ನಗಲೋ ನೆಂಜಿಲು. ఈ మన్నెలలో ఎల్ల జాతిలుండు ఒమ్మత, అది పోల్తమే పిరిసంతో నంగలో రాష్ట్ర బాబుట. ವಿಜ್ಞಾನಕ್ಕೆ ಕೊರತೆ ಇಲ್ಲ ನಗಲೋ ಭೂಮಿಲೆ, ಅಭಿಮಾನತೋಡು ಮಿಂಜುವ ಪವಿತ್ರ ಮಣ್ಣಲೆ. ನಂಗ ಭಾರತದ ನಾಂಟು ಚೆಲ್ಲಗು ಹೆಮ್ಮೆ ಪಡುರಂಗ, ನಂಗ ಭಾರತದ ನಾಂಟು ಚೆಲ್ಲಗು ಹೆಮ್ಮೆ ಪಡುರಂಗ. ಈ ದೇಶ ನಗಲೋ ಭಾರತ ನಂಕಿದು ಶಾಶ್ವತ. ಈ ದೇಶ ನಗಲೋ ಭಾರತ ನಂಕಿದು ಶಾಶ್ವತ. ಕೈವಯತ್ತು ಇದರ ರಕ್ಷೆಗೆ ಎಂದರು ಖಂಡಿತ, ನನಗೆಂದರು ಖಂಡಿತ. స్వాతంత్ర ಬಂದು ಎಲುಬೋ ವರ್ಷ ಕಲಂಗಿపోಯಿರೆ, ಅದು ಕಾಯಿ ನಗಲೋ ಹಿರಿಯಂಗಲೋ ಚಾರೆ ಒಲ್ಗಿರೆ. ಎಂಗಾಕೆಲಲ್ಲೋ ಸ್ವರ್ಗತೆಗೆ ಎಂಚಿ ನಿಕ್ಕುವ, ಆಕಿ ತನ್ನೋ ಹಿರಿಯಂಗಲೋ ನೆನಪು ಆಗುವ. ஒரு உண்மை பெத்தோ மக்கனக ஒட்டு மிஞ்சுவ, ஒரு உண்மை பெತ್ತೋ ಮಕ್ಕನಗ ಒಟ್ಟು ಮಿಂಜುವ. ಈ ದೇಶ ನಗಲೋ ಭಾರತ ನಂಕಿದು ಶಾಶ್ವತ. ಈ ದೇಶ ನಗಲೋ ಭಾರತ ನಂಕಿದು ಶಾಶ್ವತ. ಕೈವಯತ್ತು ಇದರ ರಕ್ಷೆಗೆ ಎಂದರು ಖಂಡಿತ, ಎಂದರು ಖಂಡಿತ. ಮೈಸೂರು ರೋಟಿಲಿ ಟಿಪ್ಪು ಬರನೋ ನಾಯನಂಗಲ್ಲದೆ, ಅಬ್ಬಕ್ಕರಾಣಿ ಆದ್ಯೋ ಕಾರುಬಾರು ಬೆಳೆಯದು. ಈ ದೇಶದಲ್ಲೋ ಕೋಟೆ ಜಬಲರು ಚಂದ ನೋಕುವ,
பலபத்து தண்டு பூமிலோ நங்க பிரிசாக்குவா நாங்க எல்லா ஒருமை பாடில் மிஞ்சிட்டு காட்டுவா நாங்க எல்லா ஒருமை பாடில் மிஞ்சிட்டு ಕಾಟುವ ಈ ದೇಶ ನಗಲೋ ಭಾರತ ನಂಗಿದು ಶಾಶ್ವತ ಈ ದೇಶ ನಗಲೋ ಭಾರತ ನಂಗಿದು ಶಾಶ್ವತ ಕೈ ವಯಸ್ಸಿದ್ರೋ ರಕ್ಷೆಗೆ ಎಂದಿರ ಖಂಡಿತ ನನಗೆಂದಿರ ಖಂಡಿತ ಅಧಿಕಾರ ಇಲ್ಲ ಪರ್ತಿರಂಗೆ ನಗಲೋ ಮಣ್ಣೇಲೆ ಅಧಿಕಾರ ಇಲ್ಲ ಪರ್ತಿರಂಗೆ ನಗಲೋ ಮಣ್ಣೇಲೆ ಈ ಮಣ್ಣು ಕಾಯಿ ತುಲ್ಲ ಚೋರ ನಗಲೋ ನೆಂಜಿಲೆ ನಗಲೋ ನೆಂಜಿಲೆ ನಗಲೋ ನೆಂಜಿಲೆ ನಗಲೋ ನೆಂಜಿಲೆ ಈ ದೇಶ ನಮ್ಮದು ಭಾರತ ನಮಗಿದು ಶಾಶ್ವತ ಎನ್ನುವ ಅದ್ಭುತವಾದ ಒಂದು ಸಾಹಿತ್ಯ ಬರೆದಿದ್ರು. ಅವರು ಓರ್ವ ಲೇಖಕರು ಹೌದು, ಓರ್ವ ಕವಿಯೂ ಹೌದು. ಬಹಳ ಅದ್ಭುತವಾಗಿ ಗೀತೆಯನ್ನ ರಚನೆ ಮಾಡ್ತಾ ಇದ್ರು. ಸಂದರ್ಭಕ್ಕನುಸಾರವಾಗಿ ಇಬ್ರಾಹಿಂ ತಣ್ಣೀರುಬಾವಿ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇಲ್ಲ. ಅಲ್ಲಾಹು ಅವರಿಗೆ ಮಗಫಿರತ್ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುವ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅಜರ್ ದಾಜಿನ್ ಎಂಬ ಒಂದು ಬಾಲ ಪ್ರತಿಭೆ ನಮ್ಮ ಜೊತೆ ಇದೆ. ಇದು ಬಹಳ ಚಿಕ್ಕಂದಿನಿಂದಲೇ ಹಾಡುವುದನ್ನು ಬಹಳ ತಲ್ಲೀನಗೊಳಿಸಿತ್ತು. ಯಾಕಂದರೆ ಇವರ ಒಂದು ಹಾಡು ಯೂಟ್ಯೂಬಿನಲ್ಲಿ ಒಂದು ದಾಖಲೆಯನ್ನು ನಿರ್ಮಿಸಿದೆ. ಯೂಟ್ಯೂಬಲ್ಲಿ ಹೊಡೆದು ನೀವು ಅಜರ್ ದಾಜಿನ್ ಎಂಬ ಒಂದು ಹೆಸರನ್ನು ಅಲ್ಲಿ ರಚಿಸಿದರೆ ಅಲ್ಲಿ ಅವರ ಹಾಡು ಬರುತ್ತೆ. ಅದು ಬಹಳಷ್ಟು ಖ್ಯಾತಿ ಹೊಂದಿದೆ, ಮಾತ್ರವಲ್ಲ ಬಹಳ ಅದ್ದೂರಿ ಎನಿಸಿದೆ. ಆ ಬಾಲಕ ಈಗ ನಿಮ್ಮೆದುರು ಒಂದು ಅದ್ಭುತವಾದ ಹಾಡಿನೊಂದಿಗೆ ನಿಮ್ಮೆದುರು ಬರಲಿಕ್ಕಿದ್ದಾರೆ. ಅಜರ್ ದಾಜಿನ್. ಪಾಡುವ ವರ ಮತ್ತು ಕೂಡುವ ಸಂಭ್ರಮ ಊಡನೊರೆಯನು ಸರಿಗಮರಾಗ ಕಾಲತ್ತು ಪಾಡುವ ಸಂದೋಲ ಊಡನೊರೆಯನು ಸೌಹಾರ್ದ ಬೆಲೆಯನು ಸೌಹಾರ್ದ ಬೆಲೆಯನು ಸಾಮರಸ್ಯ ನೊರೆಯನು ಸುಖ ಶಾಂತಿ ಚಿರಿ ಕಲಿಕೊನು ಜಾತಿ ಧರ್ಮತ್ತು ಭೇದ ಹರಿಯನು ನಂಗೆಲ್ಲ ಹೊನ್ನಾವನು ನಂಗೆಲ್ಲ ಹೊನ್ನಾವನು ಪಾಟನ್ನು ಪಾಡುವ ವರ ಮತ್ತು ಕೂಡುವ ಸಂಭ್ರಮ ಊಡನೊರೆಯನು ಸರಿಗಮರಾಗ ತಾಲತ್ತು ಪಾಡುವ ಸಂದೋಲ ಊಡನೊರೆಯನು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಎಲ್ಲಾರ್ಗೂ ಮೊನ್ನೆ ಎಲ್ಲರ ತಡಿಲು ಬಲ್ಗರ ಚಾರಡ ರಂಗ ಬನ್ನೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಎಲ್ಲಾರು ಮೊನ್ನೆ ಎಲ್ಲರ ತಡಿಲು ರಂಗರ ಚಾರಡ ರಂಗ ಬನ್ನೆ ಕುಯ್ಲಿಗ ಕಾಸ್ತ ಕುಡಿಕೋಗ ತನ್ನೆ ಎಲ್ಲಾರ್ಗೂ ಮೊನ್ನೆ ಆಗಸಗುಮೆ ನ್ಯಾರ ನಿಲವು ಎಲ್ಲಾರ್ಗೂ ಮೊನ್ನೆ ಎಲ್ಲಾರ್ಗೂ ಮಲ್ಲೋ ವರ್ತನೆ ಅಲ್ಲ ಎಲ್ಲಾರ್ಗೂ ಮಲ್ಲೋ ವರ್ತನೆ ಅಲ್ಲ ಪಾಟನ್ನು ಪಾಡುವ ವರ ಮತ್ತು ಕೂಡುವ ಸಂಭ್ರಮ ಊಡನೊರೆಯನು
ಸರಿಗಮರಾಗ ತಾಳತ್ತು ಪಾಡುವ ಸಂದೋಲ ಊಡನೊರೆಯನು ಒನಟ ತರಕಯಂದಿಗೆ ಮೇಲೆ ಕೀಲಿ ಕರ್ಪು ಬೆಲ್ಪು ಪಿರ್ಕಯಂದಿಗೆ ನಾನು ನೀನು ಅವನು ಒನಟ ತರಕಯಂದಿಗೆ ಮೇಲೆ ಕೀಲಿ ಕರ್ಪು ಬೆಲ್ಪು ಪಿರ್ಕಯಂದಿಗೆ ಎಲ್ಲರ ಮೂಡೆ ಮನುಷ್ಯ ಜಾತಿ ಮರಕಡೆಂದಿಗೆ ಜಾತಿ ಧರ್ಮದ ಬೇರಲೂಡೆ ಎಂದಿಗೆ ಎಲ್ಲರಿಗೂ ಮಲ್ಲೋ ವರ್ತನೆ ಅಲ್ಲ ಎಲ್ಲರಿಗೂ ಮಲ್ಲೋ ವರ್ತನೆ ಅಲ್ಲ ಪಾಟನ ಪಾಡುವ ವರ ಮತ್ತು ಕೂಡುವ ಸಂಭ್ರಮ ಊಡನೊರೆಯನು ಸರಿಗಮರಾಗ ತಾಳತ್ತು ಪಾಡುವ ಸಂದೋಲ ಊಡನೊರೆಯನು ಸವಾರ್ಧ ಬೆಲೆಯನು ಸವಾರ್ಧ ಬೆಲೆಯನು ಸಾಮರಸ್ಯ ನೊರೆಯನು ಸುಖ ಶಾಂತಿ ಚಿರಿ ಕಲ್ಪನು ಜಾತಿ ಧರ್ಮತ್ತು ಭೇದ ಹಲಿಯನು ನನ್ನ ಎಲ್ಲ ಬನ್ನಾವನು ನನ್ನ ಎಲ್ಲ ಬನ್ನಾವನು ಪಾಟನ್ನು ಪಾಡುವ ವರ ಮತ್ತು ಕೂಡುವ ಸಂಭ್ರಮ ಊಡನೊರೆಯನು ಸರಿಗಮರಾಗ ತಾಳತ್ತು ಪಾಡುವ ಸಂದೋಲ ಊಡನೊರೆಯನು ಥ್ಯಾಂಕ್ ಯು. ಅಜರ್ ದಾಜಿಡ್ರವರ ಆ ಮಧುರ ಕಂಠದಲ್ಲಿ ಒಂದು ಹಾಡನ್ನು ಕೇಳಿದರೆ ನೀವು ಬಹಳ ಸಂತೋಷಪಟ್ರಿ ಅನ್ನೋದು ನೀವು ಹೊಡೆದ ಚಪ್ಪಾಲೆಯಲ್ಲಿಯೇ ಮನಸ್ಸು ತುಂಬಿ ಬಂದಿದೆ. ಒಂದು ತುಳುವಿನಲ್ಲಿ ಮೊಹಮ್ಮದ್ ಬಡ್ಡೂರು ಎಂಬ ಒಂದು ಬಹುಭಾಷಾ ಕವಿ ನಿಮಗೆಲ್ಲರಿಗೂ ತಿಳಿದಿರ್ಬೋದು. ಅವರು ಒಂದು ಚುಟುಕ ಬರೆದಿರೋದನ್ನು ನಿಮ್ಮೆದುರು ಹೇಳಲು ನಾ ಇಚ್ಛಿಸ್ತೀನಿ. ಇದು ತುಳು ಭಾಷೆಯಲ್ಲಿರುವ ಒಂದು ಚುಟುಕ. ದಾದಬೋಡು ಕೇಂಡೆ ಆಯೆ ಪ್ರೀತಿ ಮಲ್ತಿ ಪೊನ್ನಡ ದಾದಬೋಡು ಕೇಂಡೆ ಆಯೆ ಪ್ರೀತಿ ಮಲ್ತಿ ಪೊನ್ನಡ ಪಂಡಲಾಲು ಕಂತು ಕೊರ್ಲೆ ಮಾಲೆ ಒಂಜಿ ವಜ್ರದ ಪಂಡಲಾಲು ಕಂತು ಕೊರ್ಲೆ ಮಾಲೆ ಒಂಜಿ ವಜ್ರದ ಮಾಲೆಗಾತ್ರ ಬೆನಿಯರಾದು ಊರು ಬುಡಿಯ ಬೆಪ್ಪೆ ಮಾಲೆಗಾತ್ರ ಬೆನಿಯರಾದು ಊರು ಬುಡಿಯ ಬೆಪ್ಪೆ ಮಾಲೆ 11 ಬನ್ನಗ ಆಲು ರಡ್ಡು ಜೋಕುಲ್ನ ಅಪ್ಪೆ. ಅರ್ಥ ಆಗಿದೆ. ಆ ಚಪ್ಪಾಳೆ ಶಬ್ದ ನಿಮಗೆ ಅರ್ಥ ಆಗಿದೆ ಎಂದು ಇಲ್ಲಿ ತಿಳಿಸ್ತದೆ. ಈಗ ಒಂದು ಕನ್ನಡ ಹಾಡು, ಇದು ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಹೆಸರಲ್ಲಿ ಈ ಹಾಡನ್ನು ಹಾಡಿದವರು ಅಹ್ಮದ್ ಅನ್ವರ್ ಮರ್ಹೂಮ್ ಅಹ್ಮದ್ ಅನ್ವರ್ ರವರು ರಚಿಸಿದ ಒಂದು ಹಾಡು ಈಗ ನಿಮಗಾಗಿ. सल्लल्लाहु अला मुहम्मद सल्लल्लाहु अलैहि वसल्लम विश्वनेता प्रवाದಿ ವರಿಯರೇ ನಿಮಗಿದೋ ಸಲಾಂ ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಂ
ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್ ಸ್ವಲ್ಲಲ್ಲಾಹು ಅಲಾ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ವಿಶ್ವನೇತ ಪ್ರವಾದಿ ವರಿಯರೇ ನಿಮಗಿದೋ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ಮಕ್ಕದ ಆದಿಗಂತದಲ್ಲಿ ಉದಿಸಿ ಬಂದ ಬೆಳಕು ನೀವು, ಮರುಭೂಮಿಯ ಬೆಂಕಿಯಲ್ಲಿ ತಂಪು ಆದವರು ನೀವು, ಅಜ್ಞಾನದ ಆ ಜಗಕ್ಕೆ ಅಂದು ಆಸರೆಯಾದವರು ನೀವು, ಆಸರೆಯಾದವರು. ಮಕ್ಕದ ಆದಿಗಂತದಲ್ಲಿ ಉದಿಸಿ ಬಂದ ಬೆಳಕು ನೀವು, ಮರುಭೂಮಿಯ ಬೆಂಕಿಯಲ್ಲಿ ತಂಪು ಆದವರು ನೀವು, ಅಜ್ಞಾನದ ಆ ಜಗಕ್ಕೆ ಅಂದು ಆಸರೆಯಾದವರು, ಅಂದು ಆಸರೆಯಾದವರು. ಸ್ವಲ್ಲಲ್ಲಾಹು ಅಲಾ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ವಿಶ್ವನೇತ ಪ್ರವಾದಿ ವರಿಯರೇ ನಿಮಗಿದೋ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ಎಂಬ ಗುಹೆಯಲ್ಲಿ ಅಂದು ಜಗತ್ತಿಗಾಗಿ ಮರುಗಿದವರು, ಕುರ್ಆನಿನ ಮಹಾಜ್ಯೋತಿಯನ್ನು ಭುವಿಗೆ ತಂದವರು ನೀವು, ಸತ್ಯ ಶಾಂತಿ ಸಂದೇಶ ಸಾರಿದ ಪ್ರವಾದಿವರಿಯರು ನೀವು, ಪ್ರವಾದಿವರಿಯರು. ಹೀರ ಎಂಬ ಗುಹೆಯಲ್ಲಿ ಅಂದು ಜಗತ್ತಿಗಾಗಿ ಮರುಗಿದವರು, ಕುರ್ಆನಿನ ಜ್ಯೋತಿಯನ್ನು ಭುವಿಗೆ ತಂದವರು ನೀವು, ಸತ್ಯ ಶಾಂತಿ ಸಂದೇಶ ಸಾರಿದ ಪ್ರವಾದಿವರಿಯರು ನೀವು, ಪ್ರವಾದಿವರಿಯರು. ಸ್ವಲ್ಲಲ್ಲಾಹು ಅಲಾ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ವಿಶ್ವನೇತ ಪ್ರವಾದಿ ವರಿಯರೇ ನಿಮಗಿದೋ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ಸ್ವಲ್ಲಲ್ಲಾಹು ಅಲಾ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ. ವಿಶ್ವನೇತ ಪ್ರವಾದಿ ವರಿಯರೇ ನಿಮಗಿದೋ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ನಮ್ಮಯ ಪ್ರೀತಿ ತುಂಬಿದ ಹೃದಯದ ಸಲಾಮ್. ರಾಜ್ಯ ಮಟ್ಟದ ಮುಸ್ಲಿಂ ಸಮಾವೇಶ, ಜಾತ್ಯತೀತತೆ ಸಬಲೀಕರಣ ಮುನ್ನಡೆ, ಕರ್ನಾಟಕದ ಮುಸ್ಲಿಮರ ನೋವು ನನಿವುಗಳ ಅನಾವರಣ. ಈ ಒಂದು ಅದ್ಭುತ ಕಾರ್ಯಕ್ರಮ ಬೆಳಗ್ಗಿನಿಂದ ಇಲ್ಲಿಯ ತನಕ ಬಹಳಷ್ಟು ಸುಂದರವಾಗಿ, ಬಹಳಷ್ಟು ಆಶ್ಚರ್ಯಯುತವಾಗಿ ಇಲ್ಲಿ ಮೂಡಿ ಬರ್ತಾ ಇದೆ. ನಿಜವಾಗಿಯೂ ಬಹಳಷ್ಟು ಮೇಧಾವಿಗಳ ಆ ಭಾಷಣಗಳು, ಅವರ ಆ ಮಾತುಗಳನ್ನು ನೀವು ಆಲಿಸಿದ್ದೀರಾ.
ಇದು ನಿಮಗಾಗಿ ಒಂದು ಮನರಂಜನೆ ಕಾರ್ಯಕ್ರಮವಾಗಿರ್ತದೆ. ಇದು ಹುಸೈನ್ ಕಾಟಿಪಳ್ಳ ಮತ್ತು ಬಳಗ ಇದನ್ನು ಇಲ್ಲಿ ಸಂಘಟಿಸ್ತಾ ಇದೆ. ಈಗ ಹಾಡನ್ನು ಕೇಳಿದಿರಿ, ಮತ್ತೆ ತಾವುಗಳೆಲ್ಲರೂ ದಫನ್ನು ನೋಡಬೇಕು, ಆ ಮಕ್ಕಳ ಕುಣಿತವನ್ನು ನೋಡಬೇಕು ಎಂಬ ಆಶೆಯಲ್ಲಿದ್ದೀರಾ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಮತ್ತೆ ಆ ದಫ್ಗಾಗಿ ನಿಮಗೆ ಆ ವೇದಿಕೆಯನ್ನು ಆ ಮಕ್ಕಳಿಗೆ ಬಿಟ್ಟು ಕೊಡ್ತಾ ಇದ್ದೇವೆ. बिस्मिल्लाह 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 तेरे नाम से शुरू हुआ, तेरे नाम पे खत्म लिल्लाह। तेरे नाम से शुरू हुआ, तेरे नाम पे खत्म लिल्लाह। बिस्मिल्लाह 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 बिस्मिल्लाह। अश्शफात अबलना फिल क़ियामति मुश्फ़िका वग़लना इल्लाया वग़लना इल्लाया सय्यदे ख़ैरन नबी। बिस्मिल्लाह 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 बिस्मिल्लाह। अल्लाह सारस पूवे सुरवर्ण कावे कुतुबे जीलानिया शौक निलावे शेखिया जीलानिया। सारस पूवे सुरवर्ण कावे कुतुबिया जीलानिया। കൂതന മുകളിൽ മെൽമാ പിടി ബല്ലസ്തമിലനവായി തിരികെട മകുട തിരുമുടി നിറുത്തി തലകുടവായേ അവലബിലെ തിരികെട പരക്കെ കേപു പരത്തെ ബിലരബായേ ബിലരബായേ കേരಕೋಬ ചോടതയോടിದ ಒಡೆ ಚಾಡೆ ಕಪ್ಪಲಿ ಕ್ಷಣ ಮೇಲೆ ಇಡ್ಚುಮಡ ಚುಟಗಿಡು ಗಿಡನೆ ದಡ್ಡ ಪೊಡಿ ಉಸರ್ವಾಗೆ ಅತಗದೆ ಇರುವಾಗಲೋತ್ತೆ ರಜಬು ಬಿರುತ್ತರು ಮುಂಬನವಾಗೆ ಮುಂಬನವಾಗೆ जिक्र का बन गए जिक्र गए पता जिक्र शिफा गए जिक्र गए दवा नजात मिलती है उसको यकीन करे जो कल्ब जिक्रुल्लाह जिक्र से बाके लगी अमल को ये फरमा दे रसूलुल्लाह ला इलाहा इल्लल्लाह। अल्लाह जिक्र का बन गए जिक्र गए पता जिक्र शिफा गए जिक्र गए
नजात मिलती है उसको यकीन करे जो कर जिक्र से बाके लगेंगे अमल को ये फरमाते रसूलुल्लाह बाबे कल्बे गैरुल्लाह नूर मुहम्मद सल्लल्लाहु ला इलाहा इल्लल्लाह ಶಿಕ್ಷಣ ಬದುಕು ನಮ್ಮಸಿರು ಶಿಕ್ಷಿತ ವರ್ಗ ನಮ್ಮವರು ಶಾಶ್ವತವಲ್ಲ ಈ ಬದುಕು ಸಾರಿ ಏನಿದರು ಅವರು ಸಿಮ್ತೆ ನಬಿ ಬೋಜಲ್ ಗಯಾ आका से सुने का गर्व नबे बदलाव जरा मेरे मोटी में ಶಿಕ್ಷಿತ ವರ್ಗ ನಮ್ಮವರು ಶಾಶ್ವತವಲ್ಲ ಈ ಬದುಕು ಸಾರಿಗೇಳಿದರು ಅವರು ಹಸ್ಬಿ ರಬ್ಬಿ ಜಲ್ಲಲ್ಲಾಹ್ ಬಾಬಿ ಕಲ್ಬಿ ಗೈರುಲ್ಲಾಹ್ ನೂರ್ ಮುಹಮ್ಮದ್ ಸಲ್ಲಲ್ಲಾಹ್ ಲಾ ಇಲಾಹಾ ಇಲ್ಲಲ್ಲಾಹ್ ಹಸ್ಬಿ ರಬ್ಬಿ ಜಲ್ಲಲ್ಲಾಹ್ ಬಾಬಿ ಕಲ್ಬಿ ಗೈರುಲ್ಲಾಹ್ ನೂರ್ ಮುಹಮ್ಮದ್ सल्लल्लाहु ला इलाहा इल्लल्लाह जिक्र का बन गए जिक्र गए बना जिक्र शिफा गए जिक्र गए दवा नजात मिलती है उसको यके करे जो कल्ब जिक्रुल्लाह जिक्र से बाके नहीं है अमल कोई ये फरमा दे रसूलुल्लाह ला इलाहा इल्लल्लाह सभी रब जल्लल्लाह सल्लल्लाहु ला इलाहा इल्लल्लाह सिमत नबी बोझल गया आका से उसने ये कहा गर्व नबी बतलाओ जरा मेरे मोती में है क्या सिमत नबी बोझल गया आका से उसने ये कहा गर्व नबी बतलाओ जरा मेरे मोती में है क्या सिमत नबी बोझल गया आका से उसने ये कहा गर्व नबी बतलाओ जरा मेरे मोती में क्या आका का फरमानो हुआ और फजले रहमानो हुआ मोते से पत्थर बोला ला इलाहा इल्लल्लाह ಮತ್ತೆ ಎರಡನೇ ಬಾರಿ ಆ ದಫ್ ಮಕ್ಕಳು ನಿಮ್ಮನ್ನು ರಂಜಿಸಿದ್ದಾರೆ. ಇಲ್ಲಿ ಮತ್ತೆ ನಾವು ಹಾಡಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ನೀವು ಬ್ಯಾರಿ ಭಾಷೆಯಲ್ಲಿ, ಬ್ಯಾರಿ ಭಾಷೆ ಅಂದರೆ ನಮ್ಮ ಈ ಪರಿಸರದ ಭಾಷೆ, ಆ ಭಾಷೆಯಲ್ಲಿ ಹಾಡು ಕೇಳಿದ್ರಿ. ನಂತರ ಕನ್ನಡದಲ್ಲಿ ನೀವು ಹಾಡನ್ನು ಕೇಳಿದ್ರಿ. ಈಗ ಒಂದು ಮಲಯಾಳಂ ಭಾಷೆಯಲ್ಲಿ ಒಂದು ಹಾಡು, ಇದು ಮಾಪಿಲೆ ಪಾಟ್ ಅಂತೇಳಿ ಹೇಳ್ತಾರೆ. ಇದು ಬಹಳ ಹಿಂದಿನ ಕಾಲದಿಂದಲೂ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಈ ಹಾಡು ಕೇಳಿ ರಂಜಿಸ್ತಾ ಇದ್ರು. ಅಂದರೆ ಅಷ್ಟೊಂದು ಪಾಪ್ಯುಲರ್ ಆದ ಒಂದು ಹಾಡು. ಈ ವೇದಿಕೆಯಲ್ಲಿ ಇದು ಇರಲಿ ಎನ್ನುವ ಉದ್ದೇಶದಿಂದ ಈ ಹಾಡನ್ನು ನಿಮಗಾಗಿ ಹಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಲಕ
കണ്ട പൂങ്കാട്ട് കാനിക്ക് നീ കൊണ്ട് വന്നോട്ട് കാരക്ക കായ്ക്കുന്ന നാട്ടിൻ്റെ മധുഹൂറ് കിസ്സ പറഞ്ഞോട്ട് കാപ്പുമല കണ്ട പൂങ്കാട്ട് കാനിക്ക് നീ കൊണ്ട് വന്നോട്ട് കാരക്ക കായ്ക്കുന്ന നാട്ടിൻ്റെ മധുഹൂറ് കിസ്സ പറഞ്ഞോട്ട് പൈതൽ പിറന്നിരുന്നു ആരംഭ പൈതൽ പിറന്ന നേരം ആനന്ദ പോത്ത് പിടർന്നിടുന്നു ഇക്റാബിസ്മിനെ കേട്ടിരുന്നു ഇരയെന്ന മാളം നീ കണ്ടിരുന്നു അലതല്ലമ്മാവേശം തേൻകടലിൽ നബിയുള്ള ഓത്ത് കലർന്നിടുന്നു കാപ്പുമല കണ്ട പൂങ്കാട്ട് കാലിക്ക് നീ കൊണ്ട് വന്നോട്ട് കാരക്ക കായ്ക്കുന്ന നാട്ടിൻ്റെ മധുഹൂറ് കിസ്സ പറഞ്ഞോട്ട് കണ്ടു കഥ എഴുതുന്നത് കണ്ടിരുന്നു മക്കത്തെ പള്ളി മിനാരത്തിലെ ഇടികാത്തിനോട് പറഞ്ഞിരുന്നു ഉഹുദിന്റെ ഗൗരവം ഇന്ന് ഉണ്ടോ അഹദിന്റെ കൽപ്പനമെന്ന് കണ്ടോ വീരതിൽ വീരനായുള്ള ഹംദ വീരേ പടച്ചതിനോർമ്മയുണ്ടോ കാപ്പുമല കണ്ട പൂങ്കാട്ട് കാനിക്ക് നീ കൊണ്ട് വന്നോട്ട് കാരക്ക കായ്ക്കുന്ന നാട്ടിൻ്റെ മധുഹൂറ് കിസ്സ പറഞ്ഞോട്ട് കാപ്പുമല കണ്ട പൂങ്കാട്ട് കാനിക്ക് നീ കൊണ്ട് വന്നോട്ട് കാരക്ക കായ്ക്കുന്ന നാട്ടിൻ്റെ മധുഹൂറ് കിസ്സ പറഞ്ഞോട്ട്. ಇದು ಈ ಕಾರ್ಯಕ್ರಮಕ್ಕೆ ಇರಲಿ ಒಂದು ವಿಶೇಷ ಈ ಮಾಪಿಳೆ ಹಾಡನ್ನು ಕೇಳಿದ್ರಿ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೋಸ್ಕರನೇ ಈ ಸಮಾವೇಶಕ್ಕೋಸ್ಕರನೇ ಹುಸೈನ್ ಕಾಟಿಪಳ್ಳ ಒಂದು ಅತ್ಯುತ್ತಮವಾದ ಒಂದು ಸಾಹಿತ್ಯವನ್ನು ರಚಿಸಿದ್ದಾರೆ, ಅದು ಕನ್ನಡ ಭಾಷೆಯಲ್ಲಿ. ಬನ್ನಿ ಬನ್ನಿ ನೀವೆಲ್ಲರೂ ಒಂದಾಗಿ ಬನ್ನಿ ಎನ್ನುವ ಒಂದು ಅದ್ಭುತ ಒಂದು ಕನ್ನಡ ಕವ್ವಾಲಿ ಶೈಲಿಯ ಒಂದು ಹಾಡು. ಅದು ಹುಸೈನ್ ಕಾಟಿಪಳ್ಳರವರೇ ಹಾಡಬೇಕು ಎಂದು ಆ ಮುನೀರ್ ಕಾಟಿಪಳ್ಳ, ನಿಜವಾಗಿಯೂ ಬಹಳಷ್ಟು ಆತ್ಮೀಯರು ಈ ಮುನೀರ್ ಕಾಟಿಪಳ್ಳ ಹಾಗೂ ಹುಸೈನ್ ಕಾಟಿಪಳ್ಳ. ಬಹಳಷ್ಟು ವರ್ಷಗಳಿಂದ ಅನ್ಯಾಯ ಎಲ್ಲಿದೆಯೋ ಅಲ್ಲಿ ಎದೆಯೊಡ್ಡಿ ನಿಂತು ಆ ಅನ್ಯಾಯವನ್ನು ಎದುರಿಸಿದಂಥವರು ಮುನೀರ್ ಕಾಟಿಪಳ್ಳರವರ ಜೊತೆಗೆ ಇದ್ದು ಅವರನ್ನು ಪ್ರೋತ್ಸಾಹಿಸಿದವರು ಈ ಹುಸೈನ್ ಕಾಟಿಪಳ್ಳ. ಅವರು ಈ ಮುನೀರ್ ಕಾಟಿಪಳ್ಳರವರಲ್ಲಿರುವ ಪ್ರೀತಿಗೆ ಈ ಸ್ನೇಹಮಯ ಕಾರ್ಯಕ್ರಮಕ್ಕಾಗಿ ಒಂದು ಹಾಡನ್ನು ರಚಿಸಿದ್ದಾರೆ. ಅದು ಅವರೇ ಇಲ್ಲಿ ವೇದಿಕೆಯಲ್ಲಿ ಹಾಡಲಿಕ್ಕಿದ್ದಾರೆ. ನಾನು ಮೊದಲೇ ಹೇಳಿದೆ, ಅನಾರೋಗ್ಯದಿಂದ ಇತ್ತೀಚಿನ ಒಂದು 5 ತಿಂಗಳಿನಲ್ಲಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಆ ಭಗವಂತನು ಅವರ ಅನಾರೋಗ್ಯವನ್ನು ದೂರಗೊಳಿಸಲಿ. ಅವರ ಬರಹ ನಿಜವಾಗಿಯೂ ಈ ಮಂಗಳೂರಿನಲ್ಲಿರುವ ಪ್ರತಿ ಒಂದು ಕಲ್ಲಿಗೂ ಸಾಕ್ಷಿಯಾದ ವ್ಯಕ್ತಿ ಈ ಹುಸೈನ್ ಕಾಟಿಪಳ್ಳ. ಯಾಕಂದರೆ ಅವರು ಓರ್ವ ಕವಿಯೂ ಹೌದು, ಅವರು ಓರ್ವ ಸಾಹಿತಿಯೂ ಹೌದು, ಅವರು ಓರ್ವ ನಾಟಕಗಾರನೂ ಹೌದು. ಮಾತ್ರವಲ್ಲ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಂತಹ ಅದೆಷ್ಟು ಅತ್ಯುತ್ತಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಆ ನಿರೂಪಣೆಯಲ್ಲಿ ಇಡೀ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಕೀರ್ತಿ ಅದು ಹುಸೈನ್ ಕಾಟಿಪಳ್ಳರವರಿಗಿದೆ. ಅವರು ಇತ್ತೀಚಿನ ದಿನಗಳಲ್ಲಿ ಈ ಮಾತಾಡಲು ಕೂಡ ಕಷ್ಟ ಆ ಸಂದರ್ಭದಲ್ಲಿ ಇರುವಾಗ ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕನುಸಾರವಾಗಿ ಆ ಹಾಡನ್ನು ಹುಸೈನ್ ಕಾಟಿಪಳ್ಳರವರೇ ಬಂದು ಅವರು ಈಗ ಇಲ್ಲಿ ಹಾಡಲು ಪ್ರಯತ್ನಿಸ್ತಾರೆ. ಅವರ ಶಬ್ದದಲ್ಲಿ ಅವರು ಹಾಡುವ ಆ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಅವರನ್ನು ಪ್ರೋತ್ಸಾಹಿಸಿ ಎಂದು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ.
ಹಲೋ ಆತ್ಮೀಯರೇ, ನನಗೆ ಉಚ್ಚಾರ ಸ್ವಲ್ಪ ಕಷ್ಟ ಆಗ್ತದೆ, ನೀವು ಮನ್ನಿಸಬೇಕು. ಒಂದು ಪ್ರಯತ್ನ ಮಾತ್ರ ಮಾಡ್ತೇನೆ ಮುನಿ ಕಾಟಿಪಲ್ಲರಿಗಾಗಿ. ಇದೊಂದು ಸಮಾವೇಶದ ಬಗ್ಗೆ ಬರೆದಂಥ ಒಂದು ಹಾಡು, ಒಂದು ಪ್ರಯತ್ನ ಮಾಡ್ತೀನಿ. ಏನಾದರೂ ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಬಂದಲ್ಲಿ ಪ್ರೋತ್ಸಾಹ ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಒಂದಾಗುವ ನಾವೆಲ್ಲ ಸುಖ ಶಾಂತಿ ನೆಮ್ಮಲಿಬೇಕು, ಒಂದಾಗುವ ನಾವೆಲ್ಲ ಸುಖ ಶಾಂತಿ ನೆಮ್ಮಲಿಬೇಕು. ಮುಸ್ಲಿಮರ ಏಳಿಗೆಗೆ ಒಗ್ಗಟ್ಟಲಿ ದುಡಿಯುವ, ಮುಸ್ಲಿಮರ ಏಳಿಗೆಗೆ ಒಗ್ಗಟ್ಟಲಿ ದುಡಿಯುವ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಕೋಟಿ ಕೋಟಿ ಮುಸ್ಲಿಮರು ದೇಶದಲ್ಲಿ ಇರುವರು, ದೇಶ ಕಟ್ಟುವಲ್ಲಿ ಮುಖ್ಯ ಪಾತ್ರ ವಹಿಸಿರುವರು. ಸ್ವಾತಂತ್ರ್ಯದ ಸಂಗ್ರಾಮದಿ ಪ್ರಾಣವನ್ನು ತೆತ್ತರು, ದೇಶಕ್ಕಾಗಿ ಹಗಲಿರುಳು ಹೋರಾಟ ಗೈದರು. ಸಾವಿರಾರು ವರ್ಷಗಳ ಇತಿಹಾಸ ನಮಗಿದೆ, ಸಾವಿರ ಗುಂಪಾಗಿ ಸಮುದಾಯ ಸೋತಿದೆ. ಇನ್ನಾದರೂ ಭೇದ ಮರೆತು ಒಂದಾಗುವ ಬನ್ನಿರಿ, ಸಮಸ್ಯೆಗೆ ಪರಿಹಾರ ಹುಡುಕೋಣ ಬನ್ನಿರಿ. ಹತ್ತು ಮಂದಿ ಸೇರುವಾಗ ಶಕ್ತಿ ಉದ್ದಿ ಬರುವುದು, ಕಷ್ಟ ನಷ್ಟ ಸಮಸ್ಯೆಗೆ ಪರಿಹಾರ ಸಿಗುವುದು. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಒಂದಾಗುವ ನಾವೆಲ್ಲ ಸುಖ ಶಾಂತಿ ನಮಗೆ ಬೇಕು, ಒಂದಾಗುವ ನಾವೆಲ್ಲ ಸುಖ ಶಾಂತಿ ನಮಗೆ ಬೇಕು. ಮುಸ್ಲಿಮರ ಅಭಿವೃದ್ಧಿಗೆ ಒಗ್ಗಟ್ಟಲಿ ದುಡಿಯುವ, ಮುಸ್ಲಿಮರ ಅಭಿವೃದ್ಧಿಗೆ ಒಗ್ಗಟ್ಟಲಿ ದುಡಿಯುವ. ವರದಿಯಲ್ಲಿ ನಮ್ಮ ಬಗ್ಗೆ ಬರೆದಿದೆ, ಮುಸ್ಲಿಮರ ಸ್ಥಿತಿಗತಿಯು ಶೋಚನೀಯವಾಗಿದೆ.
ವಿದ್ಯೆಯಲ್ಲಿ ಮುಸ್ಲಿಮರು ಬಹಳ ಹಿಂದೆ ಇರುವರು. ಶಾಲೆಯ ಮೆಟ್ಟಲನ್ನೇ ಹತ್ತದವರು ಇರುವರು. ಹೊತ್ತಿನ ಊಟಕ್ಕೂ ಪರದಾಡುವರಿರುವರು. ಕೆಲಸಕ್ಕಾಗಿ ಊರೂರು ಅಲೆದಾಡುವರಿರುವರು. ಭಿಕ್ಷಾಟನೆ ಮಾಡುತ್ತಾ ಹೊಟ್ಟೆ ತುಂಬುವರಿರುವರು. ಹೊಟ್ಟೆಗಿಲ್ದೆ ದಿನನಿತ್ಯ ಕಾಯುವವರು ಇರುವರು. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಮಾಡುವ ಬನ್ನಿ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಮಾಡುವ ಬನ್ನಿ. ಒಂದಾಗುವ ನಾವೆಲ್ಲ ಸುಖ ಶಾಂತಿ ನಮಗೆ ಬೇಕು. ಒಂದಾಗುವ ನಾವೆಲ್ಲ ಸುಖ ಶಾಂತಿ ನಮಗೆ ಬೇಕು. ಮುಸ್ಲಿಮರ ಅಭಿವೃದ್ಧಿಗೆ ಒಗ್ಗಟ್ಟಲ್ಲಿ ದುಡಿಯುವ, ಮುಸ್ಲಿಮರ ಏಳಿಗೆಗೆ ಒಗ್ಗಟ್ಟಲ್ಲಿ ದುಡಿಯುವ. ಸರ್ಕಾರಿ ಸವಲತ್ತು ಮುಸ್ಲಿಂಗೆ ಬಹಳ ಕಡಿಮೆ. ಸರ್ಕಾರಿ ಕಚೇರಿಯಲ್ಲಿ ಮುಸ್ಲಿಂಗೆ ಇಲ್ಲ ದುಡಿಮೆ. ಮುಖ್ಯವಾಹಿನಿಯಲ್ಲಿ ಮುಸ್ಲಿಮು ಬರುತ್ತಿಲ್ಲ. ಮುಖ್ಯಮಂತ್ರಿ ಮುಸ್ಲಿಮು ಇದುವರೆಗೂ ಆಗಿಲ್ಲ. ಚುನಾವಣೆ ಬರುವಾಗ ಕುಣಿಯಲು ಮುಸ್ಲಿಂ ಬೇಕು. ವೋಟು ಬ್ಯಾಂಕಿನ ಲಾಭ ಎಲ್ಲರಿಗೂ ಇಲ್ಲಿ ಬೇಕು. ಆ ಪಾರ್ಟಿ ಈ ಪಾರ್ಟಿ ಎಂದು ನಾವು ಬಿಗಿವೆವು. ಈ ಪಾರ್ಟಿಗಳಿಗೆ ಇಲ್ಲಿ ಮರುಳಾಗಿ ಸೋತೆವು. ಮತ್ಸರ ಅಸೂಯೆಯಲ್ಲಿ ನಮ್ಮನ್ನೇ ಸೋಲಿಸಿ, ನಷ್ಟವಾದ ಮೇಲೆ ಅನ್ನ ಫಲವಿಲ್ಲ ರೋಧಿಸಿ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಮಾಡುವ ಬನ್ನಿ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಒಂದಾಗುವ ನಾವೆಲ್ಲ ಸುಖ ಶಾಂತಿ ನಮಗೆ ಬೇಕು. ಒಂದಾಗುವ ನಾವೆಲ್ಲ ಸುಖ ಶಾಂತಿ ನಮಗೆ ಬೇಕು. ಮುಸ್ಲಿಮರ ಏಳಿಗೆಗೆ ಒಗ್ಗಟ್ಟಲ್ಲಿ ದುಡಿಯುವ, ಮುಸ್ಲಿಮರ ಏಳಿಗೆಗೆ ಒಗ್ಗಟ್ಟಲ್ಲಿ ದುಡಿಯುವ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ಬನ್ನಿ ಬನ್ನಿ ಎಲ್ಲ ನಮ್ಮ ಜೊತೆಗೆ ಬನ್ನಿ, ಮುಸ್ಲಿಂ ಸಮಾವೇಶ ಕೂಡುವ ಬನ್ನಿ. ನಿಜವಾಗಿಯೂ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಎಷ್ಟು ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಪ್ರಥಮದಿಂದಲೂ ಇಲ್ಲಿಯ ತನಕ ಇಲ್ಲ ನನ್ನಿಂದ ಆಗೋದಿಲ್ಲ, ನಾನು ಹಾಡುವುದಿಲ್ಲ ಅಂತ ಹೇಳ್ತಾ ಇದ್ರು ಹುಸೈನ್ ಕಾಟಿಪ್ಪಳ್ಳ. ಆದರೆ ಪ್ರೀತಿಯ ಮುನೀರ್ ಕಾಟಿಪ್ಪಳ್ಳರವರ ಆ ಕೋರಿಕೆ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕಾಗಿ ಹುಸೈನ್ ಕಾಟಿಪ್ಪಳ್ಳ ಇಲ್ಲಿ ಹಾಡಿದ್ದಾರೆ. ಖಂಡಿತವಾಗಿಯೂ ಇದು ಯಶಸ್ವಿ ಕೂಡ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಕೇಳಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈಗ ಅಜರ್ ದಾಜಿನ್, ನೀವು ಮೊದಲೊಂದು ಹಾಡು ಕೇಳಿದ್ದೀರಿ. ಆ ಅಜರ್ ದಾಜಿನ್ರವರ ಒಂದು ಹಾಡಿದೆ. ತದನಂತರ ಒಂದು ಅತ್ಯದ್ಭುತವಾದ ಕವಾಲಿ ಹಾಡಿನೊಂದಿಗೆ ಈ ಹಾಡಿನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಂತರ ಅಲ್ಲಿ ಒಂದು ದಫ್ ತಂಡದ ಕೊನೆಯ ಒಂದು ಹಾಡು ಕೂಡ ಬಾಕಿ ಇರ್ತದೆ. ಈಗ ಅಜರ್ ದಾಜಿನ್ ನಿಮಗಾಗಿ.
ಅಲ್ಲ ಅವನ್ ದುನಿಯಾವನೋ ಕ್ಯೋಂಟಲ್ಲ ಅವನ दुनिया बुर गफलत दिल उड़े पड़ चोंडे अल मरनारे गुड़ियों कलियों चाड़ी फसाद रो महशर ओ मेरा मरनारे दुनिया बुर गफलत दिल उड़े पड़ चोंडे अल मरनारे गुड़ियों कलियों चाड़ी फसाद रो महशर ओ मेरा मरनारे रब रही मैंने नगो नल्लो बच्चिरता अल्लाह ಮನುಷ್ಯರ ತಡಿರೋ ಶೈತಾನರೋ ಕೋಡ ಬಾಟಿನಿಯಾ ಅಲ್ಲ ಪಂಡರ ಕಾಲತ್ತು ನಾನು ಸೋತುನ್ನೆ ನಿಂಡುಮೆ ಮರನತ್ತು ಬೆಳಕು ಆಯ್ನೆ ಈ ಲೋಕದ ಪಡಚಿರೋ ನೀನೆ ಎಲ್ಲ ಜೀವಿರ ಪಡಚಿರೋ ನೀನೆ ಈ ಮನುಷ್ಯಗೂ ಮಾತ್ರ ஒரு அக்கல ரத்தன்னர சம புத்தி ரத்தன்னர எல்லாம் அறிரா அல்லா அவன் துனியா நோக்கியாண்டல்ல அரு மரக்கு ஆகல்ல அவன் கண்ணர தப்பல்ல அவன் நாருக்கும் ஆறுல நடந்துங்க உட துனியாவும் சொர்க்காவும் எங்க எல்லா துனியாவும் நாங்க சொர்க்காவும் அஞ்சு ஆறுல நடந்துங்க எல்லா துனியாவும் எங்க சந்தாவும் பெருசா பாடல மிஞ்செங்க எல்லா துனியாவும் நாங்க சொர்க்காவும் கொரியானால ಬದುಕಿದು ನಲ್ಮೇಲು ಎಲ್ಲ ಮಿಂಚುವ ಮುಕ್ತರ ಸೋಲು ಕಾಟಿ ಹೋಗ್ತಿರಲಿ ಎಲ್ಲ ನಡ್ಕುವ ರಬ್ಬನಿ ಕೇತು ನೆಲ್ಲ ಪಾಕು ಜನ್ನಾತು ಬಿರ್ದಸ್ಲು ನಂಗಲೆಲ್ಲ ಸೇರ್ಪಾಕು ಎಲ್ಲಂ ಅರಿರ ಅಲ್ಲ ಅವನ್ ದುನಿಯಾವ್ ನೋಕ್ಯೋಂಟಲ್ಲ ಅರಮನೆ ಕಗಾವಲ್ಲ ಅವನ ಕಣ್ಣರ ತಪ್ಪಲ್ಲ ಅವನಾರಿಗೂ ಕಾಣಿಲ್ಲ ಈ ಲೋಕದ ಪಡಚಿರ ಅವನೇ ಎಲ್ಲ ಜೀವಿರ ಪಡಚಿರ ಅವನೇ ಈ ಮನುಷ್ಯಗ ಮಾತ್ರ ஒரு ಅಕ್ಕಲರ ಕನ್ನರ ಚಮ ಬುದ್ಧಿರ ಕನ್ನರ எல்லாம் அறிரா அல்ல அவன் துனியா நோக்கியோண்டல்ல அரசனுக்கு வல்ல அவன கண்ணர தப்பல்ல அவனாருக்கும் காணில்ல. தேங்க்யூ. ಮಾಶಾ ಅಲ್ಲಾ.
ರಂಜಿಸಿದ್ದಾರೆ ಅದರ್ ದಾಜಿನ್. ಬಹಳ ಅತ್ಯುತ್ತಮವಾದ ಓರ್ವ ಹಾಡುಗಾರ. ಈ ಎಳೆಯ ಪ್ರಾಯದಲ್ಲಿಯೇ ಬಹಳಷ್ಟು ಅಭಿಮಾನಿಗಳ, ನಾನು ಮೊದಲೇ ಹೇಳಿದೆ, ಯೂಟ್ಯೂಬ್ನಲ್ಲಿ ದಾಖಲೆ ನಿರ್ಮಿಸಿದಂತ ಹುಡುಗ ಈ ಅದರ್ ದಾಜಿನ್. ಒಮ್ಮೆ ಪ್ರೀತಿಯಲ್ಲಿ ಒಮ್ಮೆ ಚಪ್ಪಾಳೆ ಇರಲಿ. ಧನ್ಯವಾದ. ಇದು ಕೊನೆಯ ಒಂದು ಹಾಡು, ಬ್ಯಾರಿ ಭಾಷೆಯಲ್ಲಿದೆ, ಆದರೆ ಇದರ ಟ್ಯೂನ್ ಇದು ಬಹಳಷ್ಟು ಹಿಂದಿನ ಒಂದು ಅತ್ಯುತ್ತಮ ಖವಾಲಿ ಹಾಡಿನ ಒಂದು ಟ್ಯೂನ್ ಕೂಡ ಆಗಿರ್ತದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಬಹುದು ಎಂಬ ನಿಟ್ಟಿನಲ್ಲಿ ಈ ಹಾಡು ನಿಮಗಾಗಿ. ನಾನು ಕುಡುಗಿ போயல்லே நிண்டோ சதிலு கண்ணும் கல்பும் மனசும் கொதிச்சோ பகே பகேரோ சதிலு. కొదిపడండా ఈ దునియావురు కొదిపడండా నీ, కొదిపడండా ఈ దునియావురు కొదిపడండా నీ. ದುಃಖತ್ ಎಲ್ಲ ಆಶೆ ಮೇ ಮೂಲ, ದುಃಖತ್ ಎಲ್ಲ ಆಸೆ ಮೇ ಮೂಲ. ಬುದ್ಧ ಜನ್ನದು ನೀ ಮರಕಂಡ ಕೊದಿಪಡಂಡ ಈ ದುನಿಯಾವುರು ಕೊದಿಪಡಂಡ ನೀ, కొదిపడండా ఈ దునియావురు కొదిపడండా నీ. மனசது கடல் போல ஆசை அதிடோ தெரை போல, ஒன்னூறு பிறவுலொன்னு பண்டதெப்பும் நிக்கால. மனசது கடல் போல ஆசை அதிடோ தெரை போல, ஒன்னூறு பிறவுலொன்னு பண்டதெப்பும் நிக்கால. ಆಸೆರ ಉರುಳುಲು ನಪ್ಪ ಕಣ್ಣು ಕಾಂಡಿಲ್ಲ, ಹಿರಿಯಂಗ ಚೆನ್ನೋ ಪಲಕ ಒನ್ನುಂ ತಲೆಗೆ ನಾಟಿಲ್ಲ. ಆಸೆರ ಉರುಳುಲು ನಪ್ಪ ಕಣ್ಣು ಕಾಂಡಿಲ್ಲ, ಹಿರಿಯಂಗ ಚೆನ್ನೋ ಪಲಕ ಒನ್ನುಂ ತಲೆಗೆ ನಾಟಿಲ್ಲ. ஆசெது பஹர் போல எப்பவும் பத்தி போவால, பஹரில் பூனோ மனித எப்பவும் பச்சவாவால. பஹரிரோ நடுಲು ಒಡഞ്ഞೋ ವಾಡ ತೀರ ಸೇರಾಲ, ಆಸೆಲ್ பூனோ ಮನಿಸ ಎಪ್ಪ ಮುದ್ದರಾವಾಲ. ಆಸೆಲ್ பூனா நெய்புரோ மரணா, ಆಸೆಲ್ பூனா நெய்புரோ மரணா. ಆಸೆ ನಿರಾಸೆ ಲೈತವ ತಾನ ಕೊದಿಪಡಂಡ ಈ ದುನಿಯಾವು ಕೊದಿಪಡಂಡ ನೀ, ಕೊದಿಪಡಂಡ ಈ ದುನಿಯಾವು ಕೊದಿಪಡಂಡ ನೀ. ಕಾಸಿಡೋ ಆಸೆಲಿಂಡು ಮೋನುಗು ಪೊದು ನೋಕ್ಯಾರು, வெளியோரு வாழ்த்துகு இங்க பின்னு நோக்கு போயாரு. மார்பல் ಕಾರ್ಪೇಟರ್ ಕಣ್ಣು ಚಂದ ನೊರഞ്ഞിತ್ತು, ಎಲೆಟ್ಟು ಬಗೆರೋ ತೀನು ನಾಲಿ ನಿಂಗಲೋ ಇಲ್ഞ്ഞിತ್ತು. ಕಾಸಿ ಬಂಗಾರು ಸ್ವಿಫ್ಟ್ ಕಾರು ತಂಡೆ ಚೆಲ್ಲೊಂಬೋ, പെണ്ണിറോ നോക്കറോ കാര്യ മറന്ന് പിറവു വന്നാറ്. മഞ്ഞില കല്ലിത്ത് ഇപ്പ 8-10 നാളൈത്ത്, പെണ്ണുക്ക് ബുദ്ധി തെല്ല് കൊറൊടി ചെന്ത് കൊന്തൈത്ത്. കാസിടോ ആശ ആഹാ ಬೆಲಿಯೋ ನಿರಾಶ ಆಹಾ, ಕಾಸಿಡೋ ಆಸೆ ಬೆಲಿಯೋ ನಿರಾಶ.
సాగిపోయితే చెర్కరు బతుకు పడండా ఈ దునియా కొది పడండా నీ కొది పడండా ఈ దునియా కొది పడండా నీ காலேஜ் படிக்கிறோம் ஆனாலுலேந்து கம்மத்து மனசில் ரங்கு ரங்கு ரோக்கி நாவு நுரஞ்சித்து பியூசி கல்ஞித்து டிகிரிக்கு கால்வை கொம்போ பாப்பட தடிர சார பூர்த்தி பத்தி போயிந்து ஒரு மோத்து மாஷத்திர போலு காண்டு ஒரு மோத்து நெய்ச்சிட்டு நல்ல ஒன்னு ಚೆಲ್ಡ ಗುರಿ ಇನ್ನೊರು ಮೋತು ಬಗೆ ಬಗೆ ರಂಗ ರೂಪ ವೇಷ ಕಾಂಡ ನಾಲ್ ಮೋತು ಕುಡುಗಿರ ಏ ಮನಿಸ ಪೋನು ಚೆಲ್ಲ ಏ ಮೋತು ಪಡಿಪುರ ಮರನೆ ಆಹಾ ಆಸೆಲ್ ಬೂನೆ ಆಹಾ ಪಡಿಪುರ ಮರನೆ ಆಸೆಲ್ ಬೂನೆ ಆಶೆ ನಿರಾಶೆ ಲೈಸವಸಾನ ಕೊದಿ ಪಡಂಡ ಈ ದುನಿಯಾವು ಕೊದಿ ಪಡಂಡ ನೀನು ಕೊದಿ ಪಡಂಡ ಈ ದುನಿಯಾವು ಕೊದಿ ಪಡಂಡ ನೀನು ಕೊದಿ ಪಡಂಡ ಈ ದುನಿಯಾವು ಕೊದಿ ಪಡಂಡ ನೀನು ಅಬ್ದುಲ್ ಸಲಾಂ ಕಾಟಿಪಳ್ಳ ಆಶೆಯೇ ದುಃಖಕ್ಕೆ ಮೂಲ ಎಂಬ ಆ ಒಂದು ವಿಷಯವನ್ನು ಇಟ್ಟುಕೊಂಡು ಈ ಹಾಡನ್ನು ಬ್ಯಾರಿಯಲ್ಲಿ ರಚಿಸಿದರು. ಇದು ಬ್ಯಾರಿ ಅಕಾಡೆಮಿಯಲ್ಲಿ ಮಾತ್ರವಲ್ಲ, ಬ್ಯಾರಿ ಸಮುದಾಯದಲ್ಲಿ ಭಾಳಷ್ಟು ಅತ್ಯುತ್ತಮ ಹಾಡು ಎಂದು ಎಲ್ಲರ ಮನೆ ಮಾತಾಗಿತ್ತು. ಇಲ್ಲಿಯ ತನಕ ಇಷ್ಟೊಂದು ಶಿಸ್ತುಬದ್ಧವಾಗಿ, ಇಷ್ಟೊಂದು ಅಚ್ಚುಕಟ್ಟಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿದ ನಿಮಗೆಲ್ಲರಿಗೂ ನಾವು ಮತ್ತೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಮುಸ್ಲಿಂ ಸಮಾವೇಶ, ಈ ಕಾರ್ಯಕ್ರಮಕ್ಕೆ ಹುಸೇನ್ ಕಾಟಿಪಳ್ಳ ಮತ್ತು ಬಳಗದವರನ್ನು ಕರೆದು ಈ ನಿಮ್ಮೆಲ್ಲರನ್ನು ಒಮ್ಮೆ ಪರಿಚಯ ಮಾಡುವಾಗಿ ಮಾಡಿದ ಎಲ್ರಿಗೂ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುನೀರ್ ಕಾಟಿಪಳ್ಳ ಕಡೆಗೆ ಮೈಕನ್ನು ಕೊಡ್ತಾ ಇದ್ದೀವಿ. ಧನ್ಯವಾದ. ಸಂಪನ್ಮೂಲವನ್ನು ಬಳಸಿಕೊಂಡು ಡಪ್ಪು ಮತ್ತು ಆಪಿಳ ಹಾಡುಗಳನ್ನು ಹಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನ ನೀಡಿದ್ದಾರೆ ಹುಸೇನ್ ಕಾಟಿಪಳ್ಳ, ಸಮದ್ ಕಾಟಿಪಳ್ಳ ಹಾಗೂ ಬಳಗ. ಅವರಿಗೆ ಸಿಪಿಎಂ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಈ ಒಂದು ಕಾರ್ಯಕ್ರಮದ ನೆನಪಿಗಾಗಿ ನೆಹರು ಹಾಗೂ ತೇಜಸ್ವಿಯವರ ಪರಿಚಯದ ಕಿರು ಪುಸ್ತಕವನ್ನು ನಾವು ನೀಡ್ತಾ ಇದ್ದೀವಿ. ಇದನ್ನು ನೀಡಲಿಕ್ಕಾಗಿ ಕಾಮ್ರೇಡ್ ನೀಲಾ ಹಾಗೂ ಕಾಮ್ರೇಡ್ ವಿಮಲಾ ಅವರು ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ತಾ ಇದ್ದೀನಿ. ಹುಸೇನ್ ಕಾಟಿಪಳ್ಳ ಮತ್ತು ಸಮದ್ ಮತ್ತು ಬರಬೇಕು ಆಗಿ ವಿನಂತಿಸ್ತಾ ಇದ್ದೀನಿ. ನಮ್ಮ ಗೌರವವನ್ನು, ಪ್ರೀತಿಯನ್ನು ಸ್ವೀಕರಿಸಬೇಕು. ನೀಲಾ ಹಾಗೂ ಕಾಮ್ರೇಡ್ ವಿಮಲಾ ಅವರು ನಿಮಗೆ ಈ ಪ್ರತಿಯನ್ನು ನೆಹರು ಮತ್ತು ತೇಜಸ್ವಿಯವರ ಪರಿಚಯದ ಪುಸ್ತಕವನ್ನು ನೀಡಲಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಮುಗಿದಿದೆ. ಬೇರೆಯವರು ಊಟದಲ್ಲಿದ್ದಾರೆ, ನೀವು ಹೋಗಿ ಅವರನ್ನು ಸೇರಿಕೊಳ್ಬೇಕಾಗಿ ವಿನಂತಿ. ಬೆಳಿಗ್ಗೆ 8:45 ಒಳಗಡೆ ಡಾನ್ ಬಾಸ್ಕೋ ಹಾಲ್ನಲ್ಲಿ ಎಲ್ಲ ಪ್ರತಿನಿಧಿಗಳು ಇರಬೇಕಾಗಿ ವಿನಂತಿ. ನಿಮ್ಮ ಬೆಳಿಗ್ಗೆ ಹೊರಟು ಬರುವಾಗ ನಿಮ್ಮ ಕೋಣೆಯ ಹೋಟೆಲ್ಗಳ ಚೆಕ್ಔಟ್ ಮಾಡಬೇಕು, ಲಗೇಜ್ಗಳನ್ನ ಎತ್ಕೊಂಡು ಬರಬೇಕಾಗಿ ವಿನಂತಿ.